ಭಾರತಿ ಇವರಿಂದ ಹೇಳ್ತಾರೆ. ಬೇರೆ ಬೇರೆ ಆಚಾರ ವಿಚಾರ ಸಂಸ್ಕೃತಿಗಳೇ ಭಾರತದ ಜೀವಾಳ. ಅಂತೆಯೇ ಬಂದಿರತಕ್ಕಂಥ ಎಲ್ಲ ಗಣ್ಯರನ್ನ ಇರ್ತಕ್ಕಂಥ ಶ್ರೀಯು ಸದಾನಂದ ಬಂಗೇರ ಇವರು ಸ್ವಾಗತವನ್ನು ನೀಡ್ತಾ ಇದ್ದಾರೆ. ಉಪನ್ಯಾಸದ ವಿಚಾರನ ನಮಗೆ ಕೊರಿಯರುಳ್ಳರು ನಮ್ಮ ಕರ್ನಾಟಕ ರಾಜ್ಯ ಧಾರ್ಮಿಕ ಪರಿಷತ್ದ ಸದಸ್ಯರಾಯಿನ ಶ್ರೀಯುತ ಕೆ ಸೂರ್ಯನಾರಾಯಣ ಭಟ್ ಕಶಕೋಡಿ ಬೇರ್ನ ಒಂಜಿ ಧಾರ್ಮಿಕ ಭಾಷಣ ಪಂಡ ನಮ್ಮ ಮಸ್ತ್ ಕೆಬಿ ಕೊಂಡೆ ಮಂತದ ಕೇನೋಡಾಯಿನ ವಿಷಯ ಒಂಜಾತ್ ವಿಷಯ ನಮಕ್ ಗೊತ್ತಿತ್ತಂಡಲ್ಲ ಅವೇನು ಆಯ್ತಾ ಆಚರಣೆನ ನಮ್ಮ ದಾಯ ಮಂತೊಂದಿಲ್ಲ. ನಮ್ಮ ದೇವಸ್ಥಾನಕ್ಕೆ ಬಂದಾಗ ನಮ್ಮ ಒಂಜಾತ್ ಸಂಶಯ ಉಪ್ಪುಂಡು. ಬಲಿ ಬರ್ಪುಂಡು, ದಾಯಿಗೆ ಬಲಿ ಬರ್ಪ, ಕೊಡಿ ಏರ್ಪವ, ದಾಯ ಕೊಡಿ ಏರ್ಪವ, ಕೊಡಿ ಏರ್ಪವ ಅಂತ ಗೊತ್ತುಂಡು, ದಾಯಿಗೆ ಬಂದು ಗೊತ್ತು ಬುಜಿ ಅಂಚ ವಿಶೇಷವಾದ ಅವು ಸಾಮಾಜಿಕ ಆದುಪಡು ಧಾರ್ಮಿಕ ಆದುಪಡು ಐಕ್ ಪೂರಕ್ಲ ಒಂಜಿ ಕಾರಣ ಕೊಡ್ದು ಬಾರಿ ಪೊರ್ರದ ಉಪನ್ಯಾಸ ಕೊರ್ಪುನಾರು ನಮ್ಮ ಶ್ರೀಯುತ ಕೆ ಸೂರ್ಯನಾರಾಯಣ ಭಟ್ ಕಶಕೋಡಿ ಮೇರೆನು ನಮ್ಮ ಮಾತೇರ್ನ ಪರವಾದ ಈ ಧಾರ್ಮಿಕ ಸಭೆಗೆ ಪ್ರೀತಿಪೂರ್ವಕವಾದ ಎದ್ಕೊಂಡು ಹೊಂದಿಲ್ಲ ಅವರನ್ನ ಪ್ರೀತಿಪೂರ್ವಕವಾಗಿ ಸ್ವಾಗತಿಸಿದ ಇವರಿಗೆ ಶ್ರೀ ಎಸ್ ರಾಮದಾಸ್ ವ್ಯವಸ್ಥಾಪನಾ ಸಮಿತಿಯ ಸದಸ್ಯರು ಇದೀಗ ಸ್ವಾಗತವನ್ನು ನೀಡ್ತಾ ಇದ್ದಾರೆ. ಸೋಮನಾಥ ದೇವಸ್ಥಾನ ಮಾಗಣದ ದೇವಸ್ಥಾನ ಬಂದಾಗ ಸುತ್ತಮುತ್ತಲದ ಪ್ರಧಾನ ಕ್ಷೇತ್ರಗಳ ನಮ್ಮ ಸೋಮೇಶ್ವರ ಕ್ಷೇತ್ರಗಳ ಬಾರಿ ಒಂಜಿ ಅವಿನಾಭಾವ ಸಂಬಂಧ ಒಪ್ಪುಂಡು. ಅವೇ ಪ್ರಕಾರ ನಮ್ಮ ಚೀರುಂಬ ಭಗವತಿ ಕ್ಷೇತ್ರ ಉಳ್ಳಾಲ ಪಂಡ ನಮ್ಮ ಸೋಮೇಶ್ವರ ದೇವಸ್ಥಾನಕ್ಕೆ ಬಾರಿ ಕೈತಲ್ದ ಕ್ಷೇತ್ರ. ವಿಶೇಷವಾದ ನಮ್ಮ ದೇವಸ್ಥಾನದ ಎದುರು ಭಾಗ ನಮ್ಮ ತೂಪ ಒಂಜಿ ವಿಶೇಷವಾಯಿನ ಕಟ್ಟೆಲು ಉಂಡು. ಮೂಜಿ ವರ್ಷಗೊರ ಭರಣಿ ಉತ್ಸವ ಆನಾಗ ಅಲ್ಪದ ದೈವ ಬತ್ತದ ಮುಲ್ಪ ದೇವೇರ್ನ ಭೇಟಿ ಆಪುನಾಚಿನ ಒಂಜಿ ಪೊರುಲುಂಡು. ಅಂಚಿನ ಶ್ರೀ ಚೀರುಂಬ ಭಗವತಿ ಕ್ಷೇತ್ರ ಉಳ್ಳಾಲದ ಆಡಳಿತ ಮುಕ್ತೇಸರಾಯಿನ ಶ್ರೀಯುತ ಗಂಗಾಧರ್ ಉಳ್ಳಾಲ್ ನಮ್ಮೊಟ್ಟಿಗೆ ಉಪಸ್ಥಿತರುಳ್ಳೇರು ಬೇರೆಲ್ಲ ಪ್ರೀತಿಪೂರ್ವಕವಾದ ಯಾನ ಈ ಸಭೆಗೆ ಸ್ವಾಗತ ಮಂತೊಂದುಲ್ಲೆ. ಮಾಗಣೆ ಪಂಡ ಸಾಧಾರಣ ಕೊಣಾಜೆ ಮುಟ್ಟಲ್ಲ, ಕೊಣಾಜೆಲ್ಲ ನಮ್ಮ ಸೋಮೇಶ್ವರ ಮಾಗಣದ ಒಂಜಿ ಬಾರಿ ಪ್ರಮುಖ ಗ್ರಾಮ. ಅಂಚನೆ ನಮ್ಮ ಬೆಳ್ಮ ಕೊಣಾಜೆದ ಶ್ರೀ ಉಳ್ಳಾಲ್ದಿ ಅಮ್ಮನವರ ಕ್ಷೇತ್ರದ ಆಡಳಿತ ಮುಕ್ತೇಸರಾಯಿನ ಶ್ರೀಯುತ ಪ್ರಸಾದ್ ರೈ ಕಲ್ಲಿಮಾರ್ ನಮ್ಮೊಟ್ಟಿಗೆ ಉಪಸ್ಥಿತರುಳ್ಳೇರು ಬೇರೆಲ್ಲ ನಮ್ಮ ಮಾತೇರ್ನ ಪರವಾದ ಪ್ರೀತಿಪೂರ್ವಕವಾದ ಈ ಸಭೆಗೆ ಎದ್ಕೊಂಡೊಂದುಲ್ಲೆ. ಇವರನ್ನ ಶ್ರೀ ಪವಿತ್ರ ಕುಮಾರ್ ಗಟ್ಟಿ ಇವರು ಬಂದು ಸ್ವಾಗತವನ್ನು ನೀಡಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಶ್ರೀಯುತ ಪ್ರಸಾದ್ ರೈ ಕಲ್ಲಿಮಾರ್ ಇವರನ್ನ ಪ್ರೀತಿಯಿಂದ ಸ್ವಾಗತಿಸಿದ ಇವರಿಗೆ ಕ್ಷೇತ್ರ ಪಂಡ ಅಡ್ಕದ ಶ್ರೀ ಭಗವತಿ ಕ್ಷೇತ್ರ ಪ್ರತಿ ವರ್ಷಲ ನಮ್ಮ ದೇವಸ್ಥಾನಕ್ಕೆ ಅನೇಕ ಬಾರಿ ಬರ್ಪೇರು. ಒಂಜಿ ರಡ್ಡು ವಿಚಾರ ಪನೋಡಂಡ ನಮ್ಮ ದೀಪಾವಳಿ ದಾನಿ ಬತ್ತದ ನಮ್ಮ ದೀಪದ ಮರ ಏರ್ಪದ ಕೊರ್ಪುನ ಜವಾಬ್ದಾರಿ ಉಪ್ಪುನ ಅಂಚಿನ ಒಂಜಿ ಧಾರ್ಮಿಕ ಸಂಸ್ಥೆ. ಅಂಚನೆ ನಮ್ಮ ಪತ್ತನಾಜ ದಾನಿ ಬತ್ತದ ನಮ್ಮ ಕೊಡಿಮರನು ಜಾಪುನಂಚಿನ ಒಂಜಿ ಕೆಲಸ ಮನ್ಪಿನ ಸಂಸ್ಥೆ. ಅಂಚನೆ ವಿಶೇಷವಾದ ಕೋಡದ ದಿನ ಕೊಡಿ ಏರ್ನೆಡ್ದು ದುಂಬುಗು ಬತ್ತದ ಕೊಡಿಮರನು ಏರ್ಪವನಂಚಿನ ಒಂಜಿ ಜವಾಬ್ದಾರಿ. ಅಂಚನೆ ವಿಶೇಷವಾದ ನಮ್ಮ ರಥೋತ್ಸವ ದಾನಿ ಬತ್ತದ ಪ್ರಸಾದ ದೇತೊಂದಂಚಿನ ಕಾರ್ಯಕ್ರಮ ಉಪ್ಪಡು, ಆರಾಟ ದಾನಿ ಬತ್ತದ ದೇವರನೊಚ್ಚಿಗೆ ಭೇಟಿ ಆಪನ ಕಾರ್ಯಕ್ರಮ ಉಪ್ಪಡು. ಈ ರೀತಿ ವಿಶೇಷವಾದ ದೇವಸ್ಥಾನದ ಸಾಧಾರಣ ಮಾತ ಕೆಲಸಗಳ ನಮ್ಮೊಟ್ಟಿಗೆ ಉಪ್ಪುನಂಚಿನ ಒಂಜಿ ಕ್ಷೇತ್ರ ಬಂಡ ಅಡ್ಕ ಶ್ರೀ ಭಗವತಿ ಕ್ಷೇತ್ರ ನೆತ್ತ ಆಡಳಿತ ಮುಕ್ತೇಸರಾಯಿನಂಚಿನ ಶ್ರೀಯುತ ಬಾಲಕಾರ್ಣವೇರ್ ನಮ್ಮೊಟ್ಟಿಗೆ ಉಪಸ್ಥಿತರುಳ್ಳೇರು ಬೇರೆಲ್ಲ ನಮ್ಮ ಪ್ರೀತಿಪೂರ್ವಕವಾದ ಸ್ವಾಗತ ಮತ್ತೊಂದು. ಪ್ರೀತಿಪೂರ್ವಕವಾಗಿ ಸ್ವಾಗತಿಸಿದ ಇವರಿಗೆ ವಸಂತ ಉಳ್ಳಾಲಿ ಇವರು ಬಂದು ಸ್ವಾಗತವನ್ನು ನೀಡಬೇಕಾಗಿ ಕೇಳಿಕೊಳ್ತಾ ಇದ್ದಾರೆ. ಶ್ರೀ ಚಿರುಂಬ ಭಗವತಿ ಕ್ಷೇತ್ರ ಉಳ್ಳಾಲದ ಪ್ರಧಾನ ಅರ್ಚಕರಾಯಿನಂಚಿನ ಶ್ರೀಯುತ ಮಂಜಪ್ಪ ಕಾರ್ಣವೇರುಳ್ಳೇರು ಯಾನ್ ಎಕಡೆ ಪನ್ಲಕ್ಕನೆ ಚಿರುಂಬ ಭಗವತಿ ಕ್ಷೇತ್ರಗಳ ನಮ್ಮ ದೇವಸ್ಥಾನಗಳ ಬಾರಿ ಒಂಜಿ ಅವಿನಾಭಾವ ಸಂಬಂಧ ಮಸ್ತ್ ವಿಷಯಡ್ ಬಾರಿ ಪೊರ್ಲುದ ಒಂಜಿ ಸಂಬಂಧ ಉಂಡು. ಅಂಚಿನ ದೇವಸ್ಥಾನದ ಪ್ರಧಾನ ಅರ್ಚಕರಾಯಿನ ಶ್ರೀಯುತ ಮಂಜಪ್ಪ ಕಾರ್ಣವೇರಗಳ ನಮ್ಮ ದೇವಸ್ಥಾನದ ಆಡಳಿತ ಮಂಡಳಿ ఒక ಮಾತೇರ್ನ ಪರವಾದ ಪ್ರೀತಿಪೂರ್ವಕವಾದ ಸ್ವಾಗತ ಮತ್ತೊಂದು. ಪ್ರೀತಿಯಿಂದ ಸ್ವಾಗತಿಸಿ ಇವರಿಗೆ ಪದ್ಮನಾಭ ಶೆಟ್ಟಿ ವರ್ಕಾಡಿ ಅವರು ಬಂದು ಸ್ವಾಗತವನ್ನು ನೀಡಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಬಂಟರ ಸಂಘದ ಅಧ್ಯಕ್ಷರಾಗಿನ ಶ್ರೀಯುತ ಸುರೇಶ್ ಚೌಟೇರ್ ನಮ್ಮೊಟ್ಟಿಗೆ ಉಪಸ್ಥಿತರುಳ್ಳೇರು. ನಮ್ಮ ದೇವಸ್ಥಾನದೊತ್ತಿಗೆ ನಮ್ಮ ಬ್ರಹ್ಮ ಕಲಶೋತ್ಸವ ಸಮಿತಿ ಇಡ್ಲ ಬಾರಿ ಸಂಪೂರ್ಣವಾದ ಸಹಕಾರ ಕೊರ್ನಂಚಿನ ಬಂಟರ ಸಂಘ ಉಳ್ಳಾಲ ವಲಯ ಮತ್ತು ಅಧ್ಯಕ್ಷರು ಶ್ರೀಯುತ ಸುರೇಶ್ ಚೌಟೇರನ್ನು ಈ ಸಮಯದ ಮಾತೇರ್ನ ಪರವಾದ ಪ್ರೀತಿಪೂರ್ವಕವಾದ ಸ್ವಾಗತ ಮತ್ತೊಂದು. ಪ್ರೀತಿಪೂರ್ವಕವಾಗಿ ಸ್ವಾಗತಿಸಿದ ಇವರನ್ನ ಸುಧಾಕರ ಭಂಡಾರಿ ಅವರು ಬಂದು ಸ್ವಾಗತವನ್ನು ನೀಡಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಬ್ರಹ್ಮಶ್ರೀ ನಾರಾಯಣ ಗುರು ಬಿಲ್ಲವ ಸಂಘ ಬಂಡಿಕೋಟೆಯ ಉಳ್ಳಾಲ ನೆತ್ತ ಮಹಿಳಾ ಗೌರವಾಧ್ಯಕ್ಷರು ಅವೇ ರೀತಿ ನಮ್ಮ ಸೋಮೇಶ್ವರ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿದ ಮಾಜಿ ಸದಸ್ಯರು ಮಾತ್ರ ತಂದೆ ದೇವಸ್ಥಾನಡು ಒವೇ ಒಂಜಿ ಕಾರ್ಯಕ್ರಮ ಮಾಡಲ್ಲ ಎದುರು ಉಂತದು ಆ ಕಾರ್ಯಕ್ರಮವನ್ನು ಮುನ್ನಡೆಸಿನಂಚಿನ ಶ್ರೀಮತಿ ದೇವಕಿ ಉಳ್ಳಾಲ್ ನಮ್ಮೊಟ್ಟಿಗೆ ಉಪಸ್ಥಿತರುಳ್ಳೇರು ಅರೆಲ್ಲ ನಮ್ಮ ಮಾತೇರ್ನ ಪರವಾದ ಪ್ರೀತಿಪೂರ್ವಕವಾದ ಎದ್ಕೊಂಡೊಂದುಲ್ಲೆ. ಇವರನ್ನ ಕಾರ್ಯನಿರ್ವಹಣಾಧಿಕಾರಿಗಳಾಗಿರ್ತಕ್ಕಂಥ ಶ್ರೀಮತಿ ಶ್ವೇತಾ ಪಳ್ಳಿ ಇವರು ಸ್ವಾಗತವನ್ನು ನೀಡಬೇಕಾಗಿ ಕೇಳಿಕೊಳ್ತಾ ಇದ್ದಾರೆ. ಶ್ರೀ ಸೋಮನಾಥ ಸೇವಾ ಸಮಿತಿ ಪಂಡ ಒಂಜಿ ನಮ್ಮ ದೇವಸ್ಥಾನದ ಅವಿಭಾಜ್ಯ ಅಂಗ ಐತಿಲಕ ವಿಶೇಷವಾದ ಒಂಜಿ ಗಟ್ಟಿ ಸಮಾಜದ ಮೂಲಕ ದೇವೇರ್ನ
ಅನನ್ಯ ಒಂಜಿ ಸೇವೆನು ಒಂಜಾತು ವರ್ಷದಿಂಚ ಏಪ ಆ ಸೇವೆ ಸುರಾತನು ಬಂದು ನಮಕ್ ವಿಶೇಷವಾದ ಗೊತ್ತಿಜ್ಜಿ ಅನನ್ಯ ಮಸ್ತು ವರ್ಷದ್ದು ದುಮ್ಮುಡ್ದಿಂಚಲ ಸೋಮೇಶ್ವರರ ದೇವೇರನೇ ಮೂಲವಾದ ಕುಲದೇವೇರು ಬಂದು ಆರಾಧನೆ ಮಂತೊಂದು ಬರ್ಪಿನಂಚಿನ ಗಟ್ಟಿ ಸಮಾಜ ಆ ಗಟ್ಟಿ ಸಮಾಜ ದೇವೇರನ ಸೇವೆ ಮನ್ಪೆರೆ ಶ್ರೀ ಸೋಮನಾಥ ಸೇವಾ ಸಮಿತಿ ಪಂದು ಒಂಜಿ ಆರಂಭ ಮಂತದ್ದು ಪ್ರತಿ ಒಂಜಿ ಕಾರ್ಯಕ್ರಮಲ ದೇವಸ್ಥಾನಡು ಒಂಜಿ ಗಟ್ಟಿ ನಕಲಿ ಇಜ್ಜಂದೆ ಆಪನ ಕಾರ್ಯಕ್ರಮ ಮಂಡೋವುಲ ಇಜ್ಜಿ ಅಂಚಾದ ವಿಶೇಷವಾದ ನಮ್ಮ ದೇವಸ್ಥಾನಕ್ಕೆ ಸಂಬಂಧ ಉಪನಂಚಿನ ಶ್ರೀ ಸೋಮನಾಥ ಸೇವಾ ಸಮಿತಿದ ಅಧ್ಯಕ್ಷರು ಮಾತ್ರ ತಂದೆ ನಮ್ಮ ಬ್ರಹ್ಮಕಲಶೋತ್ಸವ ಸಮಿತಿ ಸಮಾರಂಭಡ್ಲ ದೇವಸ್ಥಾನದ ಮಾತ ಕಾರ್ಯಕ್ರಮಗಳ ಸಂಪೂರ್ಣ ಬೆಂಬಲ ಕೊರ್ನಂಚಿನ ಶ್ರೀತ ಯಾದವ ಗಟ್ಟಿ ಮೇರೆ ವೇದಿಕೆಡು ಉಪಸ್ಥಿತಿಯಲ್ಲಿರು ಮೇರೆ ನಮ್ಮ ಮಾತರ್ನ ಪರವಾದ ಪ್ರೀತಿಪೂರ್ವಕವಾದ ಸ್ವಾಗತ ಅಂತಂದು ಇನ್ನ ವೇದಿಕೆಡು ತೂಯರ್ದು ಉಪ್ಪಿನಾರದಿಂದ ನಮ್ಮ ಅನಿಲಣ್ಣೆ ಸಾಧಾರಣ ಹೆಚ್ಚಿನ ಸಮಾರಂಭಡು ಉಪಸ್ಥಿತರಿದ್ದದು ಮಾತೆರೆಗ್ಲ ಒಂಜಿ ಪ್ರೋತ್ಸಾಹ ಕೊರ್ಪುನ ಸಮಾಜಮುಖಿಯಾದ ಕೆಲಸ ಮಂತೊಂದು ಉಪ್ಪಿನಂಚಿನ ದಾಸ್ ಪ್ರಮೋಟರ್ಸ್ ದ ಮಾಲಕರಾಯಿನಂಚಿನ ಶ್ರೀಯುತ ಅನಿಲ್ ದಾಸ್ ನಮ್ಮ ವೇದಿಕೆಡು ಉಪಸ್ಥಿತಿಯಲ್ಲಿರು ಮೇರೆಲ್ಲ ನಮ್ಮ ಮಾತೆರ್ನ ಪರವಾದ ಪ್ರೀತಿಪೂರ್ವಕವಾದ ಸ್ವಾಗತ ಮಂತೊಂದು ಪ್ರೀತಿಯಿಂದ ಸ್ವಾಗತವನ್ನು ನೀಡಬೇಕಾಗಿ ಕೇಳಿಕೊಳ್ಳುತ್ತಾ ಇದ್ದೇವೆ. ಇನಿತ ದಿನತ ಸ್ವಾಗತವನ್ನು ಮನ್ಪೊಡಿತಿನಾರು ನಮ್ಮ ವ್ಯವಸ್ಥಾಪನಾ ಸಮಿತಿಯ ಅಧ್ಯಕ್ಷರಾಯಿನಂಚಿನ ಶ್ರೀಯುತ ರವೀಂದ್ರನಾಥ ರೈಕುಲು ಉಲೈಡ್ ರಂಗ ಪೂಜೆಗೆ ಕೈತಲಾದ ಅರ್ನ ಉಪಸ್ಥಿತಿ ಅಲ್ಪ ಮಸ್ತ್ ಅಗತ್ಯ ಉಪ್ಪು ನಡೆದವರ ಅರ್ನ ಪರವಾದಿಯನ್ನು ಸ್ವಾಗತ ಮಂತೊಂದುಲ್ಲೆ ಅದ ಅರ್ನ ಅನುಪಸ್ಥಿತಿಡು ಶ್ರೀಯುತ ರವೀಂದ್ರನಾಥ ರೈ ಮೇರೆಲ್ಲ ಪ್ರೀತಿಪೂರ್ವಕವಾದ ಸ್ವಾಗತ ಮಂತೊಂದುಲ್ಲೆ ಅಂಚನೆ ನಮ್ಮ ದೇವಸ್ಥಾನದ ಕಾರ್ಯನಿರ್ವಹಣಾಧಿಕಾರಿ ಆದಿತ್ತೊಂದು ನಮ್ಮ ದೇವಸ್ಥಾನದ ಮಾತ ಕಾರ್ಯಕ್ರಮಗಳ ನಮ್ಮ ಊರ್ದಾರೆ ಆದ ಬೆಂಬಲ ಕೊರ್ಪುನಂಚಿನ ಶ್ರೀಮತಿ ಶ್ವೇತಾ ಪಳ್ಳಿ ಮೇರೆಲ್ಲ ಪ್ರೀತಿಪೂರ್ವಕವಾದ ಸ್ವಾಗತ ಮಂತೊಂದುಲ್ಲೆ ಅವೇ ರೀತಿ ನಮ್ಮ ವ್ಯವಸ್ಥಾಪನಾ ಸಮಿತಿದ ಹಿರಿಯ ಸದಸ್ಯರಾಯಿನಂಚಿನ ಶ್ರೀಯುತ ಯು ಸದಾನಂದ ಬಂಗೇರ ಮೇರೆಲ್ಲ ಪ್ರೀತಿಪೂರ್ವಕವಾದ ಸ್ವಾಗತ ಮಂತೊಂದುಲ್ಲೆ ಅಂಜೆ ರೀತಿ ಶ್ರೀಯುತ ಎಸ್ ರಾಮದಾಸ್ ವ್ಯವಸ್ಥಾಪನಾ ಸಮಿತಿದ ಸದಸ್ಯರು ಅವರೆಲ್ಲ ಪ್ರೀತಿಪೂರ್ವಕವಾದ ಸ್ವಾಗತ ಮಂತೊಂದುಲ್ಲೆ ಶ್ರೀಯುತ ಭಗವತೀಶ್ ಬಿ ಅಡ್ಕ ಮೇರೆಲ್ಲ ಪ್ರೀತಿಪೂರ್ವಕವಾದ ಸ್ವಾಗತ ಮಂತೊಂದುಲ್ಲೆ ಶ್ರೀಯುತ ಪವಿತ್ರ ಕುಮಾರ್ ಗಟ್ಟಿ ಮೇರೆಲ್ಲ ಪ್ರೀತಿಪೂರ್ವಕವಾದ ಸ್ವಾಗತ ಮಂತೊಂದುಲ್ಲೆ ಶ್ರೀಯುತ ವಸಂತ ಉಳ್ಳಾಲ ಮೇರೆ ನಮ್ಮೊಟ್ಟಿಗೆಲ್ಲರು ಪ್ರೀತಿಪೂರ್ವಕವಾದ ಸ್ವಾಗತ ಶ್ರೀಮತಿ ಹರಿನಾಕ್ಷಿ ಕೊಲ್ಯ ನಮ್ಮೊಟ್ಟಿಗೆ ಉಪಸ್ಥಿತರಿರುವರು ಪ್ರೀತಿಪೂರ್ವಕವಾದ ಸ್ವಾಗತ ಮಂತೊಂದುಲ್ಲೆ ಅವೇ ರೀತಿ ಶ್ರೀಮತಿ ಮಾಧವಿ ಉಳ್ಳಾಲ ಬೆರ್ಲ ವೇದಿಕೆ ಉಪಸ್ಥಿತರಿರುವರು ಆತ್ಮೀಯವಾದ ಸ್ವಾಗತ ಮಂತೊಂದುಲ್ಲೆ ಅವೇ ರೀತಿ ನಮ್ಮ ವೇದಿಕೆದ ಎದುರು ಭಾಗಡು ನಮ್ಮ ಹಿರಿಯ ವ್ಯವಸ್ಥಾಪನಾ ಸಮಿತಿದ ಅಧ್ಯಕ್ಷರು ಆಡಳಿತ ಮುಕ್ತೇಶ್ವರ ರಾಜ ಸೇವಾ ಮಂದಿರಂಚಿನ ಬಂಗೇರಲ್ಲಿರು ಅರೆಲ್ಲ ಪ್ರೀತಿಪೂರ್ವಕವಾದ ಸ್ವಾಗತ ಮಂತೊಂದುಲ್ಲೆ ಅವೇ ರೀತಿ ನಮ್ಮ ಕರೀನ ವ್ಯವಸ್ಥಾಪನದ ಸದಸ್ಯರಾಯಿನ ಶ್ರೀಯುತ ಸುಧಾಕರ್ ಭಂಡಾರಿ ಮೇರೆ ಉಪಸ್ಥಿತರಿರುವರು ಪ್ರೀತಿಪೂರ್ವಕವಾದ ಸ್ವಾಗತ. ವರ್ಷಗಳಿಂದ ಅಡುಗೆಯ ವ್ಯವಸ್ಥೆಯಲ್ಲಿ ತನ್ನ ಸೇವೆಯನ್ನು ನೀಡ್ತಾ ಇರುವಂತಹ ಶ್ರೀಯುತ ಕೃಷ್ಣಮಯ್ಯ ಇವರನ್ನ ಸನ್ಮಾನಿಸುವಂತ ಕಾರ್ಯಕ್ರಮ ಈ ವೇದಿಕೆಯಲ್ಲಿ ನಡೀಲಿಕ್ಕಿದೆ. ಇವರನ್ನ ನಾನು ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ. ಹಿರಿಯರಾಗಿರ್ತಕ್ಕಂಥ ಕೃಷ್ಣಮಯ್ಯ ಇವರನ್ನ ಇದ್ದೇನೆ. ಕಳೆದ 50 ವರ್ಷಗಳಿಗಿಂತಲೂ ಹೆಚ್ಚಾಗಿ ಅಡುಗೆಯ ವ್ಯವಸ್ಥೆಯಲ್ಲಿ, ದೇವಸ್ಥಾನ ಅಂತ ಹೇಳಿದರೆ ಅನ್ನದಾನ ಪರಮೋಚ್ಚ ವ್ಯವಸ್ಥೆಯಲ್ಲಿ ಅಡುಗೆಯ ವ್ಯವಸ್ಥೆಯನ್ನು ಮಾಡ್ತಾ ಇರುವಂಥ ಶ್ರೀಯುತ ಕೃಷ್ಣಮಯ್ಯ ಇವರನ್ನ ಪ್ರೀತಿಯಿಂದ ಸ್ವಾಗತಿಸ್ತಾ ಸೇವಾ ಕಾರ್ಯದ ಒಂದು ಹಿನ್ನೋಟವನ್ನು ಹೇಳಲಿಕ್ಕಿದ್ದಾರೆ ಶ್ರೀಯುತ ರಮನಾಥ್ ಬಂಗೇರ ಇವರು. ದೇವಸ್ಥಾನಡು ಕರಿನ 50 ವರ್ಷದಿಂಚಿ ಈ ದೇವರನ್ನ ಸೇವೆಯಿಂದ ಪನ್ನೊಳ್ಳಿ ದಯ ಪಂಡ ಇತ್ತದ ಕಾಲಘಟ್ಟಗೂ ಹೋಲಿಸಂಡ ದುಂಬುದ ಕಾಲಘಟ್ಟ ಬಾರಿ ಬಡತನದ ಕಾಲಘಟ್ಟ. ಆ ಕಾಲಘಟ್ಟಡು ಒವ್ವೇ
ಅಪೇಕ್ಷೆ ದೀವಂದೆ ಶ್ರೀ ಸೋಮನಾಥ ದೇವರನ್ನ ಚಾಕರಿ ಮಂತಿನ ಹಿರಿಯ ವ್ಯಕ್ತಿ ಬಂಡ ಕೃಷ್ಣ ಮಯ್ಯ ಬೇರು ನಮ್ಮ ಎಂಕಲು ಕೊರ್ಪಿನಂಚಿತ್ತಿನ ಕೇವಲ ಸಂಭಾವನೆ ಒಂದು ಒವ್ವೇ ಪಾತೆರಂದೆ ಕ್ಷೇತ್ರ ಅಭಿವೃದ್ಧಿ ಆವಡು ಐದು ಬೊಕ್ಕ ನಂಗೆ ಆ ದೇವರೇ ಕೊರ್ಪೇರು ಎಂದು ಬಂದ್ಬಿಡ ಒಂಜಿ ಪುಣ್ಯ ಪಾತೆರನಾರು ಎಂಕಲ್ನ ಪಂತೇರು ಆರ್ನ ಈ ಅನನ್ಯ ಸೇವೆ ಇತ್ತದ ಕಾಲಘಟ್ಟಗೂ ಭಾರಿ ಉಪಯುಕ್ತ ಆದುಕೊಂಡು ಅಂಚಿನ ಕೃಷ್ಣ ಮಯ್ಯರನ್ನು ಇತ್ತೆ ಶ್ರೀ ಸೂರ್ಯನಾರಾಯಣ ಭಟ್ ಕಶಕೋಡಿ ಬೊಕ್ಕ ಶ್ರೀ ಸತ್ಯಶಂಕರ ಬಳ್ಳಾವ ಮಗಳು ಬತ್ತದೆ ಗೌರವ ಪೂರಕವಾದ ಆರನ್ನು ಅಭಿನಂದಿಸೋಡು ಬಂದು ವಿನಂತಿ. ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ ಶ್ರೀಯುತ ಗಂಗಾಧರ ಉಳ್ಳಾಲ್ ಇವರು. ಇವರಿಂದ ಇವತ್ತಿನ ಕಾರ್ಯಕ್ರಮದಲ್ಲಿ 2 ಮಾತು. ಇವತ್ತಿನ ಕಾರ್ಯಕ್ರಮದ ಅಧ್ಯಕ್ಷ ಸ್ಥಾನವನ್ನು ವಹಿಸಿಕೊಂಡಂಥ ಶೃಂಗೇರಿ ಕೋಟೆಕಾರ್ ಗ್ರಾಮದಲ್ಲಿರುವ ಶೃಂಗೇರಿ ಮಠದ ಧರ್ಮದರ್ಶಿಯಾದ ಸತ್ಯಶಂಕರ್ ಬೋಲ್ರವರು ಹಾಗೂ ಇವತ್ತು ಧಾರ್ಮಿಕ ಪರಿಷತ್ತಿನಲ್ಲಿ ಧಾರ್ಮಿಕ ಪ್ರವಚನ ನೀಡುವಂಥ ನಾರಾಯಣ ಮಠ ಅವರೇ ಹಾಗೂ ವೇದಿಕೆಯಲ್ಲಿ ಆಸೀನಂಥ ಎಲ್ಲ ಅತಿಥಿಗಳನ್ನು ವಂದಿಸ್ತಾ ಬಂದಂಥ ಎಲ್ಲ ಭಕ್ತಾದಿಗಳಿಗೆ ಸಹ ವಂದಿಸ್ತಾ ನನಗೆ ಇವತ್ತು ಸಂತೋಷದ ಅಂದರೆ ಈ ವೇದಿಕೆ ಇವತ್ತು ಮಾಡಿದವರಿಗೆ ನಾನು ಅಭಿನಂದಿಸ್ತಾ ಇದ್ದೇನೆ. ವೇದಿಕೆಯಲ್ಲಿ ಇರುವವರೆಲ್ಲರೂ ಕೂಡ ಈ ಸೋಮನಾಥ ದೇವಸ್ಥಾನಕ್ಕೆ ಸಂಬಂಧಪಟ್ಟ ಎಲ್ಲ ದೇವಸ್ಥಾನದ ಅರ್ಚಕರು ಮತ್ತು ದೇವಸ್ಥಾನಕ್ಕೆ ಸಂಬಂಧಪಟ್ಟಂಥ ಎಲ್ಲ ಸದಸ್ಯರು ಅವರನ್ನು ಸೇರಿಸಿ ಈ ವೇದಿಕೆಯನ್ನು ರಚನೆ ಮಾಡಿದ್ದಾರೆ. ನನಗೆ ತುಂಬ ಸಂತೋಷ. ಇದನ್ನು ರಚನೆ ಮಾಡಿದಂಥ ಅಧ್ಯಕ್ಷರಾದ ರವೀಂದ್ರನಾಥ್ ರೈಗೂ ಹಾಗೂ ಎಲ್ಲ ಕಮಿಟಿ ಸದಸ್ಯರಿಗೆ ಅಭಿನಂದಿಸ್ತಾ ಇದ್ದೇನೆ. ಬಹುಶಃ ಇಂಥ ವೇದಿಕೆ ಇಷ್ಟರವರೆಗೆ ಎಲ್ಲಿ ಸಹ ನಾನು ನೋಡಲಿಲ್ಲ. ವಿಶೇಷವಾದ ವೇದಿಕೆ. ಅದರಲ್ಲಿ ಕೂಡ ಇಬ್ಬರು ಬಂಟರ ಸಂಘದ ಅಧ್ಯಕ್ಷರು ಹಾಗೂ ದಾಸ್ ಪ್ರಮೋಟರ್ಸ್ನವರಿದ್ದಾರೆ. ಅವರು ಖಾಲಿ ಬೋಲಿ ಜನ ಅಲ್ಲ, ಅವರು ಜನಸೇವೆ ಮಾಡುವವರು. ಹಾಗೂ ದಾಸನವರು ಮೊನ್ನೆ ತಾನೇ ಕಣ್ಣು ಕಾಣದವರಿಗೆ ಕಣ್ಣಿನ ವ್ಯವಸ್ಥೆಯನ್ನು ಮಾಡಿಕೊಟ್ಟಂಥ ಕೊಡುಗೈ ದಾನಿ ಆದ ದಾಸ್ ಅವರಾಗಿದ್ದಾರೆ. ಬಹುಶಃ ನಮಗೆ ನಾನು ಹೆಚ್ಚಿಗೇನು ಮಾತನಾಡಲಿಕ್ಕೆ ಹೋಗೋದಿಲ್ಲ. ನಮಗೆ ಕಷ್ಟ ಕಾಲಕ್ಕೆ ಬೇಕಾದವರು ಒಂದು ಭಗವಂತ ಮಾತ್ರ, ಮತ್ತು ನಮ್ಮ ಮನೆಯ ಹತ್ತಿರ ಇರುವ ನೆರೆಕರೆಯವರು ಮಾತ್ರ. ಯಾಕಂದರೆ ಕಷ್ಟ ಕಾಲಕ್ಕೆ ಕೂಗಿದಾಗ ಓಡಿಕೊಂಡು ಬರುವವರು ಮನೆಯ ಹತ್ತಿರ ಇದ್ದವರು. ಅವರು ಯಾವ ಧರ್ಮದವರೇ ಆಗಲಿ, ಕ್ರಿಶ್ಚಿಯನ್ ಆಗಲಿ, ಹಿಂದೂಗಳಾಗಲಿ, ಮುಸ್ಲಿಮ್ ಆಗಲಿ, ಏನಂತ ಕೇಳಲಿಕ್ಕೆ ಬರುವುದು ಮನೆಯ ಹತ್ತಿರ ಇದ್ದವರು ಮಾತ್ರ. ಮತ್ತು ನಾವು ನಂಬಿಕೊಂಡಂಥ ದೇವರು ಭಗವಂತನು ಶ್ರದ್ಧಾ ಭಕ್ತಿಯಿಂದ ಸ್ಮರಿಸಿದರೆ, ಆರಾಧಿಸಿದರೆ ದೇವರು ನಮ್ಮನ್ನು ಎಂದಿಗೂ ಕೈ ಬಿಡುವುದಿಲ್ಲ. ಹಾಗೆ ಎಲ್ಲರೂ ನಮಗೆ ಕಷ್ಟ ಕಾಲಕ್ಕೆ ಸಹಾಯ ಮಾಡಬೇಕಾದ್ರೆ ದೇವರೇ ಗತಿ.
ನಾವೊಂದು ಎಲ್ಲಿಯಾದರೂ ಹೋಗುವಾಗ ಏನಾದರೂ ಅನಾಹುತ ಆದರೆ ಫಸ್ಟ್ ಹೇಳೋದು ನಾವು ಆ ದೇವರ ಎಂಕ್ಲೇನು ಕೈ ಬಿಡ್ತಿದ್ದಾರೆ, ಎಂಕ್ಲೆ ಮಲ್ಲಾಪನ ಕೆಲಸನ ಮಲ್ಲಾಪನ ಹಿಂದೇನೆ ಎಲ್ಲೆಡೆ ಮಲ್ತು ಕೊರಿಯರು ಅಂತ ಹೇಳಿ ನಾವು ದೇವರನ್ನು ಸ್ಮರಿಸ್ತಾ ಇದ್ದೇವೆ. ಆದ ಕಾರಣ ನಾವು ಭಗವಂತನನ್ನು ದಿನಾಲು ಸ್ಮರಿಸಿ ಶ್ರದ್ಧಾ ಭಕ್ತಿಯಿಂದ ಸ್ಮರಿಸಿ ಪೂಜಿಸಿದರೆ ನಮ್ಮ ಕಷ್ಟಗಳನ್ನೆಲ್ಲ ಪರಿಹರಿಸ ಮಾಡುವುದಿದ್ದರೆ ಅದು ದೇವರೊಬ್ಬರೇ ಮಾತ್ರ, ಬೇರೆ ಯಾರಿಂದಲೂ ಸಾಧ್ಯ ಇಲ್ಲ. ಅಂಬಾನಿ ಆಗಲಿ ಟಾಟಾ ಇವರಾಗಲಿ ಯಾರು ಬಂದರೂ ಸಹ ನೀವು ಸಹಾಯ ಕೇಳಿ ಹೋಗಿ ಸಹಾಯ ಕೇಳಿದರೆ ಸಹಾಯ ಮಾಡೋರು ಯಾರು ಸಹ ಇಲ್ಲ. ಮಾಡೋದಿದ್ದರೆ ನಮ್ಮ ನೆರೆಕರೆಯವರು ಮತ್ತು ಆ ಭಗವಂತ ದೇವರು ಸಹಾಯ ಮಾಡ್ತಾನೆ ಕಷ್ಟ ಕಾಲಕ್ಕೆ. ಆದರೆ ಭಗವಂತನ ಒಂದು ನೆನೆಸಿಕೊಳ್ಳಿ, ಭಗವಂತ ನಮಗೆ ಎಷ್ಟು ನೀವು ಪೂಜಿಸ್ತೀರ ಅನ್ನೋರು ಭಗವಂತ ಮಾತ್ರ ಹಣ ಮಾತ್ರ ಒಂದು ಕೊಡುವುದಿಲ್ಲ, ಮತ್ತೆಲ್ಲ ಕೊಡ್ತಾರೆ, ಎಂತ ಬೇಕಾದರೂ ಕೊಡ್ತಾರೆ. ಕಷ್ಟ ಇಲ್ಲದಾಗ ಮಾಡಿ ಕೊಡುವುದು ಸಹ ಹನುಮಂತನ. ಹೀಗಾಗಿರುವಾಗ ನಾನು ಹೆಚ್ಚಿಗೆ ಏನು ಮಾತಾಡಲಿಕ್ಕೆ ಹೋಗಿಲ್ಲ. ಕೆಲವು ಮಕ್ಕಳು ಆಗದಿಂದ ಕಾಯ್ತಾ ಇದ್ದಾರೆ. ನಾನು ಹೇಳುವುದೆಂದರೆ ಆ ಭಗವಂತನು ನಮಗೆಲ್ಲರಿಗೂ ಸುಖ ಶಾಂತಿ ನೆಮ್ಮದಿ ದೀರ್ಘಾಶನ ಕೊಡಲಿ ಅಂತಲೇ ಆ ದೇವರ ತಂದು ಪ್ರಾರ್ಥಿಸ್ತಾ ನನಗೆ ಮಾತನಾಡಲು ಅವಕಾಶ ಕೊಟ್ಟಂತ ಎಲ್ಲರಿಗೂ ಸಹ ಕೃತಜ್ಞತೆ ಅರ್ಪಿಸ್ತೇನೆ. ಜೈ ಹಿಂದ್ ಜೈ ಕನ್ನಡ. ಆ ಸೋಮನಾಥ ದೇವರನ್ನ ಪಾದಗಡ್ಡ ಬೋರೊಂದು ಅಂಚೆನೆ ವೇದಿಕೆ ಎಡಿತಿನಂಚಿನ ಮಾತ ಬೆನ್ನೆನೆಲ್ಲ ವಂದನೆ ಮಲ್ತೊಂದು ಸಭೆ ಟೀತಿನಂಚಿನ ಮಾತ ನಮ್ಮ ಸೇರ್ದಿನ ನಮ್ಮ ಕುಟುಂಬದಕ್ಲೆಗ್ಲ ವಂದನೆ ಮಲ್ತೊಂದು ಈ ಧಾರ್ಮಿಕ ಕಾರ್ಯಕ್ರಮಡ್ ಇನ್ನೇ ಒಂಜಿ ಯಾನ್ಲ ನಿಖಲೆ ಎದುರು ಉಂಟು ಪಾತ್ರದಂಚಿನ ಅವಕಾಶ ಮಲ್ತುಕೋರ್ನಂಚಿನ ಈ ಕಮಿಟಿದ ಅಧ್ಯಕ್ಷರಿಗಿಲ್ಲ ಸದಸ್ಯರನಕ್ಕಿಲ್ಲ ಮಾತೆರೆಗಿಲ್ಲ ವಂದನೆ ಸಂದ ಒಂದು ಇನ್ನೇ ನಮ್ಮ ಇಂಚಿನ ಒಂಜಿ ಧಾರ್ಮಿಕ ಕಾರ್ಯಕ್ರಮ ಮಲ್ಪುನಾಗ ಈ ಸಭೆ ದಾಯ ಮಲ್ಪೇರು ಪಂಡ ಈ ಧಾರ್ಮಿಕ ಕಾರ್ಯಕ್ರಮಡು ಕೆಲವು ನಮಕ್ ಗೊತ್ತಿಜ್ಜಂದಿನ ವಿಷಯಲೇನ ತೆರಿನಕ್ಕಲು ನಮಕ್ ತೆರಿಪಾದು ಕೊರ್ಪೇರು ಅವೇನು ನಮ್ಮ ಕೆಬ್ಬಿಕೊರ್ದು ಕೇಂದು ಅಯ್ಯನು ನಮ್ಮ ಅರ್ಥ ಮಲ್ತೊಂದು ಪೋಂಡು ಪಂದಾಂಡ ನಮಕ್ ಜೀವನೋಡು ದುಮ್ಮುಪಾಯರ ಖಂಡಿತ ಸಾಧ್ಯ ಉಂಡು. ನಮ್ಮ ದೇವರೇ ನಂಬುವ ದೇವರೆಡ ಕಷ್ಟ ಬಂದಾಗ ನಮ್ಮ ರಡ್ಡು ಕೈ ಪತ್ತು ನಟ್ಟೋನು ದಾಯಿ ನಟ್ಟೋನ ಪಂಡ ನಮಕ್ ರಕ್ಷೆ ಒಪ್ಪುನೇ ದೇವರಿನ ಆ ರಕ್ಷೆನ ನಮ್ಮ ಸಂಪೂರ್ಣವಾದ ಪಡೆಯೋಡು ಪಂದಾಂಡ ಆ ದೇವರಿನ ಒಂಜಿ ಅನುಗ್ರಹಕ್ಕೆ ನಮ್ಮ ಪಾತ್ರರಾದ ಬದುಕೊಡಾಪುಂಡು ದಯಪಂಡ ಖಾಲಿ ನಮ್ಮ ದೇವಸ್ಥಾನಕ್ಕೆ ಪೋಯ ನಮ್ಮ ಅಲ್ಪ ಪೂಜೆ ಕೊರಿಯ ನಮ್ಮ ಆತ ಕಾಸು ಖರ್ಚು ಕೊರಿಯ ಅವೇನು ನೇನು ಮಲ್ತಾನ್ ಪನ್ಪಿನ ಅಹಂ ನಮ್ಮಡ ಒಪ್ಪಂದ ನಮ್ಮ ದೇವರಿಗೆ ಶರಣು ಪಂಡ ಅಡ್ಡ ಬರೋದು ನಮ್ಮ ಕೈಟ್ ದೇವರಿಗೆ ಏತು ಕೊರಿಯರೆ ನಮ್ಮ ಕೈಟ್ ಒದಗದು ಕೊರ್ಪೇರ ಅವೇನು ಮಾತ್ರ ನಮ್ಮ ಕೊರಿಯರ ಸಾಧ್ಯ. ನಮ್ಮ ಏತು ಕಾಸು ಇತ್ತುಂಡಲ್ಲ ಕೊರಡೊಂದು ಪಂಡ ಕೊರಿಯರ್ ಎತ್ತಂದಿನಂಚಿನ ಸಂದರ್ಭದಲ್ಲಿ ಒಪ್ಪುಂಡು ದಯಪಂಡ ಅವು ಮಾತೆರೆಗಿಲ್ಲ ಆ ದೇವರಿಗೆ ಕೊರಡು ದೇವರಿಗೆ ಖರ್ಚು ಮಲ್ಪಡೋದು ಪನ್ಪಿನ ಆ ಭಾವನೆ ಬರ್ಪುಜಿ ನಮ್ಮ ನಿಜವಾದ ದೇವರಿಗೆ ಖರ್ಚು ಮಲ್ಪನತ್ ದೇವರು ಕೊರಿನೆಟ್ಟು ಐಟ್ ಒಂಜಿ ಕಿಂಚಿತನ ನಮ್ಮ ಆ ದೇವರಿಗೆ ಅರ್ಪಿತ ಮಲ್ಪನು ದಯಪಂಡ ನಮಕ್ ದೇವರು ಆರೋಗ್ಯ ಸುಖ ಸಂತೋಷ ಕೊರಿಯರ್ ಪಂದಾಂಡ ಅವೇ ನಮಕ್ ಶ್ರೀಮಂತಿಗೆ ಆ ಶ್ರೀಮಂತಿಕೆನ ನಮ್ಮ ಅಹಮ್ದು ದುಮ್ಮುಪವಂದೆ ಐಟ್ ಕಿಂಚಿತವಾದ ದೇವರಿಗೆ ನಮ್ಮ ಮನಪೂರ್ವಕವಾದ ಭಕ್ತಿಡರಿಗೆ ಅರ್ಪಣೆ ಮಲ್ತ ಬಂದಾಂಡ ನಮ್ಮನ್ನು ಖಂಡಿತ ಆ ದೇವರ ರಕ್ಷಣೆ ಮಲ್ಪೇರು ಅವತ್ತಂದೆ ನಮಕೊರಿ ಸಹಾಯ ಮಲ್ಪಡು ಪಂದಾಂಡಲ್ಲ ಅವು ದೇವೇರು ಕಡಪುರ್ದು ಕೊರ್ಪಿನ ಒಂಜಿ ಮನುಷ್ಯನ ರೂಪಡು ಪಂಪಿನ ನಮ್ಮ ಭಾವನೆ ಇಡ್ಬೋದು ಆಯ ನಮಕ್ ರಕ್ಷಣೆ ಮಲ್ತೆ ಆಯ ನಮ್ಮ ಕಷ್ಟಕ್ಕೂ ಪರಿಹಾರ ಕೊರಿಯೇ ಪನ್ಪ ನಮ್ಮ ಆಂಡ ಅವು ನಿಜವಾದ ನಮ್ಮ ಒಂಜಿ ದೇವರನ್ನ ನಂಬುದು ದೇವರನ್ನ ಒಂಜಿ ಅನುಗ್ರಹಕ್ಕೆ ನಮ್ಮ ಪ್ರೀತಿ ಪಾತ್ರ ನಕ್ಲಿಗೆ ಮಾತ್ರ ಆ ದೇವರು ಮನುಷ್ಯನ ರೂಪಡು ಬತ್ತದು ನಮಕೊಂಜಿ ಸಾಧಿ ತೋಜಪಾದು ಕೊರ್ಪೇರು ದಯಪಂಡ ಯಾನ್ಲ ಸಾಧಾರಣ ಒಂಜಿ 45 ವರ್ಷದಿಂಚಿ ಈ ಸೋಮನಾಥ ದೇವರನ್ನ ಬಾದುಗೋ ಬತ್ತದ ಅಡ್ಡ ಬೂರ್ದಿನಾಲು ಅಂಡ ಇತ್ತೆ ಒಂತೆ ಅನಾನುಕೂಲ ಒಂದುಂಡು ಬರಿಯರು ಒಂತೆ ಸಂದರ್ಭ ಕಮ್ಮಿ ಆದುಪ್ಪುಂಡು ಆಂಡಲ ಮನಸ್ಸಿಡ ಆ ಸೋಮನಾಥ ದೇವರಿನ ನಮ್ಮ ಏಪಲ ಸುದ್ದಿ ಪಂದುಪ್ಪ ಅಂಚ ಅದುಪ್ಪನಾಗ ನಮ್ಮ ಪ್ರೀತಿ ಭಕ್ತಿಡ್ ನಮ್ಮ ದೇವರಿನ ಏಪ ನಂಬುವನ ಪ್ರೀತಿ ಭಕ್ತಿಡ್ ನಮ್ಮ ಏಪ ದೇವರಿಗೆ ಶರಣಾಪನ ಆ ದೇವರು ನಮ್ಮನ್ನು ಏಪಲ ಕೈ ಬಿಡುಪುಚೇರು ನಮ್ಮ ಸಂಸಾರ ಗಾವಡು ನಮ್ಮ ಬಂಧುಲೆ ಗಾವಡು ಏರಿಗೆ ಕಷ್ಟ ಬತ್ತಿನ ಲೈಕ್ ಸರಿಯಾಯಿನ ಸಾಧಿನ ಪರಮಾತ್ಮ ತೊಜಪಾದ ಕೊರ್ಪೇರು ಪನ್ಪಿನ ಒಂಜಿ ನಮ್ಮಡ ಧೈರ್ಯ ಬೋಡು ಆ ಧೈರ್ಯಕ್ಕೂ ತಕ್ಕ ಆ ದೇವರು ನಮಗೆ ಸಾಧಿಲ ತೊಜಪಾದ ಕೊರ್ಪೇರು ಅದಕ್ಕೆ ಮಾತ ಕಾರಣ ನಮ್ಮ ಈ ಭೂಮಿಗೆ ಬಂದಾಗ ಪಡೆಯೊಂದು ಬತ್ತಿನ ನಮ್ಮ ವಿಧಿ ಬರಹ ನಮ್ಮ ಕೊರ್ಪಿನಿ ಪಂಡ ನಮ್ಮ ಕೈಟ್ ಕೊರಿಯರೆ ಎತ್ತವನೊಂದು ಪಂಡ ಆ ಪರಮಾತ್ಮನ ಅನುಗ್ರಹ ಇದನ್ನು ಮಾತ್ರ ಸಾಧ್ಯ. ನಮ್ಮ ಪನ್ಪ ಎನ್ನ ಆಸ್ತಿ ಎನ್ನ ಬದುಕು ಎನ್ನ ಬಂಗಾರ ಎನ್ನ ಜೋಕುಲು ಎನ್ನ ಸಂಸಾರ
ಪಂಡದು ನಮ್ಮ ಒಂಜಿ ಹಾಮ್ ತೋಜಪ್ಪವ ನಿಜವಾದ ನಮ್ಮ ಬನ್ನಗಲ ದಾಲಪತೊಂದು ಬರ್ಪುಜ ನಮ್ಮ ಪೋನಗಲ ದಾಲಪತೊಂದು ಪೋಪುಜ ಅಂಚಾದುಪ್ಪನಾಗ ನಮ್ಮ ಎನ್ನಾಂದು ಪನ್ಪಿನ ಈ ಭೂಮಿಡ್ ನಮ್ಮ ಪನಿಯರ ಸಾಧ್ಯನೇ ಇಜ್ಜಿ ಪಂಡ ಭೂಮಿದ ಮಿತ್ತಿಡು ನಮ್ಮ ಎಂಚಿನ ಮಲ್ಪ ಅವು ಮಾತ್ರ ನಮ್ಮ ಪತೊಂದು ಪೋಪಿನ ಹೊರತು ಅವೇನು ನಮ್ಮ ಮಲ್ತಿನ ಆಸ್ತಿ ಬದುಕು ಜೋಕುಲು ಸಂಸಾರ ಏರೆಲ್ಲ ನಮ್ಮ ಪತೊಂದು ಪೋಯರ ಸಾಧ್ಯ ಇಜ್ಜಿ ಅವೇನು ಮಾತ್ರ ನಮ್ಮ ತೆರಿದು ಬದುಕೆರ ಕಲ್ತ ಪಂದಾಂಡ ನಮಕ್ ಈ ಭೂಮಿದ ಮಿತ್ತಿಡು ಒವೇ ಒಂಜಿ ಸಮಸ್ಯೆ ಎಲ್ಲ ಬರೆಯರ ಸಾಧ್ಯ ಇಜ್ಜಿನ ಪನ್ಪಿನ ಎನ್ನ ಒಂಜಿ ಮನಸ್ಸಿಡಿದ್ದಿನ ನಿಕ್ಲಿಕ್ಕೆ ಪಂಡೆ ಎನ್ನ ಈ ರಡ್ಡು ಪಾತೆರಗೋ ಚುಕೆದೆ ಒಂದುಲ್ಲೆ ಸೋಲ್ಮೇಲೆ ಈ ಶ್ರೀ ದೇವಳಗುವರನ್ನು ಆರ್ನ ಇಲ್ಲಲ್ಲ ಆ ದೇವರ ಸೋಮನಾಥ ದೇವರನ್ನ ಪ್ರಸಾದನ ಪತ್ತೊಂದು ಬೋಪಿನ ಅಂಚಿತ್ತಿನ ಶ್ರೀಮತಿ ದೇವಕಿ ಉಳ್ಳಾಲು ನಮ್ಮ ಸಭೆಟ್ಟು ಆರೆಗೆ ಆಯ್ನ ಅನುಭವನು ಪಂಡೆರು ಬೇರೆಗೆ ದೇವಳದ ಒತ್ತಿಡ್ದು ಅನಂತ ಅನಂತ. ಅದೇ ರೀತಿ ಕಾರ್ಯಕ್ರಮದಲ್ಲಿ ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷರು ನಮ್ಮನ್ನು ಸೇರಿಕೊಂಡಿದ್ದಾರೆ. ಗ್ರಾಮ ದೇವರ ನೆಂಚಿನ ಸೋಮನಾಥನ ಪಾದಚರಣೆಗೆ ತರಬಗ್ಗ ಒಂದು ಅವೇಲಕ ಪರಿವಾರದ ದೇವದೇವರನ್ನು ಪೂರೈಗಳ ನೆನರಿಕೆ ಮತ್ತೊಂದು ಸೋಮನಾಥ ದೇವಸ್ಥಾನದ ವರ್ಷಾವಧಿ ಜಾತ್ರದ ಈ ಒಂದು ಭವ್ಯವೇನ ಧಾರ್ಮಿಕ ವೇದಿಕೆಡು ಉಪಸ್ಥಿತಿ ಪುನಂಚಿನ ನಮ್ಮ ಮಾತ ಧಾರ್ಮಿಕ ಉಪನ್ಯಾಸ ಕೊಟ್ಟುನಂಚಿನ ಹಿರಿಯರ ನೆಂಚಿನ ಸೂರ್ಯನ ಭಟ್ ಅವೇಲಕ ಇನ್ನಿತ ಅಧ್ಯಕ್ಷ ವಹಿಸಿನ ಸಂತೇಶಂಕರ್ ಬಲ್ಲಾವೆ ವೇದಿಕೆ ಪುನಃ ಮಾತ ಬೇತೆ ಬೇತೆ ಜವಾಬ್ದಾರಿ ಪುನಂಚಿನ ಗಣ್ಯರೇ ಅವೇಲಕ ವ್ಯವಸ್ಥಾಪನಿದ ಅಧ್ಯಕ್ಷರ ಸರ್ವ ಸದಸ್ಯರ ಬಂದಿನ ಪೂರ ಭಗವದ್ ಬಾಂಧವರೇ, ಸೋಮನಾಥ ದೇವಸ್ಥಾನ ಈ ಗ್ರಾಮದತ್ತು ಇಡೀ ನಮ್ಮ ಮಂಗಳೂರು ದಕ್ಷಿಣ ಕನ್ನಡ ಜಿಲ್ಲೆ ಅವೇಲಕ ರಾಜ್ಯವ್ಯಾಪಿಯಾದ ದೇಶದಾದ್ಯಂತ ಅದು ಭಕ್ತ ವೃಂದನಂತಿನ ಬಾ ಪುಣ್ಯಕ್ಷೇತ್ರ. ರಾಣಿ ಹಬ್ಬಕ್ಕನ ಕಾಲದಿಂಚಲ ಈ ಕ್ಷೇತ್ರ ಸೋಮನಾಥ ಅನಾದಿ ಕಾಲದಿಂಚಲ ಪ್ರತಿ ವರಿಯನಲ ಈ ಗ್ರಾಮದತ್ತು ಪ್ರತಿ ವರಿಯನಲ ಕಷ್ಟ ಕಾರ್ಪಣೆಯನ್ನು ನಿವಾರಿಸಿದ್ದು ದಿನನಿತ್ಯದ ವಾ ಕೆಲಸ ಸ್ಟಾರ್ಟ್ ಆವಡು ಒಂದು ಮಂಗಲ ಕಾರ್ಯ ಆವಡು ಒಂದು ಕಾರ್ಯಕ್ರಮ ಮಾಡಲ ನಮ್ಮ ಕುಟುಂಬದ ಪೂರ ನೆನಪಿದ ನಮ್ಮ ನೆನಪಲಕ್ಕ ನಮ್ಮ ದೇವರ ನೆನಪಲಕ್ಕನೆ ನಮ್ಮ ಗ್ರಾಮದ ದೇವರನ್ನು ನಮ್ಮ ವಂದಿಸವ. ರವೀಂದ್ರನಾಥ್ ರೈಕ್ಲು ಈ ದೇವಸ್ಥಾನದ ವ್ಯವಸ್ಥಾನ ಸಮಿತಿ ಅಧ್ಯಕ್ಷ ಅದು ಆ ಒಂದು ಕೊರೋನಾ ಟೈಮ್ದ ಆ ಒಂದು ಕಷ್ಟದ ಕಾಲಡ್ಲ ಆ ಸಮಯಡ್ಲ ದೇವಸ್ಥಾನದ ವ್ಯವಸ್ಥಾನ ಸಮಿತಿ ಅಧ್ಯಕ್ಷ ಅದು ಅವೇಲಕ ಪ್ರತಿ ಒಂಜಿ ಸದಸ್ಯಗಳ ಮುಲ್ತ ಒಂಜಿ ಬ್ರಹ್ಮಕಲಶೋತ್ಸವದ ಈ ಒಂದು ಕಾರ್ಯಕ್ರಮದ ಭಕ್ತಾದಿನಕ್ಲಿಗೆ ಮಂತಿನ ಕೆಲಸ ನಮಗೆ ಮಾತ್ರೆಗಳು ನೆನಪುಂಡು. ಆ ಒಂದು ಕೊರೋನಾ ಟೈಮ್ಡ್ಲ ಈ ಒಂದು ಕಾರ್ಮಿಕ ಕ್ಷೇತ್ರದ ಪದಕ ಚಿತೆ ಬರಂದ ಲಕ್ಕನೆ ಈ ಒಂದು ಬ್ರಹ್ಮಕಲಶೋತ್ಸವ ಅದ್ದೂರಿ ಅದು ಪ್ರತಿ ವರಿಗಳ ನಿಬ್ಬೆರಗಾತು ಉಪನಂಚಿನ ಒಂದು ಕೆಲಸ ಧರ್ಮ ನಮ್ಮ ಕೆಲಸ ಈ ಒಂದು ಬ್ರಹ್ಮಕಲಶೋತ್ಸವ ಆತಿನಕ್ಕೆ ನಮ್ಮ ಮಾತ ಸಾಕ್ಷಿ ಅದಲ್ಲ ಹಂಚಿನ ಕ್ಷೇತ್ರ ಇನಿ ನಮ್ಮ ವರ್ಷಾವಧಿ ಜಾತ್ರಾ ಮಹೋತ್ಸವ ಉಂಟು ಐದೊಟ್ಟಿಗೆ ಧಾರ್ಮಿಕ ಕಾರ್ಯಕ್ರಮದೊಟ್ಟಿಗೆ ಸಾಂಸ್ಕೃತಿಕ ಕಾರ್ಯಕ್ರಮ ಇತ್ತಾತೆ ಕಲ್ಲಿಮರ ಪಂಡೇರು ದೂರದ ಕಾಸರಗೋಡರದು ಪ್ರತಿಭಾ ಆಪಣಂಚಿನ ಒಂದು ಮಸ್ತ್ ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೆ ಬೇತೆ ಬೇತೆ ಕಾರ್ಯಕ್ರಮ ರೆಡಿ ಮಂತದ್ದು ಇನಿ 4 ಗಂಟೆ ದಿಂಚೆ ಕಾತೊಂದುಲ್ಲೇರು ಆ ಪೊರ್ತುಡು ನಮ್ಮ ಸೋಮನಾಥ ದೇವಸ್ಥಾನದ ಈ ಒಂದು ಜಾತ್ರಾ ಮಹೋತ್ಸವಡು ಪಾತ್ರೆ ಮಸ್ತ್ ಭಿನ್ನರುಲ್ಲೇರು ಅವೇ ಲೆಕ್ಕ ಇತ್ತಾತೆ ನಮಕ್ ಸೂರ್ಯನಾರಾಯಣ ಭಟ್ ಆರು ಧಾರ್ಮಿಕವಾದ ಅರ್ನ ಉಪನ್ಯಾಸನ ಮಾಧ್ಯಮಡತ್ತು ಪ್ರತಿ ದೇವಸ್ಥಾನದ ಪ್ರತಿ ಒಂದು ಕಾರ್ಯಕ್ರಮಡ್ಲ ಅರ್ನ ಒಂದು ಧಾರ್ಮಿಕದ ಬಗ್ಗೆ ನಮ್ಮ ಕೇಂದ್ರ ಪ್ರವಚನ ಅಂಡ್ ಅರೆಗ್ಲ ಇನಿ ಸಮಯ ಕಮ್ಮಿ ಆದಪ್ಪು ಅಂಚಿನ ಒಂದು ಪರಿಸ್ಥಿತಿ ಉಂಟು ಅಂಚೆಟಾದ್ರ ಈ ದೇವಸ್ಥಾನದ ಜಾತ್ರಾ ಮಹೋತ್ಸವ ಹೆಚ್ಚ ಪಾತ್ರಂದೆ ಬತ್ತಿನ ಭಕ್ತಾದಿಗಳಿಗೆ ಮಾತ ಸೋಮನಾಥನ ಅನುಗ್ರಹ ಪಡು ನಮ್ಮ ನಾತ್ ಈ ಸೋಮನಾಥನ ಕೆಲಸ ನಮ್ಮ ಮಾತ ಸಾಮಾಜಿಕ ಧಾರ್ಮಿಕ ಶೈಕ್ಷಣಿಕವಾದ ದಾದ ಆವಡ ನಮ್ಮ ಊರಿಗೆ ದಾದ ಆವಡ ನನ್ನ ದಾದ ನನ್ನ ಮಿತ್ತಿಗೆ ದಾದ ಮಾತ ಆವಡ ಐನು ಮೂವತ್ತ ಸೋಮನಾಥನ ಪಾದಗ ನಮ್ಮ ಸ್ಮರಣೆ ಮಂತದ ನಟ್ಟೋನ್ಗ ನಮ್ಮ ಮಾತ್ರೆಗಳ ಶಾಂತಿ ಆವಡು ನಮ್ಮ ದೇವಸ್ಥಾನದ ಒಟ್ಟಾರಡನ್ನತ್ತು ನಮ್ಮ ಇಡೀ ರಾಜ್ಯವ್ಯಾಪಿ ಶಾಂತಿಗೆ ತಿಕ್ಕಡು ವಿಶ್ವಶಾಂತಿ ತಿಕ್ಕಡು ಕೊರೋನಾದಂಚಿನ ಮಹಾಮಾರಿ ನನ್ನ ಈ ಭಾಗಕ್ಕೆ ನನ್ನ ದೂರಾದೆ ಉಪ್ಪಾಡೊಂದು ಪಣೊಂದು ಎಂಕರಡ್ಡು ಪಾತ್ರ ಅವಕಾಶ ಕೊರಿನಂಚಿನ ವ್ಯವಸ್ಥಾನ ಅಧ್ಯಕ್ಷರು ಅವೇಲಕ ದೇವಸ್ಥಾನದ ಕಮಿಟಿದಾಗಲೇ ಪ್ರತಿ ಒಂದು ಭಕ್ತ ಬಾಂಧವರಿಗಳ ಏನು ತರಬಗ ಒಂದು ಎಣ್ಣೆರಡ್ಡು ಪಾತ್ರ ಹೊಂದಿರು. ಜೈ ಹಿಂದ್ ಜೈ ಭಾರತ್ ಮಾತಾ. ಹರಿ ಓಂ. ಸೋಮನಾಥಂ ನಥೋಸ್ಮ್ಯಹಂ ಅತಃ ಪೂರ್ಣಂ ಜಗತ್ ಪ್ರಾಣಾನ್ ಸಂಸ್ಕೃತಂ ಸಂಸ್ಕೃತಿಂ ಗುರುಂ ಕೃಷಿಕಂ ಸೈನಿಕಂ ಗಾಂಚ ಒಂದೇ ಭಾರತ ಮಾತರಂ. ಆದರಣೀಯರಾದ್ದರಿಂದಲೇ ಅಗ್ರಾಸೀನರಾಗಿರುವಂಥ ಅಭ್ಯಾಗತರೇ ಸೇರಿರುವಂಥ ಎಲ್ಲ ಸಹೃದಯಿ ಬಂಧು ಭಗಿನಿಯರೇ, ನಾನು ಏತು ಹೊತ್ತು ಪಾತಿರಬೇಕಾದ್ದನ್ನ ಯೋಚನೆ ಮಾಡಬೇಡಿ. ನೀವೆಲ್ಲ ನನ್ನ ಮಾತು ಕೇಳಲಿಕ್ಕೆ ಇಲ್ಲಿ ಕೂತಿದ್ದೀರಿ ಅನ್ನುವಂಥ ಭ್ರಮೆ ನಿಶ್ಚಯವಾಗೂ ನನಗಿಲ್ಲ. ನನಗೆ ಗೊತ್ತಿದೆ ಆ ಮಕ್ಕಳು ಪಾಪ ಒಂದೋ ನಿಮ್ಮ ಮನೆಯವರು ಇರಬೇಕು ಅಥವಾ ಪಕ್ಕದ ಮನೆಯವರು ಇರಬೇಕು, ಪ್ರೀತಿಯಿಂದ ಆ ಮಕ್ಕಳ ನೃತ್ಯ ನೋಡಬೇಕು ಅಂತ ಬಂದ್ರೆ ಏನೋ ನನಗೂ ಅನಿವಾರ್ಯ ಅಂತ ಅವರು ಕರೆದಿದ್ದಾರೆ. ಒಂದು 4 ಮಾತಾದರೂ ಆಡದೇ ಇರಲಿಕ್ಕೂ ಅಲ್ಲ, ಆದರೆ ನನಗೆ ನಿಜವಾಗಿ ನನಗೆ ಮಾತಾಡಲಿಕ್ಕೆ ಮನಸ್ಸಿಲ್ಲ ಇವತ್ತು. ಅಲ್ಲಿ ಆ ಹರಿದಾಸರದ್ದು ಹರಿಕತೆ ಅಂತ ಆಯೋಜನೆ ಮಾಡಿರಬೇಕಾದ್ರೆ ಇವರು ಹರಿಕತೆ ಮಾಡಲಿಕ್ಕೆ ಬಂದರು ವೇದಿಕೆಗೆ.
ಸಭೆಯಲ್ಲಿ ನೋಡಬೇಕಾದ್ರೆ ಒಬ್ಬ ಬಂದಿದ್ದಾನೆ, ಸಭಿಕ ಒಬ್ಬನೇ ಇರುವುದು. ಇವರಿಗೆ ನಾನು ಹರಿಕತೆ ಮಾಡಬೇಕಾ ಬೇಡ ಅಂತ ಸಂಶಯ. ಇವರಿಗೆ ಸಂಶಯ ಇದೆ. ಎರಡನೇ ಕೇಳಿಗೆ ಅಂತೇಳಿ ಅವನನ್ನು ಕರೆದು ಕೇಳಿದ್ರಂತೆ, ಹರಿಕತೆ ಎಂದು ಪೂರ ಆಯೋಜನೆ ಮಲ್ತಾನೆ ಅಂದು ಈ ಉರಿಯೇ ಬತ್ತನೆತ್ತ ಯಾನ ಹರಿಕತೆ ಮಲ್ಪೊಡ ಬುಡ್ಚ ಮಾರಾಯದ ಇಂಚಿನ ಮಲ್ಪೊಡು ಅಂತ. ಅವ ಹೇಳಿದಂತೆ, ಅಣ್ಣೆರೆ ಯಾನ ನಿಖಿಲ್ನಾಥ ಕಲ್ತನೆ ಎತ್ತು ಯಾನ ಹಳ್ಳಿದೆ ಏನು ಎಂಕ ಈತಂತೂ ಗೊತ್ತು ನೆಂಕ್ ಎಂಕ್ಲಿ ಪೆತ್ತನ ಪೂರ ಸಾಂಕ್ವ ಪೆತ್ತಗ ಪಂತಿ ಪಾಡ್ಯಾರಂದು ಯಾನ ಕಿದೆಕ್ ಪೋನಾಗ ಮಾತ ಪೆತ್ತಲ ಬತ್ತಿಗಿಂದ ನೆನಪುಗ ಒಂಜೆ ಪೆತ್ತ ಕಿದೆಕ್ ಬತ್ತದನ್ನು ನಂಡ ಆ ಪೆತ್ತಗ ಪಂತಿ ಪಾಡಂದೇ ಪೋಪುಜ್ಯಾನ ಬತ್ತನ ಪೆತ್ತಗ ಪಂತಿ ಪಾಡದೇ ಪೋಪಣೆ ಅಂತ ಹರಿದಾಸರಿಗೆ ಅರ್ಥ ಆಯಿತು. ನಾನು ಹರಿಕತೆ ಮಾಡಬೇಕು ಅಂತ ಅದರ ಅರ್ಥ ಎದ್ದುಕೊಂಡು ಹೋಗುವ ಹಾಗಿಲ್ಲ, ನಿನ್ನ ಜವಾಬ್ದಾರಿ ಅಂತ ಇವ ನೆನಪಿಸಿದ್ದಾನೆ ಅಂತ ಅರ್ಥ ಆಯಿತು. ಹರಿದಾಸರು ಹರಿಕತೆ ಆರಂಭ ಮಾಡಿ ಒಂದು 2-3 ಗಂಟೆಗಳ ಕಾಲ ಒಳ್ಳೆ ಹರಿಕತೆ ಹರಿನಾಮ ಸಂಕೀರ್ತನೆ ಆಯಿತು. ಎಲ್ಲ ಮುಗ್ದ ನಂತರ ಮತ್ತೆ ಅವನ ಹತ್ರ ಕೇಳಿದ್ರಂತೆ, ಇಂಚಾತನು ಮಾರೆ ಹರಿಕತೆ ಇಂಚಾತನಂತ. ಅವ ಕೇಳಿದ ನಿಷ್ಠೆಯಿಂದ. ಆಗ ಅವ ಹೇಳಿದಂತೆ, ಅದು ಯಾನು ನಿಖಿಲ್ನಾಥ ಕಲ್ತನ ಎತ್ತಣ್ಣರೆ ಎಂಕ್ಲ ಹಳ್ಳಿದ ಕುಲ್ತುಲಿ ಯಾನು ಪೆತ್ತಗ ಪಂತಿ ಪಾಡ್ಯಾರಂದು ಕಿದೆಕ್ ಪೋನಾಗ ಒಂಜೇ ಪೆತ್ತ ಕಿದೆಟ್ಟು ಉಂಡು ಬೇತೆ ಪೆತ್ತ ಪೂರ ಬತ್ತಿಜಿಂದಂಡ ಕೊಣತ್ತನ ಪಂತಿನ ಪೂರ ಒಂಜೇ ಪೆತ್ತಗ ಪಾಡ್ದು ಪೋಪುಜ್ಯಾನ ಎಂಕ ಈತೆ ಗೊತ್ತಿಪ್ಪಣೆ ಅಂತ. ನಮಗೆ ಪಾಠ ಅಲ್ವಾ ಅಂತ. ಅವರು ಪಾಪ ಉಪನ್ಯಾಸಕ್ಕೆ ಅಂತ ಕರೆದ್ರು ಅಂತ ಹೇಳಿ ನೀವು ಯಾವ ಉದ್ದೇಶದಿಂದ ಕೂತ್ಕೊಂಡಿದ್ದೀರೋ ನಂಗೆ ಗೊತ್ತಿಲ್ಲ, ನನಗೆ ಸರಿಯಾಗಿ. ನನಗೆ ಸಿಕ್ಕಿದ ಅವಕಾಶ ಅಂತ ನಾನು ಇದ್ದ ಸಂಸ್ಕೃತ ಶ್ಲೋಕ ಎಲ್ಲ ಬಿಟ್ಟು ನಿಮ್ಮ ಹತ್ರ ಮಾತಾಡ್ಲಿಕ್ಕೆ ಹೊರಟೆ ನನ್ನ ತಪ್ಪಾಗ್ತದೆ ಅನ್ನುವಂಥದ್ದು ನನಗೆ ಗೊತ್ತಿದೆ. ಆದರೆ ಕರೆದದ್ದಕ್ಕೋಸ್ಕರ ಕರ್ತವ್ಯ ನನ್ನದು ಅನ್ನುವ ನಿಟ್ಟಿನಲ್ಲಿ ಒಂದು ಕೆಲವು ಮಾತುಗಳನ್ನು ಹೇಳ್ತೇನೆ ನಾನು. ದೇವರು ಯಾರೋ ನಮ್ಗೆ ಗೊತ್ತಿಲ್ಲ. ಇಲ್ಲಿ ಸೋಮನಾಥ ಅಂತ ಅವನನ್ನು ಪೂಜೆ ಮಾಡ್ತಾ ಇದ್ದೇವೆ. ಯಾವುದೋ ಒಂದು ಉಪನಿಷತ್ತಲ್ಲಿ ಹೇಳುವ ಒಂದು ಮಾತಿದೆ, 10-16 ವರ್ಷಗಳ ಕಾಲ ಗುರುಕುಲಕ್ಕೆ ಶಿಕ್ಷಣಕ್ಕೆ ಅಂತ ಬಂದಂಥ ವಿದ್ಯಾರ್ಥಿ ಕೊನೆಯ ದಿನ ಬಿಟ್ಟು ಹೋಗ್ಬೇಕಾದ್ರೆ, ನಿನಗೆ ಪಾಠ ಆಯ್ತಪ್ಪ, ನೀನು ಸ್ನಾತಕ, ಊರಿಗೆ ಹೋಗು, ಇನ್ನು ಸಂಸಾರ ಮಾಡು ನೀನು, ಗುರುಗಳ ಆಶೀರ್ವಾದ ಮಾಡಿ ಕಳಿಸುವಂತಹ ಸಮಯದಲ್ಲಿ ಗುರುಗಳು ಕೇಳುವಂಥದ್ದು ಆ ಶಿಷ್ಯನ ಹತ್ರ, ಇಷ್ಟು ವರ್ಷ ಪಾಠ ಮಾಡಿದೆ, ಎಷ್ಟೋ ದೂರದಿಂದ ಬಂದಿದ್ಯಪ್ಪ, ನಾನು ಇಷ್ಟು ವರ್ಷ ಮಾಡಿದ ಪಾಠದಲ್ಲಿ ನಿನಗೆ ಯಾವುದಾದ್ರೂ ಅರ್ಥ ಆಗದಿದ್ದರೆ ನನ್ನ ಹತ್ರ ಕೇಳು, ನಾನು ನಿಂಗೆ ಈಗ ಹೇಳ್ತೇನೆ ಅದನ್ನು ಅಂತ. ಅದಕ್ಕೆ ಆ ಶಿಷ್ಯ ಕೊಟ್ಟ ಗುರುಗಳ ಹತ್ರ ಕೇಳಿದ ಪ್ರಶ್ನೆ, ಏನಾದರೂ ಗೊತ್ತಾಗದಿದ್ದರೆ ನನಗೆ ಕೇಳು ಅಂತ. ಅವ ಹೇಳ್ತಾನೆ, ಎಷ್ಟು ಚಾಣಾಕ್ಷ ಬುದ್ಧಿವಂತ ಶಿಷ್ಯ ಅಂದರೆ ಉಪನಿಷತ್ತಲ್ಲಿ ಒಂದರಲ್ಲಿ ಬರುವ ಕಥೆ ಇದು. ಅಲ್ಲ ಗುರುಗಳೇ, ನೀವು ಇಷ್ಟು ವರ್ಷ ನನಗೆ ಏನು ಪಾಠ ಮಾಡಿದ್ದೀರಾ ಅದನ್ನು ಅದೇ ರೀತಿಯಾಗಿ ನಾನು ಇನ್ನೊಬ್ಬನಿಗೆ ಪಾಠ ಮಾಡಬಲ್ಲೆ ಅಂದರೆ ಇವನಿಗೆ ಪೂರ್ತಿ ಅರ್ಥ ಆಗಿದೆ ಅಂತ ಆಯಿತು. ಆದರೆ ಒಂದಂತೂ ನನಗೆ ಅರ್ಥ ಆಗಲಿಲ್ಲ. ಆರಂಭದ ದಿನ ನನ್ನನ್ನು ಕರ್ಕೊಂಡು ಬಂದು ನನ್ನ ಅಪ್ಪ ಅಮ್ಮ ಇಲ್ಲಿ ಸೇರಿಸಬೇಕಾದ್ರೆ ಗುರುಕುಲಕ್ಕೆ, ಗುರುಗಳ ಕಾಲು ಹಿಡಿ, ದೇವರಿಗೆ ಅಡ್ಡ ಬೀಳು, ದೇವರು ನಿನ್ನನ್ನು ಚೆನ್ನಾಗಿಟ್ಟಿರಲಿ, ವಿದ್ಯಾವಂತನಾಗುವಂತ ಆಶೀರ್ವಾದ ಮಾಡಿ ಕಳಿಸಿದರು. ಅವತ್ತಿನಿಂದ ಇವತ್ತಿನವರೆಗೆ ಇಷ್ಟು ವರ್ಷಗಳಲ್ಲಿ ಪ್ರತಿನಿತ್ಯ ಪಾಠ ಮಾಡುವಾಗ ನೀವು ಶಬ್ದ ಉಪಯೋಗ ಮಾಡ್ತಾ ಇದ್ರಿ. ಇವತ್ತು ಕಳಿಸಿ ಕೊಡಬೇಕಾದ್ರೆ ಹೇಳ್ತೀರಿ, ನಿನಗೆ ಪಾಠ ಮಾಡೋದೆಲ್ಲ ಆಗಿದೆಪ್ಪ, ದೇವರು ಒಳ್ಳೇದು ಮಾಡಲಿ, ಊರಿಗೆ ಹೋಗಿ ಮದುವೆಯಾಗಿ ಸಂಸಾರ ಮಾಡು. ನನಗೆ ಅವತ್ತಿನಿಂದ ಇವತ್ತಿನವರೆಗೆ ಆ ಒಂದು ಶಬ್ದ ಗೊತ್ತಾಗಲಿಲ್ಲ. ದೇವರು ದೇವರು ಅಂತ ಎಲ್ಲರೂ ಹೇಳ್ತಾರಲ್ಲ, ಯಾರು ಆ ದೇವರು ಅಂತ. ಅದಕ್ಕೆ ಆ ಗುರು ಶಿಷ್ಯನನ್ನು ಇಟ್ಟುಕೊಂಡು ಇಡೀ ಮಾನವತೆಗೆ ದೇವರು ಯಾರು ಅಂತ ಹೇಳುವಂಥ ಒಂದು ಮಾತಿದೆ. ನಾನು ಅದನ್ನು ಕನ್ನಡದಲ್ಲಿ ಹೇಳ್ತೇನೆ. ನಾನು ಯಾವ ಅಪರೋಕ್ಷ ಜ್ಞಾನಿಗಳಿಗೂ ಕೂಡ ತನ್ನ ಜೀವನದ ಕಟ್ಟಕಡೆಯವರೆಗೆ ಯಾರನ್ನು ನೋಡುವುದು ಬಿಡಿ, ಕಲ್ಪನೆ ಕೂಡ ಮಾಡಿಕೊಳ್ಳುವುದು ಸಾಧ್ಯವಿಲ್ಲವೋ ಅವನೇ ದೇವರು. ಅಪರೋಕ್ಷ ಜ್ಞಾನಿಗಳು ನಮ್ಮಂಥವರಲ್ಲ, 6ನೇ ಇಂದ್ರಿಯ 7ನೇ ಇಂದ್ರಿಯ ಕೆಲಸ ಮಾಡ್ತಾ ಇರುವಂಥವರು, ಮಂತ್ರದ್ರಷ್ಟಾರರು ಅಂತ ಹೇಳಿಕೆಲ್ಲ ಕರಿತೇವಲ್ಲ, ವಿಶ್ವಾಮಿತ್ರ, ಜಮದಗ್ನಿ, ಭರದ್ವಾಜ, ಗೌತಮ, ಅತ್ರಿ, ವಸಿಷ್ಠ, ಕಶ್ಯಪ ಅಂತೆಲ್ಲ. ಅಂಥವರಿಗೂ ಜೀವನದ ಕಟ್ಟಕಡೆಯವರೆಗೆ ದೇವರು ಅಂದರೆ ಏನು ಅಂತ ಕಲ್ಪನೆ ಮಾಡಿಕೊಳ್ಳಲಿಕ್ಕೆ ಸಾಧ್ಯ ಆಗಲಿಲ್ಲ ಅಂತ. ಇನ್ನು ನಿಮ್ಮಂಥವರಿಗೆ ಸಾಧ್ಯ ಇದೆಯಾ? ಆದರೆ ನಮಗೆ ಅನಿವಾರ್ಯ. ದೇವರು ಏನು ಅಂತ ಗೊತ್ತಿಲ್ಲದಿದ್ದರೂ ಕೂಡ ಇಡೀ ಜಗತ್ತು ದೇವರ ಆರಾಧನೆ ಮಾಡ್ತದೆ. ನಮಗಿಷ್ಟಂತೂ ಸತ್ಯ ಗೊತ್ತಿದೆ, ಮನುಷ್ಯ ಪ್ರಯತ್ನದಿಂದ ನನ್ನ ಹತ್ರ ಸಂಪತ್ತಿದೆ, ನನ್ನ ಹತ್ರ ಶಕ್ತಿ ಇದೆ, ನನಗೆ ಬುದ್ಧಿವಂತಿಗಿದೆ, ನನಗೆ ರೂಪ ಇದೆ, ಸೌಂದರ್ಯ ಇದೆ ನನ್ನ ಹತ್ರ, ಇದನ್ನೆಲ್ಲ ಇಟ್ಟುಕೊಂಡು ಜೀವನದಲ್ಲಿ ಬೇಕಾದ್ದನ್ನು ಎಲ್ಲವನ್ನು ಸಾಧನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಇದೊಂದು 50% ಮಾತ್ರ ಅಂತ ಮನುಷ್ಯ ಪ್ರಯತ್ನ. ಇದನ್ನು ಬಿಟ್ಟು ಇನ್ನು ಯಾವುದೋ ನಮ್ಮ ಜೀವನವನ್ನು ನಿಯಾಮನೆ ಮಾಡ್ತಾ ಇದೆ. ಯಾವ ಶಕ್ತಿ ಅಂತ ಗೊತ್ತಿಲ್ಲ, ಆ ಶಕ್ತಿಯನ್ನು ನಾವು ದೇವರು ಅಂತ ಕರೆದದ್ದಷ್ಟೇ.
ನಮಗೆ ಎಲ್ಲ ಕಡೆಯಲ್ಲಿದ್ದ ಭಗವಂತನನ್ನ ಸರ್ವವ್ಯಾಪಿಯನ್ನು ಕಾಣಲಿಕ್ಕಾಗುವುದಿಲ್ಲ ಅನ್ನುವ ಕಾರಣಕ್ಕೋಸ್ಕರ ಯಾವುದೋ ಒಂದು ಪ್ರತೀಕದಲ್ಲಿ ಯಾವುದೋ ಒಂದು ಬಿಂಬದಲ್ಲಿ ಅವನನ್ನು ಕಾಣುವ ಪ್ರಯತ್ನ ಮಾಡಿದ್ದೇವೆ. ಉಳಿದವರೆಲ್ಲ ನಮ್ಮನ್ನು ತಮಾಷೆ ಮಾಡಿದ ಹಾಗೆ, ನೀವು ಮೂರ್ತಿ ಪೂಜಕರು, ನೀವು ಕಲ್ಲನ್ನು ಮಣ್ಣನ್ನು ಮೂರ್ತಿಯನ್ನೆಲ್ಲ ಜೀವ ಇಲ್ಲದನ್ನು ಪೂಜೆ ಮಾಡ್ತೀರಿ ಹೇಳಿದ್ರಲ್ಲ. ನಾವು ಸತ್ಯ ನಂಬಿದ್ದೇವೆ, ನಿಜವಾಗಿ ಸತ್ಯ ಅದಲ್ಲ. ಜಗತ್ತಲ್ಲಿ ಯಾರಿಗೂ ಗೊತ್ತಿಲ್ಲ ಅಂತ ದೇವರು ಯಾರು ಅಂತ ಹೇಳಿದರೆ, ಗೊತ್ತಿದ್ರೆ ನಮಗೆ ಮಾತ್ರ, ಈ ಮಣ್ಣಲ್ಲಿ ಹುಟ್ಟಿದವನಿಗೆ ಮಾತ್ರ, ನಮ್ಮ ದೇಶದವರಿಗೆ ಮಾತ್ರ ಗೊತ್ತಿರೋದು ದೇವರು ಅಂದರೆ ಏನು ಅಂತ ಸರಿಯಾದ ಕಲ್ಪನೆ ನಮ್ಮವರಿಗಿತ್ತು. ಇವತ್ತಿಗೂ ನಮಗಿದೆ. ನಾವು ಒಳಗೆ ಹೋಗಿ ಆ ಲಿಂಗಕ್ಕೆ ಕೈ ಮುಗ್ದು ಚಂದ ಅಲಂಕಾರ ಮಾಡಿ ಇಟ್ಟಿದ್ದಾರೆ, ಚಿನ್ನ ಬೆಳ್ಳಿ ಹಾಕಿದ್ದಾರೆ, ಕೈ ಮುಗ್ದೇವು ಅಂತ ಹೇಳಿದರೆ ಆ ಕಲ್ಲನ್ನೇ ದೇವರು ಅಂತ ನಾವು ತಿಳ್ಕೊಂಡದ್ದಲ್ಲ ಅಂತ. ಸೋಮನಾಥ ಅಂದರೆ ಅವ ಪರಶಿವ, ಅವ ಇಡೀ ಜಗತ್ತನ್ನು ಅವನೇ ನಿಯಾಮನೆ ಮಾಡಿದವ. ಯಾವುದೋ ಒಂದು ಕಾಲದಲ್ಲಿ ಸಮುದ್ರ ಮಥನ ಮಾಡಬೇಕಾದ್ರೆ, ಹಾಲಾಹಲ ಎದ್ದು ಬರಬೇಕಾದ್ರೆ ಯಾರಿದ್ರು? ಇಡೀ ಜಗತ್ತು ನಾಶ ಆಗಿ ಹೋಗ್ತಿತ್ತು. ಆಗ ಜಗತ್ ರಕ್ಷಣೆ ಮಾಡಿದವ, ಅದನ್ನು ಕೂಡಿದವ. ಇದೆಲ್ಲ ಕೇಳಿ ನಮಗೆ ಗೊತ್ತಿದೆ. ನಮ್ಮನ್ನು ರಕ್ಷಣೆ ಮಾಡುವಂಥವ ಅವ ಪರಶಿವ. ಸೋಮನಾಥ ಅನ್ನುವ ಹೆಸರಿಂದ ಇಲ್ಲಿ ಪೂಜೆ ಮಾಡ್ತಾ ಇದ್ದೇವೆ. ಒಳಗಿದ್ದಂತಹ ಬಿಂಬವೇ ಕಲ್ಲೇ, ಆ ಚಿನ್ನವ ಅಲಂಕಾರವ, ಇದು ಮಾತ್ರ ದೇವರಲ್ಲ. ಅದರ ಮುಖಾಂತರ ಕಣ್ಣಿಗೆ ಕಾಣದ ಸೋಮನಾಥನಿಗೆ, ಆ ಶಕ್ತಿಗೆ, ದೇವರಿಗೆ ಪೂಜೆ ಮಾಡ್ತಾ ಇದ್ದೇವೆ ಅನ್ನುವ ಭಾವ ನಮ್ಮಲ್ಲಿ ಸ್ಥಾಯಿಯಾಗಿ ಉಳಿದು ದೇವಸ್ಥಾನಕ್ಕೆ ಬಂದು ಅಡ್ಡ ಬಿದ್ದಾಗ ನಾವು ಆರಾಧನೆ ಮಾಡಿದ್ದು ಸಾರ್ಥಕ ಅಂತ ಆಗ್ತದೆ. ನಮ್ಮ ಮನೆಯಲ್ಲಿ ದೇವರನ್ನು ಕಾಣಬಹುದು. ಯಾರೋ ಹೇಳಿದರು, ದೇವರು ಹೊರಗಡೆ ಯಾಕೆ ಹುಡುಕ್ತೀರಿ, ನಿಮ್ಮ ಒಳಗಡೆ ಇದ್ದಾನಲ್ಲ ದೇವರು. ಪರಮಾತ್ಮ, ಅಂತರಾತ್ಮ, ಜೀವಾತ್ಮ ಏನೆಲ್ಲ ಶಬ್ದದಿಂದ ಕರೀತೇವೆ, ಇದೆಲ್ಲ ಬಿಟ್ಟು ನಮಗೆ ಆ ಶಬ್ದಗಳು ನಮಗೆ ಅರ್ಥ ಆಗುವುದಿಲ್ಲ. ನಮಗೆ ಅರ್ಥ ಆಗುವ ಭಾಷೆಯಲ್ಲಿ ಹೇಳ್ತಾರೆ. ಉಪನಿಷತ್ತೊಂದರಲ್ಲಿ ಬರ್ತದೆ, ನಾನು ನಾನೆಂದು ಹೇಳದಿರಿ, ಆ ನಾನು ನೀನಲ್ಲ. ನಾನು ನಾನೆಂದು ಹೇಳದಿರಿ, ಆ ನಾನು ನೀನಲ್ಲ, ಅದು ನಾನು. ಯಾರನ್ನ ನಾನು ಅಂತ ಕರಿತೇವ, ಯಾನು ಮಲ್ತಾನೆ, ನಾನು ಮಾಡಿದ್ದು ನಾನು. ಈ ನಾನು ಅನ್ನುವಂಥದ್ದೇ ನಾನಲ್ಲ ಅಂತ, ಅದು ದೇವರು ಅಂತ ಈ ಭಾವ ಇದ್ದರೆ ಸಾಕು. ಒಂದು ದಿನ ಈ ಉಸಿರು ನಿಂತಾಗ ಆಗ ನಾನು ಇಲ್ಲ, ಆಗ ಪುನಃ ಅದು. ಹಾಗಾದರೆ ನಾನು ಎಲ್ಲಿ ಹೋಯಿತು? ಯಾವುದೋ ಒಂದು ಆ ಉಸಿರು ಹೋಗುವ ಬರುವ ಹಾಗೆ ಮಾಡ್ತಾ ಇತ್ತಲ್ಲ, ಅದು ನಾನು, ಅದು ದೇವರದು. ಒಳಗಡೆ ಇದ್ದಾನೆ. ಒಳಗಡೆ ಇದ್ದವನನ್ನು ಕಾಣಲಿಕ್ಕೆ ನಮಗೆ ಆಗುವುದಿಲ್ಲ. ಹೊರಗೆ ಯಾವುದೋ ಒಂದು ಬಿಂಬದಲ್ಲಿ ಪ್ರತೀಕದ ಮುಖಾಂತರ ಅವನನ್ನು ಕಾಡುವ ಪ್ರಯತ್ನ ಮಾಡಿದ್ದೇವೆ. ನಮ್ಮ ಅಷ್ಟು ಆಚರಣೆಗಳನ್ನು ನೋಡಿದರೆ ಒಂದಂತೂ ಸ್ಪಷ್ಟ. ಇಡೀ ಜಗತ್ತಲ್ಲಿ ದೇವರು ಅಂತ ಹೇಳಿ ಆರಾಧನೆ ಮಾಡಿದ್ದು ಹೇಗೆ ಕೇಳಿದರೆ, ಯಾರೋ ಒಬ್ಬ ಹೇಳಿಕೊಟ್ಟದನ್ನು ಅವನು ಅನುಸರಣೆ ಮಾಡಿದರು. ಅವ ಹೇಳಿದರೆ ಪರಮೋಚ್ಚ, ಮತ್ತೆ ಅದರಿಂದ ಮೇಲೆ ಪ್ರಶ್ನೆ ಮಾಡಲಿಕ್ಕಿಲ್ಲ. ಪ್ರಶ್ನೆ ಮಾಡಿದರೆ ನಿಮ್ಮನ್ನು ಕಾಪಿರರು ಅಂತ ಕರೀತಾರೆ. ಇಂಥದ್ದೆಲ್ಲ ವ್ಯವಸ್ಥೆಗಳು, ಮತಗಳೆಲ್ಲ ಇವೆ. ಅಂಥದ್ರಲ್ಲಿ ಇದನ್ನೆಲ್ಲ ಮೀರಿ ನಿಜವಾದ ದೇವತ್ವದ ಕಲ್ಪನೆ ಕೊಟ್ಟದ್ದು ನಮ್ಮ ಹಿರಿಯವರು ಮಾತ್ರ ಅಂತ. ಯಾವುದೋ ಒಂದು ಗ್ರಂಥದ ಆಧಾರದಲ್ಲಿ ಧರ್ಮ ಹೀಗೆ, ದೇವರು ಹೀಗೆ ತೀರ್ಮಾನ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಸಾವಿರ ವರ್ಷಗಳಿಂದ, ಲಕ್ಷಾಂತರ ವರ್ಷಗಳಲ್ಲಿ ಲಕ್ಷಾಂತರ ಮಂದಿಯ ಅನುಭವದ ಮೂಸೆಯಿಂದ ಬಂದ ಸಾರ ಉಂಟಲ್ಲ, ಅದರ ಆಧಾರದಲ್ಲಿ ಜೀವನ ಕಟ್ಟಿಕೊಂಡವರು ನಾವು. ಹಿಂದೂ ಧರ್ಮಕ್ಕೆ ಮೂಲ ಗ್ರಂಥ ಯಾವುದು ಕೇಳಿದರೆ ಎಷ್ಟೋ ಜನರಿಗೆ ಇವತ್ತಿಗೂ ಗೊತ್ತಿಲ್ಲ. ಅವರವರಿಗೆ ಅವರವರ ಮತದ ಧರ್ಮಗ್ರಂಥ ಯಾವುದು ಅಂತ ಗೊತ್ತಿದೆ, ಧರ್ಮಗುರು ಯಾರು ಅಂತ ಗೊತ್ತಿದೆ. ನಮಗದು ಗೊತ್ತಿಲ್ಲ. ನಮಗೆ ಸಾವಿರ ಸ್ವಾಮಿಗಳದ್ದು ಗೊತ್ತಿದೆ. ಯಾವ ಸ್ವಾಮಿ ನಮ್ಮ ಗುರುಗಳು ಅಂತ ನಮಗದು ಗೊತ್ತಿಲ್ಲ, ಹೇಳಲಿಕ್ಕಾಗೋದಿಲ್ಲ. ಮತ್ತೆ ಕೊನೆಗೆ ನಮ್ಮ ಜಾತಿಗೆ ಯಾರು ಅಂತ ಕೇಳಿದರೆ ನಾನು ಹೇಳೋದು ಯಾನ್ ಭಟ್ರು ಸ್ವಾಮಿ ಎಲ್ಲಿದ್ದಾರ ಅವರು ನನ್ನ ಗುರುಗಳು ಅಂತ ಕೊನೆಗೆ ಹೇಳೋದು. ಶೆಟ್ರುಗಳೆಂತ ಮಾಡ್ತಾರೆ, ಅದು ಶೆಟ್ರು ಜಾತಿದ ಸ್ವಾಮಿಲು ಒಳ್ಳೆಯರು ಅಂತ. ಮೂಲ್ಯರು ಏನು ಮಾಡ್ಯಾರು, ಮೂಲ್ಯರನ್ನು ಹುಡುಕಿಯಾರು. ಈ ಮಟ್ಟಕ್ಕೆ ಬಂದಿದ್ದೇವೆ. ಇದು ಯಾವುದೂ ಅಲ್ಲ ಅಂತ. ಇಂತಹ ಸಾವಿರಾರು ಜನ ಸಾಧಕರ ಋಷಿಗಳೆಲ್ಲ ಇದ್ದಾರಲ್ಲ, ಅಂಥವರ ಅನುಭವದ ಆಧಾರದಲ್ಲಿ ಇವತ್ತು ಜೀವನ ಕಟ್ಟಿಕೊಂಡವರು ನಾವು, ದೇವರನ್ನು ಕಾಣುವ ಪ್ರಯತ್ನ ಮಾಡಿದವರು. ಎಲ್ಲ ಯಾವ ಧರ್ಮಗ್ರಂಥ ಅಂತ ಗೊತ್ತಿಲ್ಲ. ಯಾರ ಹತ್ರ ಕೇಳಿದರೆ ಹಿಂದೂ ಧರ್ಮ ಯಾವುದರ ಆಧಾರದಲ್ಲಿ ನಿಂತಿದೆ ಕೇಳಿದರೆ ಭಗವದ್ಗೀತೆ. ಕೆಲವರು ಹೇಳಿದರು ಅದಲ್ಲ, ಉಪನಿಷತ್ತುಗಳು ಅಂತ ಇದೆ, ವೇದಾಂತ ಅಂತ, ಅದರ ಆಧಾರದಲ್ಲಿದೆ. ಇನ್ಯಾರೋ ಬ್ರಹ್ಮಸೂತ್ರಗಳು ಅಂತ ಹೇಳಿ ಯಾರೋ ಹೇಳ್ತಾರೆ. ಇದು ಯಾವುದೂ ಅಲ್ಲ, ಭಾರತದ ಇತಿಹಾಸ ಹೇಳುವಂಥ 2 ಗ್ರಂಥ ಇದೆ, ಅದು ರಾಮಾಯಣ ಮತ್ತು ಮಹಾಭಾರತ. ಯಾರೋ ಬರೆದದ್ದು, ವ್ಯಾಸ ವಾಲ್ಮೀಕಿಗಳು ಬರೆದದ್ದಾದರೂ ಕೂಡ ನಮ್ಮ ದೇಶದಲ್ಲಿ ಏನು ನಡೆಯಿತೋ ಅದು 2 ಗ್ರಂಥದಲ್ಲಿ ಕೊಟ್ಟರು. ಅದನ್ನು ರಾಮಾಯಣ ಮಹಾಭಾರತ ಅಂತ ಕರಿತೇವೆ. ಇದರ ಆಧಾರದಲ್ಲಿ ಹಿಂದೂ ಧರ್ಮ ನಿಂತಿದೆ. ಯಾವುದೂ ಅಲ್ಲ ಅಂತ. ನಮ್ಮ ಇಡೀ ಧರ್ಮ ಮೂಲ ಗ್ರಂಥಗಳು ಧರ್ಮಕ್ಕೆ, ಹಿಂದೂ ಧರ್ಮಕ್ಕೆ ಯಾವುದು ಅಂತ ಕೇಳಿದರೆ ಅದು ವೇದಗಳು. ಜ್ಞಾನ ಅನ್ನುವಂತಹ ಅರ್ಥವನ್ನು ಹೊಂದಿದೆ. ಎಲ್ಲ ರೀತಿಯ ಜ್ಞಾನಗಳು ಕೂಡ ಅದರಲ್ಲಿದೆ. ನಮಗೆ ಎಷ್ಟು ಕಂಡುಕೊಳ್ಳಿಕ್ಕಾಗ್ತದೆ ಅನ್ನುವಂಥದ್ದು ಮಾತ್ರ ಇರುವಂಥದ್ದು. ಶತಾರ್ಥ ವೈ ವೇದ ಅಂತೆಲ್ಲ ವಾಕ್ಯಗಳಿದೆ. ಒಂದೊಂದು ವಾಕ್ಯಕ್ಕೆ 100 ಅರ್ಥಗಳಿದೆ. ಕಂಡುಕೊಳ್ಳಿಕ್ಕೆ ನಮಗೆ ಎಷ್ಟು ಸಾಧ್ಯ ಇದೆ ಅಂತ. ಇಡೀ ಹಿಂದೂ ಧರ್ಮ ನಿಂತಿರುವಂಥದ್ದು ವೇದಗಳ ಆಧಾರದಲ್ಲಿ ಹಿಂದೂ ಧರ್ಮ ನಿಂತಿದೆ. ಏನು ಹೇಳ್ತದೆ ಧರ್ಮ ಅಂತ?
ಯಾವುದನ್ನು ದೇವರು ಅಂತ ಪೂಜೆ ಮಾಡಿ ಅಂತ ಹೇಳಿಕೊಟ್ಟಿದೆ ಅಂತ. ಇಷ್ಟೇ ನಮಗೆ ಹೇಳಿಕೊಟ್ಟದ್ದು. ಯಾವುದೆಲ್ಲ ಈ ಪ್ರಕೃತಿಯಲ್ಲಿ ಇದ್ದರೆ ನಾವು ಪ್ರಕೃತಿಯಲ್ಲಿ ಬದುಕಬಹುದು. ನಾವು ಮಾತ್ರ ಅಲ್ಲ, 84 ಲಕ್ಷ ಜೀವರಾಶಿಗಳು ಅಂತ ಕರಿತೇವಲ್ಲ, ಅಷ್ಟು ಜೀವಗಳು ಕೂಡ ಆರಾಮವಾಗಿ ಈ ಜಗತ್ತಲ್ಲಿ ಬದುಕಬೇಕಾದ್ರೆ ಯಾವುದು ಅಗತ್ಯವೋ ಅದೆಲ್ಲದಕ್ಕೂ ದೇವತ್ವದ ಕಲ್ಪನೆ ಕೊಟ್ಟರು. ನಾವು ಮಾಡುವಂತಹ ಹೋಮ, ಪೂಜೆ, ದಾನ, ಧರ್ಮ ಇತ್ಯಾದಿಗಳನ್ನೆಲ್ಲವನ್ನ ಕೂಡ ಗಮನಿಸಿದರೆ ಈ ಮಾತು ಸ್ಪಷ್ಟ ಆಗ್ತದೆ. ಅದು ತುಳಸಿ ಗಿಡ ಇರ್ಬೋದು, ಅಶ್ವತ್ಥದ ಮರ ಇರ್ಬೋದು, ಯಾವುದೋ ಒಂದು ಹಾವು ಇರ್ಬೋದು, ಇಲಿ ಇರ್ಬೋದು, ಅಥವಾ ನವಿಲು ಇರ್ಬೋದು, ಯಾವುದೇ ಪ್ರಾಣಿ ಇರ್ಬೋದು, ಒಂದು ಆನೆ ಇರ್ಬೋದು. ಪ್ರಕೃತಿಯಲ್ಲಿ ನಮಗೆ ಯಾವುದು ಕಲ್ಲು, ಮಣ್ಣು, ಭೂಮಿ, ಗಾಳಿ, ಆಕಾಶ, ಬೆಳಕು ಎಲ್ಲವೂ ಕೂಡ ನಮಗೆ ದೇವರು ಅಂತ. ಒಟ್ಟು ನಮ್ಮ ಆರಾಧನೆಯನ್ನು, ನಮ್ಮ ಪೂಜೆಯನ್ನು, ನಮ್ಮ ದೇವಸ್ಥಾನದಲ್ಲಿ ನಮಗೆ ಹೇಳಿಕೊಟ್ಟದನ್ನು, ಈ ಮಂತ್ರಗಳು ಸಾರುವಂಥದ್ದನ್ನು, ಉಪನಿಷತ್ತಿನ ಸಾರವನ್ನು, ಪುರಾಣದಲ್ಲಿ ಏನೆಲ್ಲ ಬಂದಿದೆ ಇದೆಲ್ಲವನ್ನು ಗಮನಿಸಿದರೆ ನಮಗೆ ಸ್ಪಷ್ಟ ಆಗುವಂಥದ್ದು ಒಂದೇ: ಈ ದೇಶವೇ ದೇವರು, ಇದಕ್ಕಿಂತ ಮೇಲಿದ್ದು ಯಾವುದೂ ಇಲ್ಲ. ಈ ಮಣ್ಣನ್ನು, ಯಾವ ಮಣ್ಣಲ್ಲಿ ಹುಟ್ಟಿದ್ಯಾ ಅದು ನಿನಗೆ ದೇವರು ಅಂತ ಹೇಳಿಕೊಟ್ಟದಿದ್ರೆ ಹಿಂದೂ ಧರ್ಮ ಮಾತ್ರ ಅಂತ. ಈ ದೇಶ ಉಳಿದ್ರೆ ನಾವು ಉಳಿತೇವೆ. ಧರ್ಮದಲ್ಲಿ ಯಾವುದು ಉಳಿಬೇಕು? ಯಾವುದಕ್ಕೆಲ್ಲ ಧರ್ಮ ಅಂತ ಹೆಸರು ಕೊಟ್ಟು ಕರಿತೇವೆ, ಯಾವುದು ಧರ್ಮ ಅಲ್ಲ ಅಂತ ಸಾಮಾನ್ಯ ಜ್ಞಾನ ಬೇಕು ನಮಗೆ. ಅದಕ್ಕೆಲ್ಲ ಒಬ್ಬೊಬ್ಬನ ಅಭಿಪ್ರಾಯ, ಅದಕ್ಕೆ ಮತಗಳು ಅಂತ ಕರೆಯುವುದು. ಧರ್ಮ ಅಂತ ಹೇಳಿದರೆ ಧಾರಣಾತು ಧರ್ಮ ಮಿಥ್ಯಾಹು. ಯಾವುದರಿಂದಾಗಿ ನಾವು ನಮ್ಮನ್ನು ಧಾರಣೆ ಮಾಡ್ತದ, ನಾವು ಬದುಕಲಿಕ್ಕಾಗ್ತದ, ಈ ಪ್ರಕೃತಿ ಉಳಿಲಿಕ್ಕಾಗ್ತದ, ಅದು ಧರ್ಮ. ಇದನ್ನು ಹೇಳಿಕೊಟ್ಟದಿದ್ರೆ ಅದು ಹಿಂದೂ ಧರ್ಮ ಮಾತ್ರ, ಬೇರೆ ಈ ಜಗತ್ತಲ್ಲಿ ಧರ್ಮವೇ ಇಲ್ಲ, ಎಲ್ಲ ಅವರವರ ಮತಗಳು. ಅಂತಹ ಹಿಂದೂ ಧರ್ಮದಲ್ಲಿ ಹುಟ್ಟಿದ್ದೇವೆ, ಈ ಮಣ್ಣಲ್ಲಿ ಹುಟ್ಟಿದ್ದೇವೆ. ಯಾವುದೋ ಒಂದು ಶ್ಲೋಕ ಹೇಳುವಂಥ ಮಾತು ಎಷ್ಟು ಚೆನ್ನಾಗಿದೆ ನೋಡಿ: ಗಾಯಂತಿ ದೇವಾಹ ಕಿಲ ಗೀತಕಾನಿ ಧನ್ಯಾಸ್ತುತೆ ಭಾರತ ಭೂಮಿ ಭಾಗಿ. ಭಾರತದಲ್ಲಿ ಹುಟ್ಟಿದವರಂತ ಪ್ರತಿ ಒಬ್ಬನೂ ಕೂಡ ದೇವರಾಗ್ಬೋದು. ಇದನ್ನು ದೇವತೆಗಳು ಹಾಡಿ ಹೊಗಳ್ತಾರೆ ಅಂತ ಒಂದು ಶ್ಲೋಕ ಇದೆ ಪುರಾತನವಾದ. ಯಾರೆಲ್ಲ ನಮ್ಮಂತಹ ಸಾಮಾನ್ಯ ಮನುಷ್ಯರಾಗಿದ್ದರೋ ಅವರು ಮಾಡಿದ ಒಳ್ಳೆತನದಿಂದಾಗಿ ಅವರು ಇವತ್ತು ದೇವರಾಗಿದ್ದಾರೆ ಅಂತ. ಕಳೆದ 500 ವರ್ಷಗಳಲ್ಲಿ ಗಮನಿಸಿದರೆ ಇವತ್ತು ನಾವು ಪೂಜೆ ಮಾಡ್ತಾ ಇರುವಂಥ ದೈವ ದೇವರುಗಳಲ್ಲಿ ಅರ್ಧಕ್ಕರ್ಧ ದೇವರುಗಳು ಇರಲೇ ಇಲ್ಲ. ಅವರೆಲ್ಲ ನಮ್ಮಂಥ ಸಾಮಾನ್ಯ ಮನುಷ್ಯರು, ಅವರ ಒಳ್ಳೆತನದಿಂದಾಗಿ ಇವತ್ತು ದೇವತ್ವಕ್ಕೆ ಏರಿದ್ದಾರೆ. ಇಷ್ಟೇ ಇರುವಂಥದ್ದು. ಮನುಷ್ಯ ತಾನೇ ಒಂದು ದಿನ ದೇವರಾಗಲಿಕ್ಕೆ ಸಾಧ್ಯ ಇದ್ರೆ ಈ ಮಣ್ಣಲ್ಲಿ ಮಾತ್ರ ಆ ಒಳಗಿದ್ದಂತಹ ದೇವರನ್ನು ಕಾಣುವ ಪ್ರಯತ್ನ ಮಾಡು, ಹೇಳಿಕೊಟ್ರು. ಪ್ರಕೃತಿಯನ್ನು ಆರಾಧನೆ ಮಾಡು. ಪ್ರಾಕೃತಿಕವಾದಂಥ ಭೂಮಿಯನ್ನು ನಮಗೆ ಬೇಕಾದಾಗೆ ಸಮತಟ್ಟು ಮಾಡಲಿಕ್ಕೆ, ಕಲ್ಲನ್ನು ಒಡೆದು ಹಾಕಲಿಕ್ಕೆ ಇದಕ್ಕೆಲ್ಲ ನಮಗೆ ಅಧಿಕಾರವೇ ಇಲ್ಲ ಅಂತ. ಅದೆಲ್ಲವನ್ನು ದೇವತ್ವದ ಕಲ್ಪನೆ ಕೊಟ್ಟು ಪೂಜೆ ಮಾಡಲಿಕ್ಕೆ ಹೇಳಿಕೊಟ್ರಲ್ಲ. ನಾವು ದೇವಸ್ಥಾನದಲ್ಲಿ ಬಂದು ದೇವರನ್ನು ಪೂಜೆ ಮಾಡಿದೆವು, ಮನೆಯಲ್ಲಿ ಪೂಜೆ ಮಾಡ್ಬೋದಿತ್ತಲ್ಲ, ನಮಗೆ ಆ ದೇವರನ್ನು ಕಾಣ್ಬೋದಿತ್ತಲ್ಲ. ಹಾಗಾದರೆ ದೇವಸ್ಥಾನಗಳು, ಒಂದು ಗ್ರಾಮಕ್ಕೆ ಗ್ರಾಮ ದೇವಸ್ಥಾನ, ಇನ್ನೊಂದು ಅಷ್ಟು ದೇವಸ್ಥಾನಗಳನ್ನು ಸೇರಿದರೆ ಒಂದು ಸೀಮೆಗೆ ಸೀಮೆ ದೇವಸ್ಥಾನ, ಈ ರೀತಿಯಾಗಿ ಎಲ್ಲ ದೇವಸ್ಥಾನಗಳನ್ನು ಯಾಕೆ ಮಾಡಿಕೊಟ್ರು? ಶ್ರದ್ಧೆಯಿಂದ, ಭಕ್ತಿಯಿಂದ, ನಿಷ್ಠೆಯಿಂದ, ಶುಚಿಯಿಂದ ಬಂದು ನಮಗೆ ದೇವಸ್ಥಾನದಲ್ಲಿ ಪೂಜೆ ಆರಾಧನೆ ಮಾಡಲಿಕ್ಕೆ ಆಗ್ತದಾ? ಮನೆಯಲ್ಲಿ ಆದರೆ ಸ್ನಾನ ಮಾಡಿ ಶುಚಿಯಾದಂಥ ಬಟ್ಟೆ ಉಟ್ಟುಕೊಂಡು ಬಂದು ನಾನು ದೇವರಿಗೆ ಪೂಜೆ ಮಾಡ್ಬೋದು. ದೇವಸ್ಥಾನಕ್ಕೆ ಬರುವಾಗ ಹೇಗೆ ಬರ್ತೀರಿ? ಎಲ್ಲಿಂದ ಬಂದ್ರೆ ಏನೋ, ಯಾವ ವಾಹನದಲ್ಲಿ ಹತ್ತಿಕೊಂಡು ಬಂದ್ರೆ ಏನೋ, ಯಾರು ಮೈಲಿಗಾದವರನ್ನು ಮುಟ್ಟಿಕೊಂಡು ಬಂದಿದ್ದೀರೇನೋ, ಬರುವಾಗ ಯಾವ ಮೈಲಿಗೆ ಮೆಟ್ಟಿಕೊಂಡು ಬಂದಿದ್ದೀರೇನೋ, ಸುಮ್ಮನೆ ಒಂದು ಕಾಟಾಚಾರಕ್ಕೆ ಕಾಲು ತೊಳೆದ್ರೆ ತೊಳೆಯಿತು, ಇಲ್ಲ ಇದ್ರೆ ಇಲ್ಲ. ದೇವಸ್ಥಾನಕ್ಕೆ ಒಳಗೆ ಒಂದು ಅಡ್ಡ ಬಿದ್ದೇವಲ್ಲ. ಒಂದು ಕನಿಷ್ಠ ಪಕ್ಷ ನನ್ನ ಬೆವತು ಹೋಗಿದ ಮಣ್ಣಾಗಿದೆ, ಈ ಅಂಗಿ ಆದರೂ ತೆಗೆದು ಒಳಗೆ ಶಾಲ ಹಾಕ್ಕೊಂಡು ಹೋಗಬೇಕು ಅಂತ ನಮಗೆ ಅನ್ನಿಸಲಿಲ್ಲ. ದೇವಸ್ಥಾನ ಯಾಕೆ ನಮಗೆ? ಹಿಂದಿನವರ ಎಂಥ ಸುಂದರ ಕಲ್ಪನೆ ಇತ್ತು ನೋಡಿ. ಅಲ್ಲಿ ಒಂದು ದೇವಸ್ಥಾನದ ಕೇರಳದಲ್ಲಿ ಅಡಿಯಲ್ಲಿದ್ದಂತಹ ಒಂದೊಂದೇ ಬಾಗಿಲು ತೆಗಿಬೇಕಾದ್ರೆ ಎಂಥ ಅಗಾಧ ಪ್ರಮಾಣದ ಚಿನ್ನ ಸಿಕ್ಕಿತು. ಇನ್ನೂ ಓಪನ್ ಮಾಡೋದು ಬಾಕಿ ಇಟ್ಟಿದ್ದಾರಲ್ಲ, ನಾಗರಕ್ಷಣೆ ಮಾಡ್ತಾ ಉಂಟು, ಏನೋ ಉತ್ಪಾತ ಆಗ್ತದೆ ಎನ್ನುವ ಕಾರಣಕ್ಕೆ ಹಾಗೆ ಬಿಟ್ಟಿದ್ದೇವಲ್ಲ. ಒಂದು 500 ಲೋಡ್ ಎಲ್ಲ ಚಿನ್ನ ಇರ್ಬೋದು. ಯಾಕೆ ಸಂಗ್ರಹ ಮಾಡಿಟ್ರು ದೇವಸ್ಥಾನದಲ್ಲಿ? ಯಾಕೆ ಕೇಳಿದರೆ ಹಿಂದಿನವರ ಕಲ್ಪನೆ ಇದ್ದದ್ದು ಹಾಗೆ ಅಂತ. ಇಡೀ ಹಿಂದೂ ಸಮಾಜದ ಸಂಪತ್ತಿದೆಯಲ್ಲ, ಅದು ದೇವಸ್ಥಾನದಲ್ಲಿ ಕ್ರೋಢೀಕರಣ ಆಗಬೇಕು ಅಂತ. ಯಾವುದೋ ಒಂದು ಕಾಲದಲ್ಲಿ, ಕಳೆದ ಸಲ ಕೊರೋನಾ ಬಂತಲ್ಲ, ಅಥವಾ ಯಾವುದೋ 2 ದೇಶಗಳಿಗೆ ಯುದ್ಧ ಆಗ್ತದಲ್ಲ, ಇಂತಹ ಉತ್ಪಾತಗಳಾದಂಥ ಸಂದರ್ಭದಲ್ಲಿ ಯಾರ ಹತ್ರವೂ ಕೈ ಚಾಚಲಿಕ್ಕಿಲ್ಲ ಅಂತ ದೇವಸ್ಥಾನದಲ್ಲಿ ಸಂಗ್ರಹ ಮಾಡಿದಂಥ ಸಂಪತ್ತಿನಿಂದ ಇಡೀ ಊರಿನವರು ಬದುಕುವ ಹಾಗಾಗಬೇಕು. ಈ ಕಲ್ಪನೆಗೋಸ್ಕರ ದೇವಸ್ಥಾನದಲ್ಲಿ ಸಂಪತ್ತನ್ನು ಕೂಡಿಸುವಂಥ ಪ್ರಯತ್ನ ಮಾಡ್ತಾ ಇದ್ರು. ದೇವಸ್ಥಾನದಲ್ಲಿ ಹೋಗಿ ಸೇವೆ ಮಾಡಿ ದುಡ್ಡನ್ನು ಸಂಗ್ರಹ ಮಾಡ್ತಾ ಇದ್ದದ್ದು, ಚಿನ್ನವನ್ನು ಇತ್ಯಾದಿಗಳನ್ನು, ಅಮೂಲ್ಯವಾದಂಥದ್ದನ್ನೆಲ್ಲ ಸಂಗ್ರಹ ಮಾಡ್ತಾ ಇದ್ದದ್ದು ಯಾಕೆ ಕೇಳಿದರೆ ಮತ್ತೆ ಲೋಕಕ್ಕೆ ಕೊಡ್ಲಿಕ್ಕೋಸ್ಕರ ಅಂತ. ಯಾವುದನ್ನು ಸಮಾಜದಲ್ಲಿ ತಾರತಮ್ಯ ಇದೆ, ಯಾರ ಹತ್ರವೋ ಸಂಪತ್ತಿ ಇದೆ, ಯಾರಿಗೂ ಜೀವನಕ್ಕೆ ಗತಿ ಇಲ್ಲ, ಊಟಕ್ಕೆ ತುತ್ತು ಕೂಳಿಗೆ ಗತಿ ಇಲ್ಲ ಅನ್ನುವಂಥವ್ರು ಇವತ್ತಿಗೂ ಇದ್ದಾರೆ ಅಂತ.
ಯಾರಿಗೋ ಹುಷಾರಿಲ್ಲ, ಅವರಿಗೆ ಮದ್ದು ಮಾಡಬೇಕು, ಇಲ್ಲ ಮಳೆ ಬಂತು, ಮಳೆಗಾಲದಲ್ಲಿ ಮನೆ ಬಿದ್ದು ಹೋಯಿತು, ಏನೋ ಒಂದು ಅವಘಡ ಆಯಿತು, ಮನೆಯಲ್ಲಿ 4, 5, 6, 7 ಜನ ಇದ್ದಾರೆ, ಸಂಪಾದನೆ ಮಾಡುವ ಒಬ್ಬ ಇದ್ದಾನೆ, ಏನೋ ಒಂದು ಅವನಿಗೆ ಅವಘಡ ಆಯಿತು, ಆರೋಗ್ಯ ಕೈಗೆಟ್ಟಿತು, ಯಾರು ಅವರ ಮನೆಯನ್ನು ನೋಡುವವರು? ಅಂತಹ ಸಂದರ್ಭದಲ್ಲಿ ದೇವಾಲಯದ ಮುಖಾಂತರವಾಗಿ ಆ ಮನೆಯನ್ನು ಸಾಕುವ ಹಾಗಾಗಬೇಕು. ಇಂತಹ 10, 100 ಕಲ್ಪನೆ ಇಟ್ಟುಕೊಂಡು ದೇವಾಲಯಗಳ ನಿರ್ಮಾಣ ಹಿಂದಿನವರು ಮಾಡಿಕೊಟ್ಟದ್ದು. ನಮಗೆ ಬರೇ ಕಣ್ಣಿಗೆ ಕಾಣುವಂಥದ್ದಲ್ಲ ದೇವತಾ ಸಾನ್ನಿಧ್ಯ ಎಲ್ಲಿ ಹೆಚ್ಚಾಗಿದೆ ಅಂತ. ಯಾವ ದೇವಸ್ಥಾನವನ್ನು ಹೋಗಿ ಅಷ್ಟಮಂಗಲವ ಇತ್ಯಾದಿ ಪ್ರಶ್ನೆಗಳಾದಾಗ ಅಲ್ಲಿ ಹೇಳ್ತಾರೆ, ಈ ದೇವಾಲಯಕ್ಕೆ 700-800 ವರ್ಷಗಳ ಇತಿಹಾಸವಿದೆ ಎಲ್ಲ. ಎಲ್ಲಿಯೋ ಪ್ರಶ್ನೆಯಲ್ಲಿ ಹೇಳಿದ್ದು ಕೇಳಿ ನಮ್ಗೆ ಗೊತ್ತು. ಅಷ್ಟು ವರ್ಷಗಳ ಹಿಂದೆ ಯಾರೋ ಪ್ರತಿಷ್ಠೆ ಮಾಡಿದರು. ಯಾಕೆ ಪ್ರತಿಷ್ಠೆ ಮಾಡಿದರು ಕೇಳಿದರೆ, ಯಾರೋ ಒಬ್ಬರು ಸಾಧಕರು ಬಂದು ಅಲ್ಲಿ ಇದ್ದಂತಹ ಶಕ್ತಿಯನ್ನು ಗಮನಿಸಲಿಕ್ಕೆ ಅವರಿಗೆ ಸಾಧ್ಯ ಆಯಿತು. ನಮ್ಮಂಥ ಸಾಮಾನ್ಯರಲ್ಲ, ಇಂತಹ ಕಡೆಗಳಲ್ಲಿ ಈ ದೇವರನ್ನು ಪೂಜೆ ಮಾಡಿ ಅಂತ ಅದಕ್ಕೆ ಅಲ್ಲಿ ವ್ಯವಸ್ಥೆ ಮಾಡಿಕೊಟ್ಟು ಅವರು ಮತ್ತೆ ಮುಂದೆ ಸಾಧನೆಗೆ ಅಂತ ಮುಂದೆ ಹೋದರು. ಅಂತಹ ದೇವಾಲಯಗಳಲ್ಲಿ ಸೋಮನಾಥ ದೇವಸ್ಥಾನವು ಒಂದು. ಇಡೀ ಸೀಮೆಗೆ ಸಂಬಂಧಪಟ್ಟಂಥ ಇಷ್ಟು ದೊಡ್ಡ ದೇವಾಲಯದ ನಿರ್ಮಾಣ ಆಗಿದೆ. ಕ್ಷೇತ್ರವನ್ನು ಉಳಿಸಿಕೊಳ್ಬೇಕಾದ್ದು ಇವತ್ತು ನಮ್ಮ ಕರ್ತವ್ಯ ಅಷ್ಟೇ. 2 ರೀತಿಯಲ್ಲಿ ದೇವಸ್ಥಾನ ಇರುವಂಥದ್ದು. ಒಂದನೇದ್ದು ದೇವರ ಕಣ್ಣಿಗೆ ಕಾಣದಂಥ ಭಗವಂತನನ್ನು ಆರಾಧನೆ ಮಾಡಲಿಕ್ಕೆ. 2ನೇದ್ದು ಯಾವ ಸಂಸ್ಕಾರವನ್ನು ನಮ್ಮ ಮನೆಯಲ್ಲಿ ನಮ್ಮ ಮಕ್ಕಳಿಗೆ ನಮಗೆ ಇವತ್ತಿನ ದಿನ ಕೊಡ್ಲಿಕ್ಕೆ ಆಗ್ತಾ ಇಲ್ವೋ ಅದನ್ನು ದೇವಸ್ಥಾನದಲ್ಲಿ ಕೊಡುವ ಹಾಗಾಗಬೇಕು ಅಂತ. ಹಿಂದಿನ ಕಾಲದಲ್ಲಿ ಆದರೆ ಒಂದೇ ಮನೆಯಲ್ಲಿ 10 ಜನ 25 ಜನ ಎಲ್ಲ ಇದ್ರು. ದೊಡ್ಡಪ್ಪ ದೊಡ್ಡಮ್ಮ ಮಾವ ಅಜ್ಜ ಪಿಜ್ಜಿ ಎಲ್ಲ ಇದ್ರು ಮನೆಯಲ್ಲಿ, ಒಂದೇ ಮನೆಯಲ್ಲಿ. ಅವಿಭಕ್ತ ಕುಟುಂಬ ಅಂತ ಕರಿತಾ ಇದ್ದೇವಲ್ಲ. ಆ ಅಜ್ಜ ಅಜ್ಜಿಯ ಮಕ್ಕಳಿಗೆ ಬೇಕಾದ್ದನ್ನು ಹೇಳಿಕೊಡ್ತಾ ಇದ್ರು. 5ನೇ ವರ್ಷಕ್ಕೆ 6ನೇ ವರ್ಷಕ್ಕೆ ಶಾಲೆಗೆ ಸೇರಿಸಬೇಕಾದ್ರೆ ಮಕ್ಕಳಿಗೆ ಅಶ್ವಿನಿ ಭರಣಿ ಗೊತ್ತಿತ್ತು, ಪಗ್ಗು ವೇಷ ಗೊತ್ತಿತ್ತು, ಅದರ ಜೊತೆಯಲ್ಲಿ ಮಗ್ಗಿ 20ರವರೆಗೆ ಬಾಯಿಪಾಠ ಬರ್ತಾ ಇತ್ತು. ಒಂದಷ್ಟು ಮಂಕುತಿಮ್ಮನ ಕಗ್ಗಗಳ ದಾಸರ ಹಾಡುಗಳ ಮಕ್ಕಳಿಗೆ ಬಾಯಿಪಾಠ ಬರ್ತಾ ಇತ್ತು. ಇವತ್ತು ಆ ವ್ಯವಸ್ಥೆ ಎಲ್ಲಿದೆ ಅಂತ ಮಕ್ಕಳಿಗೆ ಯಾರು ಹೇಳಿಕೊಡ್ತಾರೆ ಅಂತ. ನಾವು ಇಬ್ಬರು ಇರೋದು ಮನೆಯಲ್ಲಿ, ಗಂಡ ಹೆಂಡತಿ ಮಾತ್ರ. ಸಮಾಜದಲ್ಲಿ ಉಳಿದವರು ಹೇಗೆ ಬದುಕ್ತಾರೋ ಹಾಗೆ ಬದುಕಬೇಕು ಅಂತ ನಮ್ಮ ಇಚ್ಛೆ. ನಮಗೆ ನಾವು ಪಟ್ಟ ಕಷ್ಟ ನಮ್ಮ ಮಕ್ಕಳು ಪಡುವ ಹಾಗಾಗಬಾರ್ದು ಅನ್ನೋದಕ್ಕೋಸ್ಕರ ಗಂಡ ಹೆಂಡತಿ ಇಬ್ಬರು ಹಗಲು ರಾತ್ರಿ ದುಡಿತೇವೆ. ನಾವು ಈ ದುಡಿಮೆಯ ಹಿಂದೆ ಹೋಗಿ ಸಂಪಾದನೆ ಮಾಡದೆ ಅನಿವಾರ್ಯ ಅಂತ. ಆ ಮಗುವನ್ನು ನಾನು 5 ವರ್ಷ ಆಗಬೇಕಾದ್ರೆ LKG UKG 3ನೇ ವರ್ಷಕ್ಕೆ ಏನೋ ಸೇರಿಸಬೇಕು ಅಂತಾದರೆ ಲಕ್ಷಗಟ್ಟಲೆ ಕೊಡಬೇಕಾದಂಥ ದಿನ ಇದೆ. ಹೇಗೆ ಮಕ್ಕಳಿಗೆ ಶಿಕ್ಷಣ ಕೊಡಬೇಕು ನನ್ನ ಸೀಮಿತವಾದ ಸಂಪಾದನೆಯಲ್ಲಿ? ಅದಕ್ಕೋಸ್ಕರ ಗಂಡ ಹೆಂಡತಿ ಇಬ್ಬರು ದುಡಿತೇವೆ ನಾವು ಈ ದುಡಿಮೆಯ ಹಿಂದೆ ಹೋಗಿ ಮಕ್ಕಳಿಗೆ ಬೇಕಾದ ಸಂಸ್ಕಾರವ ಕಥೆ ಇನ್ಯಾವುದು ಹೇಳಿಕೊಡ್ಲಿಕ್ಕೆ ನಮಗೆ ಆಗ್ತಾ ಇಲ್ಲ. ಇಂಥ ದಿನಗಳಲ್ಲಿ ನಮಗೆ ಅನಿವಾರ್ಯ ಯಾವುದು ಕೇಳಿದರೆ ನಮ್ಮ ಆರಾಧನಾ ಕೇಂದ್ರಗಳು, ದೇವಾಲಯದಲ್ಲಿ ಅದನ್ನು ಹೇಳಿಕೊಡುವಂಥ ವ್ಯವಸ್ಥೆ ಆಗಬೇಕು. ಒಬ್ಬರದ್ದು ಇಬ್ಬರು ಕಟ್ಟಿಕೊಟ್ಟದಲ್ಲ, ಸಾವಿರ ಇಡೀ ಹಿಂದೂ ಸಮಾಜ ಒಟ್ಟು ಸೇರಿ ಆರಾಧನೆ ಮಾಡ್ತಾ ಬಂದಂಥ ದೇವಸ್ಥಾನ ಅಲ್ವಾ. ಈ ದೇವಸ್ಥಾನದಲ್ಲಿ ನಿಜವಾದ ದೇವರು ಅಂದರೆ ಏನು ಅಂತ ಮಕ್ಕಳಿಗೆ ಹೇಳಿಕೊಡುವ ಹಾಗಾಗಬೇಕು. ಮುಂದಿನ ಜನಾಂಗಕ್ಕೆ ದೇವಸ್ಥಾನಕ್ಕೆ ಬರಬೇಕು ಅಂತ ಹೇಳಿದರೆ, ಈಗ ದೇವಾಲಯವನ್ನು ಯಾವ ರೀತಿಗೆ ಮಾಡಿಬಿಟ್ಟಿದ್ದೇವೆ ಅಂತ ಕೇಳಿದರೆ, ಯಾವುದೋ ಒಂದು ಪಿಕ್ನಿಕ್ಗೆ ಹೋದ ಹಾಗೆ ದೇವಸ್ಥಾನಕ್ಕೆ ಹೋಗ್ತೇವೆ. ಬರಬೇಕಾದ್ರೆ ಇಲ್ಲಿ ಸಹ ನಿಮಗೆ ಸಮಸ್ಯೆ ಇರ್ಬೋದು. ಇದು ಸಮುದ್ರದ ತಟದಲ್ಲಿದೆ, ಬದಿಯಲ್ಲಿದೆ. ಎಲ್ಲಿಯೋ ಅವರ ಆರಾಮದಲ್ಲಿ ತಿರುಗಲಿಕ್ಕೆ ಅಂತ ಬಂದರು, ಮುಲ್ಬಂಜಿ ಸೋಮನಾಥ ದೇವಸ್ಥಾನ ಉಂಟು ಪೋಯಿ ಅಂತ ಹೇಳಿ ಇಟ್ಟು ಚಿಕ್ಕ ಚಡ್ಡಿ ಹಾಕೊಂಡು ಟೀ ಶರ್ಟ್ ಹಾಕೊಂಡು ಬರ್ತಾರೆ. ನಮಗೆ ಅವರನ್ನು ನೋಡ್ಬೇಕಾದ್ರೆ ನಾಚಿಕೆ ಅಂತ ಅನ್ನಿಸ್ತದೆ. ಅಪೇಕ್ಷೆ ಪಟ್ಟುಕೊಳ್ಬೇಕಾ? ಇಂಥವರೆಲ್ಲ ಬರಬೇಕು ದೇವಸ್ಥಾನಕ್ಕೆ, ನಮಗೆ ಡಬ್ಬಿಗೆ ದುಡ್ಡು ಹಾಕಬೇಕು, ಇವರು ಸೇವೆ ಮಾಡಬೇಕು. ಇದನ್ನು ಕಟ್ಟಿಕೊಂಡು ಸಮಾಜಕ್ಕೆ ಏನು ಹೇಳಿಕೊಡ್ತೇವೆ ನಾವು ಅಂತ ಒಂದು ಸಾಮಾನ್ಯ ಜ್ಞಾನ ಬೇಕಾ ಬೇಡ? ಇದು ಸಂಸ್ಕಾರ ಕೊಡುವ ಕೇಂದ್ರ ಆಗಬೇಕು. ನಮ್ಮ ಎಲ್ಲರದ್ದು ಜವಾಬ್ದಾರಿ ಇದು ಅಂತ, ಬರೀ ವ್ಯವಸ್ಥಾಪನಾ ಸಮಿತಿಯವರದ್ದಲ್ಲ ಅಂತ. ಇವತ್ತಿನ ದಿನಕ್ಕೆ ಎಲ್ಲಿಗೆ ಬಂದಿದೆ ಅಂತ ಕೇಳಿದರೆ, ಎಂತ ಜಾತ್ರೆದ ಕಾಕಾಜಿ ಕೊಡ್ತೀಯರು ಅಂತ ಕೊನೆಗೆ ಅಲ್ಲಿವರೆಗೆ ಉಂಟು. ಹೋತ್ವೇನು ಯಾವ ಇತ್ತಿದ ಕಮಿಟಿ ತಗೊಂಡು ಕಾಕಾಜಿ ಕೊಡತ್ತೆ ನಮ್ಮ ಸುಟ್ಟು ತಕ್ಕದ ಬೋಳಿತನತ್ತ. ಇದನ್ನೆಲ್ಲ ನಾವು ಇವತ್ತು ಮಾತಾಡುವ ಹಂತಕ್ಕೆ ಬಂದಿದ್ದೇವೆ ನಾವು. ಅವತ್ತಿನ ದಿನದಲ್ಲಿ ಹೇಗಿತ್ತು ಅಂತ ಒಂದು 50 ವರ್ಷಗಳ ಹಿಂದೆ ಹೋಗಿ ಯಾವುದಾದ್ರೂ ಆಮಂತ್ರಣ ಹಾಳತ್ತು ಸಿಕ್ಕಿದ್ರೆ ಒಂದ್ಸಲ ತೆಗೆದು ನೋಡಿ ಏನು ಕಾಣ್ತದೆ ಅದು ಅಂತ. ಅದರಲ್ಲಿ ಆಮಂತ್ರಣ ಆಹ್ವಾನ ಪತ್ರಿಕೆ ಈ ಶಬ್ದಗಳಿಲ್ಲ ಅಂತ. ಸೋಮನಾಥ ದೇವರ ನಿರೂಪ. ಏನು ನಿರೂಪ ಅಂದರೆ, ನಿಮ್ಮ ಮದುವೆಗೆ ಮಗಳ ಮದುವೆ ಉಂಟು, ಮನೆ ಒಕ್ಕಲು ಉಂಟು ಅಂತ ಇದ್ದರೆ ಆಗ ಕೊಡುವಂಥದ್ದು ಆಮಂತ್ರಣ ಆಹ್ವಾನ ಪತ್ರಿಕೆ. ನಮ್ಮ ಕಾರ್ಯಕ್ರಮಕ್ಕೆ ಬನ್ನಿ ನೀವು ಅಂತ ನಿಮ್ಮ ಹತ್ರ ಕೇಳಿಕೊಳ್ಳೋದು. ಇದು ಹಾಗಲ್ಲ ಅಂತ. ದೇವಸ್ಥಾನದಿಂದ ಬರುವಂಥದ್ದು ಎಲ್ಲಿಯೋ ಒಂದು ಕಡೆಯಲ್ಲಿ ಪಬ್ಲಿಕಲ್ಲಿ ಒಂದು ಕಡೆಯಲ್ಲಿ ಹಾಕ್ತಾರೆ, ದೇವಸ್ಥಾನದ ಎದುರು ಬೋರ್ಡ್ ಹಾಕ್ತಾರೆ, ಎಲ್ಲಿಯೋ 10 ಜನ ಬರುವಂಥ ಅಂಗಡಿ ಎದುರೊಂದು ಸ್ಟಿಕ್ಕರ್ ಅಂಟಿಸಿ ಹೋದರೂ ಸಾಕು. ಆಮಂತ್ರಣ ಹಂಚುವ ಕೆಲಸ ವ್ಯವಸ್ಥಾಪನಾ ಸಮಿತಿಯವರಿಗೆ ಇರುವಂಥದ್ದಲ್ಲ. ನಿರೂಪ ಅಂದರೆ ಇಟ್ಸ್ ಅನ್ ಆರ್ಡರ್ ಅಂತ ಅರ್ಥ. ದೇವಸ್ಥಾನದಲ್ಲಿ ಜಾತ್ರೆ ಉಂಟು ಅಂತ ಗೊತ್ತಾದಾಗ ನೀವು ಬರಬೇಕು, ನಿಮ್ಮನ್ನು ಯಾರು ಕರೀಲಿಕ್ಕಿಲ್ಲ. ದೇವಸ್ಥಾನದಲ್ಲಿ ನಾವು ಸೇರಿಕೊಳ್ಬೇಕು. ಇದರಲ್ಲಿ ಒಬ್ಬನನ್ನೇ ಯಾರೋ ವ್ಯವಸ್ಥಾಪನಾ ಸಮಿತಿಗೆ ಹಾಕಲಿಲ್ಲ, ಒಂದು 8-10 ಜನ ಇದ್ದಾರಲ್ಲ, ಅದರಲ್ಲಿ ಅರ್ಚಕರನ್ನು ಸೇರಿಸಿದ್ದೇವಲ್ಲ. ಯಾರೋ ಅನುಭವದನ್ನು ಹಿರಿಯವರನ್ನು ಒಟ್ಟು ಸೇರಿಸಿ ವ್ಯವಸ್ಥೆ ಮಾಡಿದ್ದೇವೆ. ಎಲ್ಲಿಯೋ ಚಿಕ್ಕ ಪುಟ್ಟ 100ಕ್ಕೆ 100 ಸರಿ ಮಾಡಲಿಕ್ಕೆ ಆಗುವುದಿಲ್ಲ. ಮನುಷ್ಯ ಏನು ದೇವರ?
ಏನೋ ಚಿಕ್ಕ ಪುಟ್ಟ ತಪ್ಪುಗಳಿದೆ, ಆ ತಪ್ಪುಗಳನ್ನು ಎತ್ತಿ ಆಡುವಂಥದ್ದರ ಬದಲಿಗೆ ಏನಾಗಬೇಕು ಅಂತ ಒಂದು ಮುಕ್ತವಾದ ಮನಸ್ಸಿನಿಂದ ಸಲಹೆ ಕೊಡ್ಬೋದಲ್ಲ ನಾವು. ನಮ್ಮಿಂದ ಎಷ್ಟು ಸಾಧ್ಯ ಉಂಟು ಅಷ್ಟು ನಾವು ಪ್ರಯತ್ನ ಮಾಡ್ಬೋದಲ್ಲ. ಸಮಾಜದಲ್ಲಿ ಹಾಗೆ ಅಂತ ಎಲ್ಲಿಯೋ ಇದ್ರೆ ಹುಳುಕುಗಳು ತಪ್ಪುಗಳು ಎಲ್ಲ ನಮಗೆ ಮತ್ತೆ ಮತ್ತೆ ಎದ್ದು ಕಾಣ್ತವೆ. ಇದೆಲ್ಲವನ್ನು ಮೀರಿ ಬದುಕಬೇಕಾದಂಥ ಅನಿವಾರ್ಯತೆ ಇದೆ. ಮುಂದಿನ ದಿನಕ್ಕೆ ನೀವು ಹಣೆಯಲ್ಲಿ ತಿಲಕ ಇಟ್ಟುಕೊಂಡು ಮಾರ್ಗದಲ್ಲಿ ನಡಿಬೇಕು ಅಂತ ಇದ್ದರೆ, ನಿಮ್ಮ ಕೇಸರಿ ಶಾಲ ಹಾಕ್ಕೊಂಡು ಹೋಗಬೇಕು ಅಂತ ಇದ್ದರೆ, ಇವತ್ತೇ ಬಂದಿದೆ ಹೆದರಿಕಾಗೋ, ಈ ಶಾಲು ತೆಗೆದು ಅವ ಅಡಿಯಲ್ಲಿ ಇಟ್ಟು ಹೋಗ್ತಾನೆ. ಮತ್ತೆ ಅವನು ಎಲ್ಲಿ ಹೋಗ್ಬೇಕು ಅಲ್ಲಿ ಹೋದ ನಂತರ ಇಳಿವಾಗ ಶಾಲು ಹಾಕ್ಕೊಂಡು ಹೋಗ್ತಾನೆ. ಸಾದಿಡಿ ಎಡ್ಡೆ ಆಪಜಿ ಪೋನ ಪೂರ ತೂಪೇರಲ್ಪ ಪೇಂಟೆಡ್ ಅವ ಕೇಸರಿ ಶಾಲು ಪಾಡೋದು ಎಡ್ಡೆ ಆಪಜಿ ಅಂತ ಎಡ್ಡೆ ಆಪಜಿ ಎಲ್ಲ ಇವನಿಗೆ ಹೆದರಿಕೆ ಆಗ್ತದೆ ಅಂತ. ನಾಳೆ ದಿನ ನೀವು ಮಾರ್ಗದಲ್ಲಿ ನಡೀಲಿಕ್ಕಿಲ್ಲ ಅನ್ನುವಂಥ ದಿನಗಳ ಹತ್ತಿರ ಇವೆ. ಕಾನೂನುಗಳು ಯಾವುದು ನಮ್ಮ ಪರವಾಗಿಲ್ಲ, ಅದಕ್ಕೆ ನೀವು ತಲೆಬೀಸಿ ಮಾಡಬೇಕು ಅಂತಿಲ್ಲ. ಎಂತಹ ವ್ಯವಸ್ಥೆಯಲ್ಲಿ ನಾವಿದ್ದೇವೆ ಅನ್ನೋದನ್ನು ನಿಮಗೆ ನೆನಪು ಮಾಡಿಕೊಟ್ಟು ಮತ್ತೆ ನನ್ನ ಮಾತುಗಳಿಂದ ವಿರಮಿಸ್ತೇನೆ. ಸ್ವಾತಂತ್ರ್ಯ ಪೂರ್ವದಲ್ಲಿ ಇವ ವೆಲ್ಲೆಸ್ಲಿ ಬೆಂಟಿಂಗ್ ಎಲ್ಲ ಇದ್ರಲ್ಲ, ಇವರೆಲ್ಲ ಮೌಂಟ್ ಬ್ಯಾಟನ್ ಎಲ್ಲ ಅಲ್ಲಿ ಕೂತ್ಕೊಂಡು ತೀರ್ಮಾನ ಮಾಡಿದರು. ಆಗ ಹೇಳಿದರು, ಧರ್ಮದ ಹೆಸರಿನಲ್ಲಿ ದೇಶವನ್ನು ಒಡೆಯುವಂಥದ್ದು ಭಾರತದಲ್ಲಿ ಅಧಿಕಾರ ಅವರ ಕೈಲಿದ್ದಾಗ, ಧರ್ಮದ ಹೆಸರಲ್ಲಿ ಯಾರಿಗೋ ಒಬ್ಬರಿಗೆ ಸವಲತ್ತನ್ನು ಕೊಡುವಂಥದ್ದು ದೇಶದ ಹಿತದೃಷ್ಟಿಯಿಂದ ಮಾರಕ, ನಾಳೆಯ ದಿನ ಜನಾಂಗೀಯ ಕಲಹಕ್ಕೆ ಕಾರಣ ಆಗ್ತದೆ ಇದು ಅಂತ ತೀರ್ಮಾನ ಮಾಡಿದ್ದದ್ದು ಗೊತ್ತಿದ್ದು ಕೂಡ ಭಾರತಕ್ಕೆ ಸ್ವಾತಂತ್ರ್ಯ ಬಂದ ನಂತರ ಪ್ರಧಾನಿಯವರು ಮುಂದೆ ನಿಂತು ಒಂದು ವಕ್ಫ್ ಬೋರ್ಡ್ ಅಂತ ಒಂದು ತೀರ್ಮಾನ ಮಾಡಿಬಿಟ್ರು, ಸೆಂಟ್ರಲ್ ವಕ್ಫ್ ಬೋರ್ಡ್ ಅಂತೇಳಿ. ಪ್ರತ್ಯೇಕವಾದಂಥ ಕಾನೂನು. ನಿಜವಾಗಿ ನಾನು ತಿಳ್ಕೊಂಡಿದ್ದೆ ಏನು ಅಂತ ಕೇಳಿದರೆ, ಯಾರೋ ಒಂದು ಅವರ ಧರ್ಮದವ ಅವರ ಮತದವ ಅವನಿಗೆ ನನ್ನ ಆಸ್ತಿಯನ್ನೆಲ್ಲ ನಮ್ಮ ಧರ್ಮ ಪ್ರಚಾರಕ್ಕೋಸ್ಕರ ಮೀಸಲಾಗಿ ಇಡ್ತೇನೆ ಅಂತ ಹೇಳಿದವ ಕೊಟ್ಟಂತಹ ಭೂಮಿ ಮತ್ತು ದುಡ್ಡಲ್ಲಿ ಇರುವುದು ಅಂತ ತಿಳ್ಕೊಂಡಿದ್ದೆ ನಾನು. ಅಲ್ಲ, ಬೇಕಾದ ಆಸ್ತಿಯನ್ನು ಸರ್ಕಾರ ಅವರಿಗೆ ಹಂಚಿಬಿಟ್ಟಿದೆ. ಬಹುಸಂಖ್ಯಾತರು ಹೇಳಲಿಕ್ಕೆ ಮಾತ್ರ ಇದ್ದೇವೆ ಅಂತ ನಾವು, ಅದು ಕಡಿಮೆ ಆಗ್ತಾ ಇದೆ. ಅಲ್ಪಸಂಖ್ಯಾತರಾಗುವ ದಿನ ಹತ್ತಿರ ಇದೆ ನಾವು. ಅದರ ಜೊತೆಯಲ್ಲಿ ಯಾವುದೋ ಆ ರಾಮ ಮಂದಿರ ಒಂದು ದೂಡಿ ಹಾಕಿದೆ, ನಿರ್ಮಾಣ ಮಾಡಬೇಕು ಅಂತ ಆ ಬಾಬರಿ ಕಟ್ಟಡವನ್ನು ದೂಡಿ ಹಾಕಿದ್ದೇವಲ್ಲ, ಅದು ಕಳೆದು ಅದು 95ನೇ ಇಸ್ವಿ 92ರ ಸುತ್ತಮುತ್ತದಲ್ಲಿ ಅದು 95ನೇ ಇಸ್ವಿಗೆ ಬರಬೇಕಾದ್ರೆ ಒಂದು ಕಾನೂನು ಬಂತು ನಮ್ಮ ದೇಶದಲ್ಲಿ. ಪ್ರತಿಯೊಂದು ಆ ಸೆಂಟ್ರಲ್ ವಕ್ಫ್ ಬೋರ್ಡ್ ಅನ್ನುವಂಥದ್ದು ಪ್ರತಿ ಸ್ಟೇಟಲ್ಲಿ ಬಂತು ಅಂತ. ನಮಗೆ ಗೊತ್ತೇ ಆಗಲಿಲ್ಲ, ಸುಮ್ಮನೆ ಇದ್ದೇವೆ. ಇದು ಎಲ್ಲವನ್ನ ಕಳೆದು 2013ನೇ ಇಸ್ವಿ ಬರಬೇಕಾದ್ರೆ ಒಂದು ಭಾರಿ ದೊಡ್ಡ, ಅದು ಕಾನೂನಿನ ಮಟ್ಟಿಗೆ ಮಾಡಿದಂತಹ ಭಾರಿ ದೊಡ್ಡ ಬ್ಲಂಡರ್, ಅದು ಭಾರಿ ದೊಡ್ಡ ಪ್ರಮಾದ. ಅದು ಇನ್ನು ನಾವು ಹೇಳಲಿಕ್ಕಿಲ್ಲ ಅನ್ನೋ ಮಟ್ಟಕ್ಕೆ ಒಂದು ಕಾನೂನು ನಮ್ಮ ದೇಶದಲ್ಲಿ ಬಂದಿದೆ 2013ನೇ ಇಸ್ವಿಗೆ. ವಕ್ಫ್ನವರು ಇದ್ದಾರಲ್ಲ, ಎಲ್ಲಿಯಾದರೂ ಹೋಗಿ ಈ ಆಸ್ತಿ ನನಗೆ ಸೇರಿದ್ದು ಅಂತ ಹೇಳಿದರೆ ಅದು ಆಸ್ತಿಯನ್ನು ಅವರಿಗೆ ಬಿಟ್ಟು ಕೊಡಬೇಕು. ನೀವು ಅದನ್ನು ಇಟ್ಟುಕೊಂಡು ಅದಲ್ಲ ಇದು ನನ್ನದೇ ಆಸ್ತಿ ಎನ್ನ ವರ್ಗ ಜಾಗೆ ಒಂದು ಅಂತ ಹೇಳಬೇಕು ಅಂತಾದರೆ ಯಾವ ಪೊಲೀಸ್ ಸ್ಟೇಷನಲ್ಲಿ ಕಂಪ್ಲೇಂಟು ನಡೆಯುವುದಿಲ್ಲ, ಯಾವ ಕೋರ್ಟಿನಲ್ಲಿ ಕೇಸು ನಡೆಯುವುದಿಲ್ಲ. ಮತ್ತು ಏನು ಮಾಡಬೇಕು ಅಂತ ಕೇಳಿದರೆ, ಯಾರು ನಿಮಗೆ ಆಸ್ತಿಯನ್ನು ನಿಮ್ಮ ಆಸ್ತಿಯನ್ನು ಒಳಗೆ ಹಾಕಿರ್ತಾರ ಅವರ ಕಾಲಬುಡಕ್ಕೆ ಹೋಗಿ ನೀವು ಕೇಳುವಂಥ ದಿನ. ವಕ್ಫಿನ ಒಂದು ಟ್ರಿಬ್ಯುನಲ್ ಅಂತ ಇದೆ, ಅದರಲ್ಲಿ ಅವರು ಮಾತ್ರ ಇರುವಂಥದ್ದು. ಯಾರು ನಿಮ್ಮ ಆಸ್ತಿಯನ್ನು ಒಳಗೆ ಹಾಕಿರ್ತಾನ ಅವನ ಕಾಲಬುಡಕ್ಕೆ ಹೋಗಿ ಇದು ನಮ್ಮ ಜಾಗೆ, ನಮ್ಮ ದೇವಸ್ಥಾನದ ಜಾಗೆ ಬಿಟ್ಟು ಕೊಡಿ ಕೇಳುವ ದಿನಗಳು ಇವತ್ತಿದೆ. ಇವತ್ತು ಕಾನೂನಲ್ಲಿದೆ. ಸದ್ಯದಲ್ಲಿ ತಮಿಳುನಾಡಿನ 2 ಗ್ರಾಮಗಳನ್ನು ಅವರು ಕಬಳಿಸಿದ್ರಲ್ಲ, ನಮಗೆ ಅರ್ಥವೇ ಆಗಲಿಲ್ಲ ಯಾಕೆ ಹೀಗೆ ಅಂತ. ಸಾವಿರಾರು ವರ್ಷಗಳಿಂದ ಆರಾಧನೆ ಮಾಡಿಕೊಂಡು ಬಂದಂಥ ದೇವಾಲಯಗಳಲ್ಲಿ ಇದೆ, ಅದೆಲ್ಲವನ್ನು ನಮ್ಮ ಜಾಗೆ ಅಂತ ಅವರು ಹೇಳಿಬಿಟ್ರು. ಪ್ರತ್ಯೇಕವಾದ ಕಾನೂನನ್ನು ಮಾಡಿಕೊಟ್ರು. ಹೇಳಲಿಕ್ಕೆ ಮಾತ್ರ ಇವತ್ತು ಕಾಯ್ತಾ ಇದ್ದೇವೆ ಸಮಾನ ನಾಗರಿಕ ಸಂಹಿತೆ ನಮಗೆ ಬೇಕು ಅಂತ. ನಾನು ಹೇಳಿದ್ದು, ಇಂಥ ಒಂದೊಂದು ಮತಗಳು ಬಂದರೆ ನಾಳಿನ ದಿನ ನಾವು ಬದುಕಲಿಕ್ಕಿಲ್ಲ. ಯಾವುದೋ ಇಂಥ ಶಬ್ದಗಳನ್ನು ಮಾತಾಡಿದ ತಕ್ಷಣ ಇವ ಮತೀಯವಾದಿ ಅಂತ ಹೇಳಿ ನಮಗೆ ಹಣೆ ಪಟ್ಟಿ ಕೊಟ್ಟು ಬಿಡ್ತಾರೆ. ಅಲ್ಲ ಅಂತ ಹೇಳುವುದು ನಾನು. ಸತ್ಯವನ್ನು ಒಪ್ಪಿಕೊಳ್ಳುವ ಪ್ರಾಂಜಲದ ಮನಸ್ಸು ಬೇಕಲ್ಲ. 87ನೇ ಇಸ್ವಿಗೆ ಆಗಬೇಕಾದ್ರೆ ಅಲ್ಲಿ ಅಹಮದಾಬಾದಲ್ಲಿ ಹೈಕೋರ್ಟ್ ಇದೆ. ಹೈಕೋರ್ಟಿನ ಆವರಣದ ಒಳಗಡೆ ನಮಗೆಲ್ಲರೂ, ನಾವು ಬಹುಸಂಖ್ಯಾತರು ಇಲ್ಲಿದ್ದೇವೆ, ನಮಗೆ ಪ್ರಾರ್ಥನೆ ಮಾಡಲಿಕ್ಕೆ ಒಂದು ಸ್ಥಳ ಕೊಡಿ ಅಂತ ಕೇಳಿದ್ದಕ್ಕೆ ಈ ಹೈಕೋರ್ಟ್ನವರು ಒಂದಷ್ಟು ಹೈಕೋರ್ಟಿಗೆ ತಾಗಿಕೊಂಡು ಕಂಪೌಂಡ್ನ ಒಳಗೆ ಒಂದಷ್ಟು ಜಾಗೆಯನ್ನು ಬಿಟ್ಟುಕೊಟ್ಟಿದ್ದಾರೆ. ಅಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ರು ನಿತ್ಯ. ಲೀಸಿನ ಮೇಲೆ ಕೊಟ್ಟಂತಹ ಕರಾರಿನ ಮೇಲೆ, ಲೀಸಿನ ಮೇಲೆ 30 ವರ್ಷಕ್ಕೆ ಲೀಸು ಕೊಟ್ಟರು, ಅಲ್ಲಿಯ ತನಕ ಪ್ರಾರ್ಥನೆ ಮಾಡಿಕೊಳ್ಳಿ ಅಂತ. ಆರಂಭದ 1-2 ವರ್ಷ ಮಾತಾಡಲಿಲ್ಲ. ಚಿಕ್ಕ ಪುಟ್ಟ ಕಟ್ಟಡವನ್ನು ಎಬ್ಬಿಸಿದ್ರು. ಅಲ್ಲಿ ಅವರ ಆರಾಧನಾ ಕೇಂದ್ರವಾಯಿತು, ಪ್ರಾರ್ಥನಾ ಮಂದಿರವಾಯಿತು. ಅದರ ಜೊತೆಯಲ್ಲಿ ಇವರ ಶಿಕ್ಷಣ ಕೊಡುವಂಥ ಸಂಸ್ಥೆಯು ಬಂತು. ಎಲ್ಲ ಸುಸಜ್ಜಿತವಾದಂಥ ಕಟ್ಟಡ ಮಾಡಿದರು. ಕಾನೂನು ಪ್ರಕಾರ 2017ನೇ ಇಸ್ವಿಗೆ ಆ ಹೈಕೋರ್ಟ್ನ ಆವರಣದಲ್ಲಿದ್ದಂಥ ಕಟ್ಟಡವನ್ನು ಬಿಟ್ಟು ಕೊಡಬೇಕಿತ್ತು. ಅವರು ಆ ಭೂಮಿಯನ್ನು ಬಿಟ್ಟು ಕೊಡಬೇಕಿತ್ತು. ಏನು ಮಾಡಿದ್ರು ಗೊತ್ತಾ? ಬಿಟ್ಟು ಕೊಡಿ ಅಂತ ಕೇಳಿದ್ದಕ್ಕೆ ಒಬ್ಬ ಕಪಿಲ್ ಸಿಬಲ್ ಅಂತ ಹೇಳುವಂಥವ, ಅವ ಸುಪ್ರೀಂ ಕೋರ್ಟ್ನ ವಕೀಲ, ಅದರ ಮೇಲೆ ರಾಜ್ಯಸಭಾ ಸದಸ್ಯ, ಇಂಥವ ಒಬ್ಬ ಸುಪ್ರೀಂ ಕೋರ್ಟಿಗೆ ಹೋದ. ಈ ವಿಷಯವನ್ನು ಮುಟ್ಲಿಕ್ಕೆ ಹೋಗಬೇಡಿ, ಬೆಂಕಿ ಬಿದ್ದಿತ್ತು ದೇಶದಲ್ಲಿ, ಜಾಗ್ರತೆ. ಏನೋ ಒಪ್ಪಂದ ಮಾರ್ರೆ.
11 ತಿಂಗಳಿಗೆ ಯಾರಿಗೋ ಒಂದು ಮನೆ ಬಾಡಿಗೆ ಕೊಡ್ತೇನೆ ನಾನು. 11 ತಿಂಗಳು ಕಳೆದ ನಂತರ ನೆರಪೋಡ್ಚಿ ಸೂಬೂರು ಬೆಟ್ಟವು ಇಂತಹ ಕಾನೂನು ಇದೆಯಾ? ವಾದ ಮಾಡಿದರು ಸುಪ್ರೀಂ ಕೋರ್ಟಲ್ಲಿ. ನಾನು ಹೇಳಿದ ಪರಿಸ್ಥಿತಿ ಎಷ್ಟು ಗಹನವಾಗಿದೆ, ನಾವು ಎಷ್ಟು ಸೀರಿಯಸ್ ಆಗಿ ಯೋಚನೆ ಮಾಡಬೇಕು ಅನ್ನೋದ್ರ ಬಗ್ಗೆ. ಮತ್ತೆ ಏನೋ ತ್ರಿಸದಸ್ಯ ಪೀಠ ಇತ್ತು, ಅದು ಯೋಚನೆ ಮಾಡಿತ್ತು, ಅದು 30 ವರ್ಷಗಳ ಅಗ್ರಿಮೆಂಟ್ ಅಲ್ಲಿ ಕೊಟ್ಟದ್ದು, ನಿಮಗೆ ಇಲ್ಲಿಗೆ ಕೊಟ್ಟದ್ದು, ಮತ್ತೆ ಬಿಟ್ಟು ಬಿಡಿ ಹೈಕೋರ್ಟಿಗೆ ಅದನ್ನು ಅಂತ ಹೇಳುವಂಥ ತೀರ್ಮಾನ ಬಂತು ಸದ್ಯದಲ್ಲಿ, ಅದು ಬೇರೆ ವಿಚಾರ. ಆದರೆ ಇಂತಹ ಈ ಕ್ರಿಟಿಕಲ್ ಕಂಡೀಷನ್ನ ಮಧ್ಯದಲ್ಲಿ ನಾವು ದೇವಾಲಯಗಳನ್ನು ಕಟ್ಟಬೇಕಾಗಿದೆ. ದೇವಾಲಯದ ಮುಖಾಂತರವಾಗಿ ಸಮಾಜ ಕಟ್ಟುವ ಕೆಲಸ ಮಾಡಬೇಕಾಗಿದೆ. ಹಿಂದುತ್ವ ಉಳಿಬೇಕು ಅಂತ ಹೇಳೋದು ಯಾಕೆ ಗೊತ್ತಾ? ನಮ್ಮ ದೇವಾಲಯಗಳು ಉಳಿಬೇಕು ಯಾಕೆ ಗೊತ್ತಾ? ನಾವು ಯಾವತ್ತಿಗೂ ಕೂಡ ಮುಸ್ಲಿಮರದ್ದು ಕ್ರಿಶ್ಚಿಯನ್ರದ್ದು ವಿರೋಧಿಗಳೇ ಅಲ್ಲ ಅಂತ. ಎಲ್ಲರೂ ನಮ್ಮ ಜೊತೆಗೆ ಬಾಳಬೇಕು. ಅವರವರ ಆರಾಧನಾ ಪದ್ಧತಿ ಅವರಿಗೆ, ಅವರು ನಮಾಜ್ ಮಾಡಲಿ, ಇವರು ಚರ್ಚಿಗೆ ಹೋಗಲಿ, ಏನೂ ತೊಂದರೆ ಇಲ್ಲ. ಇವರನ್ನು ಬಿಡಿ, ನೀವು ಮುಸಲ್ಮಾನರನ್ನ ಕ್ರಿಶ್ಚಿಯನ್ರನ್ನು ಬಿಡಿ. ಯಾರೋ ಒಬ್ಬ ದೇವರೇ ಇಲ್ಲ ಅಂತ ಹೇಳಿದವ, ಸುಳ್ಳು ಅದೆಲ್ಲ ಅಂತ ವಾದ ಮಾಡಿದ. ಅವನದ್ದೇ ಅದೊಂದು ಸಿದ್ಧಾಂತವನ್ನು ಇಟ್ಟುಕೊಂಡ. ಯಾರ ಹತ್ರವೋ ದುಡ್ಡುಂಟು, ಸಾಲ ಕೇಳಿ, ಋಣಂ ಕೃತ್ವ ಘೃತಂ ಪಿಬೇತ್, ಸಾಲ ಮಾಡಿ ಆದರೂ ತುಪ್ಪ ತಿನ್ನು. ಅವ ಕೊಟ್ಟದ್ದು ದುಡ್ಡು ಯಾಕೆ? ಅವನ ಹತ್ರ ಉಂಟುಂತಲ್ಲ. ನೀನು ತೆಕೊಂಡದ್ದು ಯಾಕೆ? ನಿನ್ನ ಹತ್ರ ಇಲ್ಲ ಅಂತಲ್ಲ. ಆರಾಮದಲ್ಲಿ ಜಾಲಿಯಾಗಿ ಜೀವನ ಮಾಡು. ಇಂಥದ್ದನ್ನೆಲ್ಲ ಹೇಳಿಕೊಟ್ಟಂಥ ಪರಮ ನಾಸ್ತಿಕರಿದ್ದಾರಲ್ಲ, ಅವರನ್ನು ಋಷಿಗಳು ಅಂತ ಕರೆದಂಥ ಪರಂಪರೆ ನಮ್ಮದು ಅಂತ. ಎಲ್ಲರಿಗೂ ಅವಕಾಶ ಇದೆ, ಎಲ್ಲರಿಗೂ ಅವಕಾಶ ಬದುಕಲಿಕ್ಕೆ ಕೊಟ್ಟದಿದ್ರೆ ಹಿಂದೂ ಧರ್ಮ ಮಾತ್ರ. ಆದ ಕಾರಣ ಹಿಂದೂ ಧರ್ಮ ಉಳಿಬೇಕು ಅಂತ. ಯಾರನ್ನು ನಾವು ಅವ ಯಾವ ದೇವರನ್ನು ಪೂಜೆ ಮಾಡ್ತಾನೆ ಅನ್ನೋದಕ್ಕೋಸ್ಕರ ನಾವು ವಿರೋಧ ಮಾಡುವುದಿಲ್ಲ. ಎಲ್ಲರೂ ಸಮಾಜದಲ್ಲಿ ಬದುಕಬೇಕು ಅನ್ನುವಂಥ ಕಲ್ಪನೆಯನ್ನು ಕೊಡಬೇಕಾದ್ದು ಎಲ್ಲಿ ಗೊತ್ತಾ? ಅದು ದೇವಸ್ಥಾನಗಳಲ್ಲಿ ಆಗಬೇಕು. ಅನಿವಾರ್ಯವಾಗಿ ಅಲ್ಲಿ ಪುತ್ತೂರಲ್ಲಿ ಉಪ್ಪಿನಗಡೆಯೆಲ್ಲ ನೋಡಿದೆ ನಾನು. 1-2-3 ಪುಸ್ತಕಗಳನ್ನು, ಒಂದು ಪುಸ್ತಕ ಆರಂಭ ಮಾಡಿದರು, ಈಗ 4 ಪುಸ್ತಕಗಳಾಗಿದೆ. ದೇವಸ್ಥಾನಗಳಲ್ಲಿ ಧರ್ಮ ಶಿಕ್ಷಣ ಕೊಡ್ತಾ ಇದ್ದಾರೆ. ಅನೇಕ ಕಡೆಗಳಲ್ಲಿ ಚಿಕ್ಕ ಪುಟ್ಟ ದೇವಸ್ಥಾನದಲ್ಲಿ ಅವರಿಗೆ ಸಾಧ್ಯ ಇದ್ದ ಮಟ್ಟಿಗೆ ಆರಂಭ ಮಾಡಿದ್ರು. ಆ ಧಾರ್ಮಿಕ ಶಿಕ್ಷಣವನ್ನು ದೇವಸ್ಥಾನಕ್ಕೆ ಬಂದರೆ ಹೇಗಿರಬೇಕು, ತೀರ್ಥ ಪ್ರಸಾದ ಹೇಗೆ ತಗೊಳ್ಬೇಕು, ಉತ್ಸವ ಅಂದರೆ ಏನು, ಭಕ್ತಾದಿಗಳ ಕರ್ತವ್ಯವೇನು, ಒಂದು ವಸ್ತ್ರ ಸಂಹಿತೆ ಅಂತ ದೇವಸ್ಥಾನಕ್ಕೆ ಬರಬೇಕಾದ್ರೆ ಬೇಕಲ್ಲ. ನಾವು ನಿಮ್ಮ ಹತ್ರ ಹೇಳುವುದಿಲ್ಲಮ್ಮ, ಇಡೀ ಮುಖವನ್ನು ನಿಮ್ಮನ್ನು ಇಡೀ ಮುಚ್ಚಿಕೊಂಡು ಕಣ್ಣಿಗೆ ಮಾತ್ರ ತೋರಿಸಿ ಬನ್ನಿ ದೇವಸ್ಥಾನಕ್ಕೆ ಅಂತ ನಿಮ್ಮನ್ನು ಖಂಡಿತ ಕರೆಯುವುದಿಲ್ಲ. ನಿಮಗೂ ಸ್ವಾತಂತ್ರ್ಯ ಇದೆ. ಆದರೆ ನಿಮ್ಮನ್ನು ನೋಡಿದಾಗ ಇನ್ನೊಬ್ಬನಿಗೆ ಅಸಹ್ಯ ಅಂತ ಅನ್ನಿಸಬಾರ್ದು. ಸೋಮನಾಥನನ್ನು ನೋಡಲಿಕ್ಕೆ ಬರುವುದನ್ನು ಬಿಟ್ಟು ಉಳಿದವರನ್ನು ಓರೆ ಕಣ್ಣಲ್ಲಿ ನೋಡುವಂಥ ದಿನಗಳು ಬರಬಾರ್ದಲ್ಲ. ಇಷ್ಟನ್ನು ಮಾತ್ರ, ನಮ್ಮ ಸಂಸ್ಕಾರವನ್ನು ಸಂಸ್ಕೃತಿಯನ್ನು ಉಳಿಸಿ ಅಂತ ಕೇಳಿಕೊಳ್ಳಲಿಕ್ಕೆ ನಮ್ಮ ದೇವಸ್ಥಾನದಲ್ಲಿ ಅದನ್ನು ಮಾಡಬೇಕಲ್ಲ ನಾವು. ಅಂಥ ಧಾರ್ಮಿಕ ಶಿಕ್ಷಣ ದೇವಾಲಯಗಳಲ್ಲಿ ಕೊಡಬೇಕಾದಂಥ ಅನಿವಾರ್ಯತೆ ಇದೆ. ಒಂದು ನಿತ್ಯ ನೈಮಿತ್ತಿಕ, ಬೆಳಿಗ್ಗೆ ಎದ್ರೆ ಯಾವ ಶ್ಲೋಕವನ್ನು ಹೇಳಬೇಕು, ಈ ಭೂಮಿ ತಾಯಿಗೆ ನಮಸ್ಕಾರ ಹೇಗೆ ಮಾಡಬೇಕು, ಸ್ನಾನ ಮಾಡುವಾಗ ಯಾವ ಒಂದು ಶ್ಲೋಕವನ್ನು ಹೇಳಿ ಮಾಡಬೇಕು, ರಾತ್ರಿ ಮಲಗುವಾಗ ಒಂದು ಯಾವ ಶ್ಲೋಕವನ್ನು ಹೇಳಬೇಕು, ಯಾರನ್ನೆಲ್ಲ ಸ್ಮರಣೆ ಮಾಡಬೇಕು, ಇದೆಲ್ಲವನ್ನು ಹೇಳಿಕೊಡಬೇಕಾದ್ದು ದೇವಾಲಯಗಳಲ್ಲಿ. ಬೇರೆ ಎಲ್ಲಿ ಹೇಳಿಕೊಡ್ಲಿಕ್ಕೆ ನಮ್ಮ ಹತ್ರ ವ್ಯವಸ್ಥೆ ಇಲ್ಲ. 100,000 1,000 ಲಕ್ಷಾಂತರ ದೇವಾಲಯಗಳಿದೆ. ಇಲ್ಲಿ ಧಾರ್ಮಿಕ ಶಿಕ್ಷಣಕ್ಕೆ ಕೊಡಬೇಕಾದ ಅನಿವಾರ್ಯತೆ ಇದೆ. ಇಡೀ ಸಮಾಜದ ದುಡ್ಡು ಕ್ರೋಢೀಕರಣ ಆದದಿದ್ರೆ ಕ್ಷೇತ್ರಗಳಲ್ಲಿ ಮಾತ್ರ ಅಂತಹ ದೇವಸ್ಥಾನದಲ್ಲಿ ಬಂದಂತಹ ಸಂಪತ್ತಿನಲ್ಲಿ 10% ಗೋ ಸಂರಕ್ಷಣೆಗೆ ಕೊಡಬೇಕಾದ ಅನಿವಾರ್ಯತೆ ಇದೆ. ಸರ್ಕಾರ ನಮ್ಮ ದೇವಸ್ಥಾನಗಳನ್ನು ಮಾತ್ರ ಕಬ್ಜೆ ಮಾಡಿಕೊಂಡು 10% CPF ಅಂತ, ಕಾಮನ್ ಪೂಲ್ ಫಂಡ್, ಸಾಮಾನ್ಯ ಸಂಗ್ರಹಣಾ ನಿಧಿ ಅಂತ ಕರಿತೇವಲ್ಲ, 10% ಸರ್ಕಾರ ತಗೊಂಡು ಹೋಗ್ತಾ ಇದೆ. ಆ 10% ದುಡ್ಡನ್ನು ಮತ್ತೆ ಬೇರೆ ಬೇರೆ ದೇವಸ್ಥಾನಗಳಿಗೆ ಕೊಡ್ತಾ ಇದೆ, ಬೇರೆ ಬೇರೆ ರೂಪದಲ್ಲಿ. ನಾನು ಹೇಳುವಂಥದ್ದು, ನಮಗೆ ಗೋ ಸಂರಕ್ಷಣೆಗೆ ಬೇಕಾಗಿ ದೇವಸ್ಥಾನದ ಸಂಪತ್ತಲ್ಲಿ 10% ವಿನಿಯೋಗ ಆಗಬೇಕು. ಯಾವಾಗಿಂದ ಇಂತಹ 10 ಬೇಡಿಕೆಗಳನ್ನು ಕೊಟ್ಟಿದ್ದೆವು. ಆದರೆ ದೇವರ ದಯದಲ್ಲಿ ಕಳೆದ ಒಂದು 4-5 ವರ್ಷಗಳಲ್ಲಿ ನಡೆದಂಥ ಬದಲಾವಣೆ ನಮಗೇನೋ ಒಂದು ಹೊಸ ಬೆಳಕನ್ನು ತೋರಿಸ್ತದೆ ಅನ್ನುವಂಥ ಭರವಸೆ ನಮ್ಮೊಳಗಡೆ ಮೂಡಿದೆ. ಒಂದೊಂದು ದೇವಸ್ಥಾನಕ್ಕೆ, ಎ ಗ್ರೇಡ್ ದೇವಸ್ಥಾನಗಳಲ್ಲಿ ಒಂದು 200-210 ದೇವಸ್ಥಾನಗಳಿದೆ. ಒಂದು 25 ಎಕರೆ ಜಾಗೆಯನ್ನು ನಮಗೆ ಕೊಡಿ ಗೋಶಾಲೆ ಮಾಡಿದ್ದಕ್ಕೆ ಅಂತ ಕೇಳಿದ್ದಕ್ಕೆ ಏಕಕಾಲಕ್ಕೆ ಕೊಡ್ಲಿಕ್ಕೆ ಆಗಲಿಲ್ಲ ಅಂತಾದರೂ ಹಿಂದಿನ ಮುಖ್ಯಮಂತ್ರಿ ಇರಬೇಕಾದ್ರೆ 25 ಗೋಶಾಲೆಗೆ ಈ 25 ಎಕರೆ ಹಾಗೆ ಜಾಗೆಯನ್ನು ಒಂದು ಮಾತಿನಲ್ಲಿ ಒಪ್ಪಿಕೊಂಡಿದ್ದಾರೆ. ಆ ನಂತರ ಒಂದಷ್ಟು ದೇವಾಲಯಗಳಿಗೆ ಇದನ್ನು ವಿಸ್ತಾರ ಮಾಡಬೇಕು ಅನ್ನೋ ಉದ್ದೇಶದಿಂದ ಪ್ರತಿ ಜಿಲ್ಲೆಗೆ ಒಂದೊಂದು 50-50 ಎಕರೆ ಕೊಡಬೇಕು ಅಂತ ತೀರ್ಮಾನ ಮಾಡಿತ್ತು. ಎಲ್ಲ ಜಿಲ್ಲಾಧಿಕಾರಿಯವರಿಗೆ ಅದರ ಬಗ್ಗೆ ಇಂಟಿಮೇಷನ್ ಬಂದಿತ್ತು. ಅದರಲ್ಲಿ ನಾವು ಮೆಚ್ಚಿಕೊಳ್ಬೇಕಾದ್ದು ಏನು ಕೇಳಿದರೆ, ಉಳಿದ ಎಲ್ಲ ಕರ್ನಾಟಕದ ಅಷ್ಟು ಜಿಲ್ಲೆಗಳಿಗಿಂತ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆ ಇದೆಯಲ್ಲ, ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಜಾಗೆಯನ್ನು ಗೋಶಾಲೆಗೋಸ್ಕರ 98 ಎಕರೆ ಜಾಗೆಯನ್ನು DC ಅವರು ತೀರ್ಮಾನ ಮಾಡಿ ಹಿಂದಿನ DC ಅವರು ಕೊಟ್ಟುಬಿಟ್ರು. ಇಂತಹ ಕೆಲಸಗಳು ನಡೀತಾ ಇದೆ. ಇಡೀ ದೇವಾಲಯಗಳನ್ನು ಒಂದು ಸೆಂಟ್ರಲ್ ಸಾಫ್ಟ್ವೇರ್ ಸಿಸ್ಟಮ್ ತರಬೇಕು ಅನ್ನೋದನ್ನು ಹೊರಟು ಆ ಕೆಲಸವನ್ನು ಮಾಡಲಿಕ್ಕಾಯಿತು. ಯಾರೋ ಬಡವರಿದ್ದಾರೆ, ಅವರಿಗೆ ದೇವಸ್ಥಾನದ ಮುಖಾಂತರ ಅವರಿಗೆ ಮದುವೆಯ ರೂಪದಲ್ಲಿ ಸಪ್ತಪದಿ ಅನ್ನುವಂತಹ ಒಂದು ಯೋಜನೆಯನ್ನು ಹಾಕ್ಕೊಂಡು ದೇವಸ್ಥಾನದ ಸಂಪತ್ತನ್ನು, ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ಮತ್ತೆ ಬಡವರಿಗೆ ಕೊಡಬೇಕು ಅನ್ನೋದಕ್ಕೋಸ್ಕರ ಅಂಥ ಯೋಜನೆ ಕಾರ್ಯರೂಪಕ್ಕೆ ಬಂತು. ಯಾರೋ ಕಾಶಿಗೆ ಹೋಗ್ತೀರಿ ಅಂತಾದರೆ ನಿಮಗೆ ಒಂದು 5,000 ರೂಪಾಯಿಯನ್ನು ನಮ್ಮ ದೇವಸ್ಥಾನದಲ್ಲಿ ಸಂಗ್ರಹ ಮಾಡಿದ ದುಡ್ಡಿನಿಂದ ನಿಮಗೆ ಕೊಡಬೇಕು ಅನ್ನೋಂಥ ವ್ಯವಸ್ಥೆಗೆ ಹೊರಟು ಅದನ್ನು ಮಾಡಲಿಕ್ಕಾಯಿತು. ಇಂತಹ 10 ಯೋಜನೆಗಳು ಕಾರ್ಯರೂಪಕ್ಕೆ ಇವತ್ತು ಬರ್ತಾ ಇದೆ. ಇದನ್ನು ನೋಡಿ ಇವತ್ತು ನಮಗೆ ಸ್ವಲ್ಪ ಸಮಾಧಾನ ಆಗಿದೆ. ಮುಂದಿನ
ಮುಂದಿನ ದಿನಗಳಲ್ಲಿ ದೇವಾಲಯವನ್ನು ಆಧಾರವಾಗಿ ಇಟ್ಟುಕೊಂಡು ಸಮಾಜ ಕಟ್ಟಲಿಕ್ಕೆ ಸಾಧ್ಯ ಆಗ್ತದೆ. ಸಮಾನ ನಾಗರಿಕ ಸಂಹಿತೆ ಜಾರಿಗೆ ಇವತ್ತಲ್ಲ ನಾಳೆ ಬರ್ತದೆ ಅನ್ನುವಂಥ ಭರವಸೆಯ ಬೆಳಕು ನಮ್ಮೊಳಗೆ ಬರುವ ಹಾಗಾಗಿದೆ. ನಮ್ಮ ಕರ್ತವ್ಯ ಏನು ಅಂತ ಯೋಚನೆ ಮಾಡಬೇಕಲ್ಲ. ನಾವು ದೇವಸ್ಥಾನಕ್ಕೆ ಬರುವಾಗ ನಮ್ಮ ಉಡುಗೆ ತೊಡುಗೆ ಹೇಗಿರಬೇಕು ಅನ್ನುವುದನ್ನು ದಯವಿಟ್ಟು ಗಮನಿಸಿ ಅದೇ ರೀತಿಯಲ್ಲಿ ಬರೋಣ. ನಿಮಗೆ ರೆಸ್ಟ್ರಿಕ್ಷನ್ ಅಲ್ಲ, ಇಂಚ ಬತ್ತಿ ಜನ ದೇವಸ್ಥಾನದ ಉಳೈ ಪೊಗ್ಗೆರ ಬಿಡು ಪೂಜೆ ಅಲ್ಲ, ನಾವೇ ನೋಡಿಕೊಳ್ಬೇಕಲ್ಲ. ಯಾವ ಉಡುಗೆ ತೊಡುಗೆ ಹಾಕ್ಕೊಂಡ್ರೆ 4 ಜನರ ಎದುರು ಬರಲಿಕ್ಕೆ ನಮಗೆ ಒಳ್ಳೇದಾಗುವುದಿಲ್ವಾ ಅಂತಹ ಬಟ್ಟೆಗಳನ್ನು ಹಾಕ್ಕೊಂಡು ಬರೋದು ಬೇಡ ದೇವಸ್ಥಾನಕ್ಕೆ. ಅದು ಗಂಡಸರಾಗಿ ಹೆಂಗಸರಾಗಲಿ. ಹೆಂಗಸರಿಗೆ ಮಾತ್ರ ನಿಯಮ ಅಲ್ಲ ಅಂತ ಈ ಹೆಂಗಸರನ್ನು ಹಾಳು ಮಾಡಲಿಕ್ಕೆ ಉಪಯೋಗ ಮಾಡ್ತಾ ಇರುವಂಥ ಗಂಡಸರಿದ್ದಾರಲ್ಲ, ಆ ಗಂಡು ಮಕ್ಕಳಿಗೆ ಬುದ್ಧಿ ಹೇಳಬೇಕಾದ ಅನಿವಾರ್ಯತೆ ಇದೆ. ಇದೆಲ್ಲವನ್ನ ಕ್ಷೇತ್ರದಲ್ಲಿ ಹೇಳಿಕೊಡುವ ಹಾಗಾಗಬೇಕು. ಜೀವನಕ್ಕೆ ಬೇಕಾದಂಥ ಸಂಸ್ಕಾರ, ಸಂಗ್ರಹ ಮಾಡಿದ ಸಂಪತ್ತಿನಲ್ಲಿ ಸಮಾಜಕ್ಕೆ ಅಗತ್ಯವಾದಾಗ ಹಂಚುವಂಥ ಕೆಲಸ ಇತ್ಯಾದಿಗಳನ್ನೆಲ್ಲ ಕ್ಷೇತ್ರದಲ್ಲಿ ನಡೆಸಿಕೊಂಡು ಬರಬೇಕಾದ ಅನಿವಾರ್ಯತೆ ಇದೆ. ಯಾವ ಒಳ್ಳೆ ಕೆಲಸಗಳು ನಮ್ಮ ಕ್ಷೇತ್ರದಲ್ಲಿದೆಯೋ ಅದನ್ನು ಪ್ರಾಂಜಲದ ಮನಸ್ಸಿನಿಂದ ಹೊಗಳುವ ಮನಸ್ಥಿತಿ ನಮ್ಮದಾಗಲಿ. ಯಾವುದು ತಪ್ಪಿದೆಯೋ ಅದನ್ನು ವ್ಯವಸ್ಥಾಪನಾ ಸಮಿತಿಯ ಅಥವಾ ಅಲ್ಲಿ ಯಾರಿದ್ದಾರೆ ಜವಾಬ್ದಾರಿಯವರು ಅವರಿಗೆ ಸೂಚ್ಯವಾಗಿ ಹೇಳಿ ಅದನ್ನು ಬದಲಾವಣೆ ಮಾಡಿಕೊಳ್ಳಲಿಕ್ಕೆ ಬೇಕಾದಂಥ ವ್ಯವಸ್ಥೆಗಳನ್ನು ಮಾಡಲಿಕ್ಕೆ ಬೇಕಾದ ಶಕ್ತಿ ದೇವರು ಭಗವಂತ ನಮಗೆ ಕೊಡಲಿ ಅಂತ ಅಪೇಕ್ಷೆಯೊಂದಿಗೆ ನನ್ನ ಮಾತುಗಳಿಂದ ವಿರಮಿಸ್ತೇನೆ. ಹರಿ ಓಂ. ದೇವಸ್ಥಾನಗಳು ಏನು ಮಾಡಬೇಕು ಅನ್ನೋ ಬಗ್ಗೆ ತುಂಬ ಸುಂದರವಾಗಿ ಹೇಳಿದ್ದಾರೆ. ನಾವು ಚರಿತ್ರೆಯನ್ನು ತೆಗೆದುಕೊಂಡರೆ ಆಂಗ್ಲರು ನಮ್ಮ ದೇಶಕ್ಕೆ ಕಾಲಿಡುವ ಆಡಳಿತವನ್ನು ಪ್ರತಿಷ್ಠಾಪಿಸುವವರೆಗೆ, ಅಂದರೆ 1800ನೇ ಇಸವಿವರೆಗೆ ನಮ್ಮ ದೇವಸ್ಥಾನಗಳೇ ಆಡಳಿತ ಕೇಂದ್ರಗಳು. ಕಾರ್ಯಾಂಗ ಕೂಡ ಅಲ್ಲೇ, ರೆವಿನ್ಯೂ ಆಫೀಸ್ ಕೂಡ ಅಲ್ಲೇ, ಕೋರ್ಟ್ ಕೂಡ ಅಲ್ಲೇ, ವಿದ್ಯಾಕೇಂದ್ರ ಕೂಡ ಅಲ್ಲೇ, ಯೂನಿವರ್ಸಿಟಿ ಕೂಡ ಅಲ್ಲೇ. ಅದಕ್ಕೆ ಘಟಿಕಾ ಸ್ಥಾನ ಅಂತ ಹೇಳ್ತಾ ಇದ್ರು. ಅದರ ಮೂಲಕ ಎಲ್ಲ ಕಾರ್ಯಕ್ರಮಗಳು ದೇವಸ್ಥಾನದಲ್ಲಿ ಆಗ್ತಾಯಿತ್ತು. ಆಂಗ್ಲರು ಬಂದ ಮೇಲೆ ರೆವಿನ್ಯೂ ಸೆಕ್ಷನ್, ತಾಲೂಕು ಆಫೀಸು, ಜಿಲ್ಲಾ ಕಚೇರಿ, ರಾಜ್ಯ ಕಚೇರಿ, ಸೆಂಟ್ರಲ್ ಗೌರ್ಮೆಂಟ್ ಹೀಗೆ ಹೋಯಿತು. ವಿದ್ಯಾಕೇಂದ್ರಗಳು, ಪ್ರೈಮರಿ ಸ್ಕೂಲ್, ಹೈಸ್ಕೂಲು, ಯೂನಿವರ್ಸಿಟಿ ಹೀಗೆ ಹೋಯಿತು. ಕೋರ್ಟುಗಳು, ಮ್ಯಾಜಿಸ್ಟ್ರೇಟ್ ಕೋರ್ಟು, ಜಿಲ್ಲಾ ಕೋರ್ಟು, ಹೈಕೋರ್ಟು, ಸುಪ್ರೀಂ ಕೋರ್ಟ್ ಹಾಗೆ ಹೋಯಿತು. ಎಲ್ಲ ದೇವಸ್ಥಾನದಲ್ಲಿದ್ದಂಥ ವ್ಯವಸ್ಥೆಗಳೆಲ್ಲ ಬೇರೆ ಬೇರೆ ಕಡೆಗೆ ಹೊರಟೋಯ್ತು. ದೇವರು ಮಾತ್ರ ಉಳಿದಿರಲಿ. ಅದನ್ನು ಯಾರು ಮಾಡಬೇಕು? ಅದರ ವ್ಯವಸ್ಥೆ ಸಂಪೂರ್ಣ ಹಾಳಾಗಿ ಹೋಗಿ ಈಗ ಪುನಃ ಏನೋ ಸ್ವಲ್ಪ ಬೇರೆ ಬೇರೆ ರೀತಿಯಲ್ಲಿ ಜನರಿಗೆ ದೇವಸ್ಥಾನದ ಬಗ್ಗೆ ಆಸಕ್ತಿ ಹುಟ್ಟಿದ್ರಿಂದ ಸ್ವಲ್ಪ ಅಭಿವೃದ್ಧಿ ಆಗ್ತಾ ಉಂಟು. ದೇವಸ್ಥಾನದ ಆಸ್ತಿಪಾಸ್ತಿಗಳನ್ನೆಲ್ಲ ಮುಟ್ಟುಗೋಲು ಹಾಕಿ ಅದು ಬೇರೆ ಬೇರೆ ಕಡೆಗೆ ಹೋಗ್ತದೆ. ಆದ್ದರಿಂದ ದೇವಸ್ಥಾನವೇ ನಮ್ಮ ಧರ್ಮವನ್ನು ಹೇಳಿಕೊಡುವಂತಹ ಕೇಂದ್ರಗಳಾಗಬೇಕು. ಕಶಗೋಡಿಯವರು ಅದನ್ನೇ ಹೇಳಿದ್ದು ಅವರ ಮಾತಿನಲ್ಲಿ. ನಾವೀಗ ಯೂನಿವರ್ಸಿಟಿಯಲ್ಲಿ ಘಟಿಕೋತ್ಸವ ಅಂತ ಹೇಳ್ತೇವೆ. ಈ ಘಟಿಕೋತ್ಸವ ಅಂತ ಬಂದದೇ ದೇವಸ್ಥಾನದ, ಘಟಿಕಗಳು ದೇವಸ್ಥಾನದಲ್ಲಿ ಇದ್ದದರಿಂದ ಅದು ಘಟಿಕೋತ್ಸವ ಆಯಿತು ಯೂನಿವರ್ಸಿಟಿಗೆ. ಘಟಿಕ ಹೇಳಿದರೆ ಯೂನಿವರ್ಸಿಟಿ ಹಿಂದಿದ್ದು, ಅದಿದ್ದದ್ದು ದೇವಸ್ಥಾನದಲ್ಲಿ. ಆಗ ನಿಮಗೆ ಯಾವುದೇ ವಿದ್ಯೆಗಳು ಬೇಕಿತ್ತು ಅದು ದೇವಸ್ಥಾನದಲ್ಲಿ ಸಿಗ್ತಾ ಇತ್ತು. ಈಗ ಅದು ಕಳೆದು ಹೋಗಿದೆ. ಅದನ್ನು ಪುನರ್ ಪ್ರತಿಷ್ಠಾಪಿಸಬೇಕು. ಒಬ್ಬನೇ ದೇವರು ಎಲ್ಲರ ಹೃದಯದಲ್ಲಿದ್ದಾನೆ, ಎಲ್ಲ ಕಡೆ ಇದ್ದಾನೆ, ಎಲ್ಲದಕ್ಕೂ ಅವನು ಅಧ್ಯಕ್ಷ. ಅವನ ಅರಿವಿಲ್ಲದೆ ಯಾವುದೇ ಕೆಲಸಗಳು ಆಗುವುದಿಲ್ಲ. ಎಲ್ಲದಕ್ಕೂ ಅವನು ಸಾಕ್ಷಿ, ಅವನು ನಿರ್ಗುಣ ಎನ್ನುವ ವಿಚಾರವನ್ನು ಬಹಳ ಸೊಗಸಾಗಿ ಕಶಗೋಡಿಯವರು ನಮಗೆ ಮನವರಿಕೆ ಮಾಡಿದ್ದಾರೆ. ಅಂದರೆ ದೇವರು ಏನು ಅಂತ ಅವರು ಚೆನ್ನಾಗಿ ಹೇಳಿಕೊಟ್ಟಿದ್ದಾರೆ. ಪುನಃ ಅದನ್ನು ನಾನು ಹೇಳುವ ಅವಶ್ಯಕತೆ ಇಲ್ಲ. ಒಟ್ಟಿನಲ್ಲಿ ಈ ಕ್ಷೇತ್ರ, ನಾವು ಮಂತ್ರ ಹೇಳುವಾಗ ಕಾಶ್ಮೀರ ಸೋಮೇಶ್ವರ ರುದ್ರಪಾದ, ಶ್ರೀರಂಗ ಕೇದಾರ ಅನಂತ ಕನ್ಯಾ ಅಂತ ಹೇಳ್ತೇವೆ ನಾವು ಶ್ರಾರ್ಧ ಹಾಕುವಾಗೆಲ್ಲ. ಅದರಲ್ಲಿ ಸೋಮೇಶ್ವರ ರುದ್ರಪಾದ ಇದು 2ನೇ ಸ್ಥಾನ ಈ ಕ್ಷೇತ್ರಕ್ಕಿರುವುದು. ಆ ಕ್ಷೇತ್ರ ಆ ರೀತಿ ಭಾರತದಲ್ಲಿ ಬೆಳಗಬೇಕು. ಆ ಬೆಳಗುವ ರೀತಿಯ ಇಲ್ಲಿಯ ಚಟುವಟಿಕೆಗಳು, ಇಲ್ಲಿಯ ವ್ಯವಸ್ಥೆಗಳಾಗಬೇಕು ಎನ್ನುವಂಥದ್ದು ನನ್ನ ಆಸೆ. ನಾನು ಬಹಳ ವರ್ಷದ ಹಿಂದೆ ಇದರ ಅಭಿವೃದ್ಧಿ ಬಗ್ಗೆ ತುಂಬ ಕಾಳಜಿ ವಹಿಸಿದವ. ಅದೆಲ್ಲ ನಿಮಗೆ ಹೆಚ್ಚಿನ ಹಳೆಯವರಿಗೆ ಗೊತ್ತುಂಟು. ಕೆಲವು ರಾಜಕೀಯಗಳಿಂದಾಗಿ ಅದು ಮತ್ತೆ ನಾನು ದೂರ ನಿಲ್ಲಬೇಕಾಯಿತು. ಮತ್ತು ಈಗಿನ ಆಡಳಿತ ಮಂಡಳಿಯವರು ಪುನಃ ಅದನ್ನು ಸರಿಪಡಿಸಿದರು. ಆದರೆ ನನಗೆ ಬರಲಿಕ್ಕಾಯಿತು, ಇಲ್ಲದವರಿಗೆ ಬರಲಿಕ್ಕೆ ಆಗ್ತಿರಲಿಲ್ಲ. ಅದನ್ನು ಈಗಿನ ಆಡಳಿತ ಮಂಡಳಿಯವರಿಗೆ ನಾನು ತುಂಬ ಧನ್ಯವಾದ. ನಮ್ಮ ವರ್ಕಾಡಿಯವರು ಅದರಲ್ಲಿ ಪ್ರಧಾನ ಭಾಗ ವಹಿಸಿದ್ದರು. ಅವರು ಕೂಡ ಬಂದಿದ್ದರು ಅದನ್ನು ಸರಿಪಡಿಸುವ ದೃಷ್ಟಿಯಲ್ಲಿ. ಸುಧಾಕರ ಭಂಡಾರಿಯವರು ಕೂಡ ಬಂದಿದ್ದರು. ಇದೇ ದೃಷ್ಟಿಯಲ್ಲಿ ಇನ್ನು ಮುಂದಕ್ಕೆ ನಾವು ಹೋಗಬೇಕು. ಈ ದೇವಸ್ಥಾನವನ್ನು ಯಾವ ರೀತಿ ಮಾಡಬೇಕೆನ್ನೋ ಬಗ್ಗೆ ರವಿನಾಥರಿಗಳ ಬಗ್ಗೆ ನಾನು ಆಗ ಹೇಳಿದೆ. ಎದುರಿಗೆ ಸರ್ಕಾರಿ ಸ್ಥಳ ಇದೆ,
ಅದು ರೈಲ್ವೆಯವರಿಗೆ ಜಲ್ಲಿ ತೆಗಿಲಿಕ್ಕೆ ಅಂತ ಲೀಸಿಗೆ ಕೊಟ್ಟದ್ದು. ಆ ಲೀಸ್ ಅವಧಿ ಮುಗ್ದೋಗಿದೆ ಈಗ. ಅದನ್ನು ನಾವು ದೇವಸ್ಥಾನಕ್ಕೆ ಸ್ವಾಧೀನಪಡಿಸಬೇಕು. ಇಲ್ಲಿಯ ಕೆಲವು ಹಿಂದೆ ಏನಿತ್ತು ದೇವಸ್ಥಾನಗಳಿಗೆ ಅಂಥ ಅಭಿವೃದ್ಧಿಯ ಕೆಲಸಗಳನ್ನು ನಾವಿಲ್ಲಿ ಮಾಡಬೇಕು. ಅದಕ್ಕೆ ನನ್ನ ಸಹಕಾರವಿದೆ. ನಾನು ಕೊಶಗೋಡಿಯವರಿಗೂ ಹೇಳಿದೆ ಆಗ ಕೂತ್ಕೊಂಡಿರುವಾಗ, ಹೀಗೆ ಇದೆ ಸರ್, ನಾನು ಒಮ್ಮೆ ನಿಮ್ಮಲ್ಲಿಗೆ ಬರ್ತೇನೆ, ಇದಕ್ಕೆ ಕೇಂದ್ರದಿಂದಲೂ ಸಹಾಯ ಸಿಗ್ತದೆ, HRD ಡಿಪಾರ್ಟ್ಮೆಂಟಿನಿಂದ ಇದಕ್ಕೆ ಕೋಟ್ಯಂತರ ರೂಪಾಯಿಯಲ್ಲಿ ಖರ್ಚಾಗದೆ ಉಳಿದುಕೊಂಡಿರ್ತದೆ. ಶಂಕರ ಇವರು ನನಗೆ ಮರವು ಬಂದಿದೆ, ಹಿಂದಿನ ಒಬ್ಬರು ಮಂತ್ರಿಗಳು, ಅವರು ನಮಗೆ ಮಠಕ್ಕೆ ಸಂಬಂಧಪಟ್ಟವರಿದ್ದರು, ಮುರಳಿ ಮನೋಹರ್ ಜೋಶಿ ಅಂತ, ಅವರು HRD ಮಿನಿಸ್ಟರ್ ಆಗಿದ್ದರು. ಆಗ ಒಮ್ಮೆ ನಾನು ಅವರಿಗೆ ಪ್ರಸ್ತಾಪ ಮಾಡಿದ್ದೆ, ಹೀಗೇಗಿದೆ, ನಮಗೆ ನೀವು ನಿಮ್ಮ HRDಯಿಂದ ಫಂಡ್ಸ್ ಕೊಡಬೇಕು, ಅಲ್ಲಿ ಕೋಟಿಗಟ್ಟಲೆ ಹಣ ಉಳಿತಾ ಉಂಟು, ಖರ್ಚಾಗದೆ ಉಳಿತದೆ. ಆವಾಗ ಒಂದು 5 ಕೋಟಿಯವರೆಗೆ ನಾನು ಡಿಮಾಂಡ್ ಮಾಡಿದೆ, ಕೊಡಬೇಕಿದ್ದಕ್ಕೆ ಈ ರೀತಿ ಮಾಡಲಿಕ್ಕೆ ಅಂತ ಹೇಳಿ. ಅದಕ್ಕೆ ಅವರು ಒಪ್ಪಿಕೊಂಡಿದ್ದರು. ಮತ್ತು ನಮ್ಮದು ಇಲ್ಲಿ ಸ್ವಲ್ಪ ವ್ಯತ್ಯಾಸಗಳಾದ್ದರಿಂದ ಅದು ಮತ್ತೆ ಅದಲ್ಲಿ ನಿಂತು ಹೋಯಿತು. ಇನ್ನು ಮುಂದಕ್ಕಾದರೂ ಕೂಡ ಅಂಥ ಯೋಜನೆಯನ್ನು ನಾವು ಈ ದೇವಸ್ಥಾನದಲ್ಲಿ ಮಾಡಿ, ಇದು ಇಡೀ ಭಾರತಕ್ಕೆ ಒಂದು ಮಾದರಿ ಕ್ಷೇತ್ರ ಆಗುವ ಹಾಗೆ ನಾವು ಅದನ್ನು ಮಾಡುವುದರಲ್ಲಿ ನಾವು ಪ್ರಯತ್ನ ಪಡಬೇಕು. ನನ್ನಿಂದ ಆಗುವಂಥ ಸಹಕಾರ ನಾನು ಖಂಡಿತ ರವೀಂದ್ರನಾಥರಿಯವರಿಗೆ ಕೊಡ್ತೇನೆ. ಮುಂದಿನ ಒಂದು 2-3 ಟರ್ಮ್ಗೂ ಕೂಡ ಅವರೇ ಅಧ್ಯಕ್ಷರಾಗಿದ್ದರೆ ಅದು ಖಂಡಿತ ಮಾಡಲಿಕ್ಕೆ ಆಗ್ತದೆ ಎನ್ನುವ ಧೈರ್ಯ ನನಗಿದೆ. ಆದ್ದರಿಂದ ದೇವರು ಇದೆಲ್ಲವನ್ನು ಒದಗಿಸಿಕೊಡಲಿ ಅಂತ ನಾನು ದೇವರಲ್ಲಿ ಪ್ರಾರ್ಥಿಸ್ತೇನೆ. ನಾನು ಹೆಚ್ಚು ಮಾತಾಡಲಿಕ್ಕೆ ಹೋಗುವುದಿಲ್ಲ. ಅಧ್ಯಕ್ಷ ಆಗಿ ಎಲ್ಲರೂ ಮಾತಾಡಿದ್ದನ್ನು ಸಮ್ಮಪ್ ಮಾಡಬೇಕು ಅಂತ ಹಿಂದಿನ ಕ್ರಮ. ಹಾಗೆ ನಾನು ಕೋಶಗೋಡಿಯವರ ವಿಷಯವನ್ನು ಮಾತ್ರ ಹೇಳಿ ನಾನು ಅದನ್ನು ನನ್ನ ಮಾತುಗಳನ್ನು ಮುಗಿಸ್ತೇನೆ. ನನಗಿಲ್ಲಿ ಒಂದು ಅವಕಾಶ ಕೊಟ್ಟದ್ದಕ್ಕೆ ಇಲ್ಲಿನ ಎಲ್ಲ ಕಾರ್ಯಕರ್ತರಿಗೆ ವಂದಿಸಿ ನನ್ನ 2 ಮಾತನ್ನು ಮುಗಿಸ್ತೇನೆ. ಆತ್ಮೀಯ ಭಗವದ್ಭಕ್ತರೇ, ಮಾಗನ ದೇವರಾದ ಶ್ರೀ ಸೋಮನಾಥ ದೇವಸ್ಥಾನದ ಈ ಜಾತ್ರಾ ಮಹೋತ್ಸವದಲ್ಲಿ ಈ ಧಾರ್ಮಿಕ ಸಭೆಯ ಅಧ್ಯಕ್ಷತೆಯನ್ನು ವಹಿಸಿ ನಮಗೆಲ್ಲರಿಗೆ ಹಿತನುಡಿ ನೀಡಿದಂಥ ಸತ್ಯಶಂಕರ್ ಬಳ್ಳಾವ, ಶಾಖಾಧಿಕಾರಿ ಶೃಂಗೇರಿ ಮಠ ಕೋಟೆಕಾರ್ ಇವರಿಗೆ ನಮ್ಮ ವ್ಯವಸ್ಥಾಪನಾ ಸಮಿತಿಯ ಪರವಾಗಿ, ಶ್ರೀ ದೇವರ ಪರವಾಗಿ ಹಾಗೂ ನಿಮ್ಮೆಲ್ಲ ಜನರ ಪರವಾಗಿ ತುಂಬ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇವೆ. ಇಂದಿನ ಧಾರ್ಮಿಕ ಉಪನ್ಯಾಸವನ್ನು ನೀಡಿ ನಮ್ಮೆಲ್ಲರಿಗೂ ಧಾರ್ಮಿಕ ಪ್ರಜ್ಞೆಯನ್ನು ಮೂಡಿಸಿದಂಥ ಕೆ ಸೂರ್ಯನಾರಾಯಣ್ ಭಟ್ ಕಶಕೋಡಿ, ಸದಸ್ಯರು ರಾಜ್ಯ ಧಾರ್ಮಿಕ ಪರಿಷತ್, ಇವರಿಗೂ ನಮ್ಮ ಭಗವದ್ಭಕ್ತರ ಪರವಾಗಿ, ನಮ್ಮ ವ್ಯವಸ್ಥಾಪನಾ ಸಮಿತಿಯ ಪರವಾಗಿ ತುಂಬ ಹೃದಯ ಧನ್ಯವಾದಗಳು. ಹಾಗೆಯೇ ಗಂಗಾಧರ ಉಳ್ಳಾಲ್, ಪ್ರಸಾದ್ ರೈ ಕಲ್ಲಿಮಾರ್, ಬಾಲ ಕಾರ್ನವರು, ಮಂಜಪ್ಪ ಕಾರ್ನವರು, ಸುರೇಶ್ ಚೌಟ, ಶ್ರೀಮತಿ ದೇವಕಿ ಉಳ್ಳಾಲ್, ಯಾದವ್ ಗಟ್ಟಿ, ಅನಿಲ್ ದಾಸ್ ಇವರೆಲ್ಲರಿಗೂ ಒಟ್ಟಿಗೆ ನಮ್ಮ ವ್ಯವಸ್ಥಾಪನಾ ಸಮಿತಿಯ ಪರವಾಗಿ, ನಿಮ್ಮೆಲ್ಲರ ಪರವಾಗಿ, ಶ್ರೀ ಸೋಮನಾಥ ದೇವರ ಪರವಾಗಿ ಅವರಿಗೂ ನಾವು ತುಂಬ ಹೃದಯದ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ಹಾಗೆ ಇಂದಿನ ಕಾರ್ಯಕ್ರಮ ನಡೆಸಿಕೊಟ್ಟಂಥ ಆಶಿಕ್ ಮಾಡೂರ್, ರಮನಾಥ್ ಬಂಗೇರ, ಹಾಗೆ ತಿಲಕ್ ಸೋಮೇಶ್ವರ ಇವರಿಗೂ ನಮ್ಮ ವ್ಯವಸ್ಥಾಪನಾ ಸಮಿತಿಯ ಪರವಾಗಿ ತುಂಬ ಧನ್ಯವಾದಗಳು. ಹಾಗೆ ದೃಶ್ಯ ಮಾಧ್ಯಮ, ಪತ್ರಿಕಾ ಮಾಧ್ಯಮದವರಿಗೂ ನಮ್ಮ ವ್ಯವಸ್ಥಾಪನಾ ಸಮಿತಿಯ ಪರವಾಗಿ, ನಿಮ್ಮೆಲ್ಲರ ಪರವಾಗಿ ತುಂಬ ಹೃದಯದ ಧನ್ಯವಾದವನ್ನು ಅರ್ಪಿಸ್ತಾ ಈ ಧನ್ಯವಾದ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತೇವೆ.